ನಮಸ್ತೆ ವೀಕ್ಷಕರೇ, ಕಾರ್ಗಿಲ್ ಕಿಂಗ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೇಯಾ ಶೆಟ್ಟಿ. ಇವತ್ತು ಕಾರ್ಗಿಲ್ ವಿಜಯ ದಿವಸ್. 1999ರಲ್ಲಿ ಈ ಕಾರ್ಗಿಲ್ ಜಿಲ್ಲೆಯಲ್ಲಿ ಆ ಒಂದು 16,000 ಅಡಿ ಎತ್ತರದ ಹಿಮ ಶಿಖರದ ತುದಿಯಲ್ಲಿ ಪಾಕ್ ಸೇನೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಪಾಕ್ ನುಸುಳುಕೋರರು ಬಂದು ನಮ್ಮಲ್ಲಿ ಅಲ್ಲಿರುವಂತಹ ಒಂದು 130ಕ್ಕೂ ಹೆಚ್ಚಿನ ಪೋಸ್ಟ್ಗಳನ್ನ ವಶಪಡಿಸ್ಕೊಳ್ಳುವಂತಹ ಸಂದರ್ಭದಲ್ಲಿ ನಮ್ಮ ಭಾರತೀಯ ಯೋಧರು ಆ ಶಿಖರದ ತುದಿಗೆ ಹೋಗಿ ಆ ಪಾಕ್ ಸೇನೆಯ ರಕ್ತವನ್ನ ಬಗೆದು ಎದೆಯನ್ನ ಸೀಳಿ ಆ ಶಿಖರದ ಮುಡಿಯಲ್ಲಿ ನಮ್ಮ ಭಾರತ ಧ್ವಜವನ್ನ ಏರಿಸಿದಂತಹ ದಿನ ಇವತ್ತಿಗೆ 25 ವರ್ಷಗಳಾದ್ವು. ಸೊ ಅಂತಹ ಒಂದು ಸಂದರ್ಭದಲ್ಲಿ ನಮ್ಮ ಈ ಸುದ್ದಿ ವಾಹಿನಿಯಲ್ಲಿ, ಸುದ್ದಿ ನ್ಯೂಸ್ ಚಾನೆಲ್ ನಲ್ಲಿ ಸ್ಟುಡಿಯೋದಲ್ಲಿ ಇಬ್ಬರು ವೀರ ಯೋಧರಿದ್ದಾರೆ. ಅವರಿಗೆ ಮೊದಲಾಗಿ ನಾವು ಸ್ವಾಗತವನ್ನ ಕೋರೋಣ. ಮೊದಲೇದಾಗಿ ಈ ಪಿ ಜಗನ್ನಾಥ್ ಶೆಟ್ಟಿ, ಇವರು ರಿಟೈರ್ಡ್ ಸುಬೇದಾರ್ ಮೇಜರ್ ಕೂಡ ಆಗಿದ್ರು. ಇವರು ಈ ಕಾರ್ಗಿಲ್ ಯುದ್ಧ ಸಂದರ್ಭದಲ್ಲಿ ಅಸ್ಸಾಂನಲ್ಲಿ ಕಾರ್ಯನಿರತರಾಗಿದ್ರು. ಸೊ ಇವರ ಮುಖಾಂತರ ಆ ಒಂದು ಕಾರ್ಗಿಲ್ ಯುದ್ಧ ಸಮಯದಲ್ಲಿ ಏನೆಲ್ಲ ಆಗಿತ್ತು, ಯಾವ ರೀತಿಯಾಗಿ ಒತ್ತಡ ಅವರ ಮೇಲಿತ್ತು, ಎಲ್ಲವನ್ನ ಮಾತಾಡೋಣ. ಮೊದಲನೇದಾಗಿ ನಿಮ್ಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನೊಬ್ರು IM ಸುಬ್ರಹ್ಮಣಿ ಅಂತ, ಇವರು ಆ ಕಾರ್ಗಿಲ್ ಯುದ್ಧ ಸಮಯದಲ್ಲಿ ಆ ಸ್ಪಾಟ್ ಅಲ್ಲಿ ಇದ್ರು, ಯುದ್ಧ ಭೂಮಿಯಲ್ಲಿ ಇದ್ರು. ಕಣ್ಣಾರೆ ಅಲ್ಲಿ ಏನೆಲ್ಲ ಆಗಿದೆ ಅವಘಡ, ಯಾವ ರೀತಿಯಾಗಿ ನಮ್ಮ ಭಾರತೀಯ ಯೋಧರು ಅಲ್ಲಿ ಯುದ್ಧವನ್ನ ಮಾಡಿದ್ರು, ಯಾವ ರೀತಿಯಾಗಿ ಪಾಕ್ ಸೇನೆ ನಮ್ಮ ಮೇಲೆ ಒಂದು ವಂಚನೆಯನ್ನ ಮಾಡಿದ್ರು, ಎಲ್ಲವನ್ನ ಕಣ್ಣಾರೆ ಕಂಡಂತ ವೀರ ಯೋಧ IM ಸುಬ್ರಹ್ಮಣಿ. ಇವರಿಗೂ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ವೀಕ್ಷಕರೇ, ನಾನು ಆಗ್ಲೇ ಹೇಳ್ದೆ 1999ರಲ್ಲಿ ಪಾಕ್ ನುಸುಳುಕೋರರು ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಅವರು ವಂಚನೆಯ ಮೂಲಕ ನಮ್ಮ ಭಾರತೀಯ ಆ ಒಂದು ಹಿಮಶಿಖರಕ್ಕೆ ಅವರು ಬಂದಿದ್ರು ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಫೆಬ್ರವರಿ ತಿಂಗಳಲ್ಲಿ ಆ ಒಂದು ಹಿಮಶಿಖರದಲ್ಲಿ ಒಂದು -40°C ನಿಂತ -60°C ವರೆಗೆ ಅಲ್ಲಿ ತಾಪಮಾನ ಇರುತ್ತೆ. ಅಂತ ಸಂದರ್ಭದಲ್ಲಿ ಯಾವುದೇ ಒಂದು ವ್ಯಕ್ತಿಗೆ, ಮುಖ್ಯವಾಗಿ ಯೋಧನಿಗೆ ಅಲ್ಲಿ ಕಾರ್ಯನಿರ್ವಹಿಸಕ್ಕಾಗಲ್ಲ. ಅಂತ ಸಂದರ್ಭದಲ್ಲಿ ಈ ಭಾರತೀಯ ಯೋಧರನ್ನ ವಾಪಸ್ ಕರೆತಂದಿರ್ತಾರೆ. ಅದು ಕೇವಲ ಭಾರತ ಮಾತ್ರ ಅಲ್ಲ, ಪಾಕ್ ನಲ್ಲೂ ಕೂಡ ಅದೇ ರೀತಿಯಾಗಿ ಒಂದು ಒಪ್ಪಂದ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ಒಂದು ಯುದ್ಧವಾಗ್ಲಿ ಯಾವ್ದು ನಡೆಯಲ್ಲ. ಅಂತ ಸಂದರ್ಭದಲ್ಲಿ ಎಲ್ಲಾ ಯೋಧರು ವಾಪಸ್ ಬರ್ಬೇಕು ಅಂತ. ಇದೇ ಸಂದರ್ಭವನ್ನ ಉಪಯೋಗಿಸಿಕೊಂಡಂತಹ ಆ ಪಾಕ್ ಸೇನೆ ಏನಿದೆ, ಆ ಸಂದರ್ಭದಲ್ಲಿ ಆ ಒಂದು ಹಿಮಶಿಖರದಲ್ಲಿ ಅವರು ನಮ್ಮ 130 ಪೋಸ್ಟ್ ಏನಿದೆ ಅಲ್ಲಿ ಬಂದು ಅದನ್ನ ವಶಪಡಿಸ್ಕೊತಾರೆ. ಇಂತಹ ಸಂದರ್ಭದಲ್ಲಿ ಆ ಒಂದು ಕುರಿ ಮೇಯಿಸುವಂತಹ ಅಲ್ಲಿ ಆ ಕುರಿಗಾಹಿಗಳು ಏನಿರ್ತಾರೆ, ಅವರು ಅದನ್ನ ಕಂಡು ನಮ್ಮ ಒಂದು ಭೂಸೇನೆಗೆ, ನಮ್ಮ ಒಂದು ಯೋಧರಿಗೆ ಆ ಒಂದು ವಿಷಯವನ್ನ ಮುಟ್ಟಿಸ್ತಾರೆ. ಆದ್ರೆ ಆಗ್ಲೂ ಕೂಡ ಯಾರಿಗೂ ಕೂಡ ಇದ್ರ ಬಗ್ಗೆ ಸಂದೇಹ ಇರಲ್ಲ. ಯಾಕಂತ ಹೇಳಿದ್ರೆ ಅದೇ ಸಂದರ್ಭದಲ್ಲಿ ಅಂತ ಹೇಳಿದ್ರೆ 1999ರಲ್ಲಿ ಆಗಿನ ಪ್ರಧಾನಮಂತ್ರಿ ಆಗಿದಂತಹ ಅಟಲ್ ಬಿಹಾರಿ ವಾಜಪೇಯಿ ಅವರು ಪಾಕಿಸ್ತಾನದ ಜೊತೆಗೆ ನಾವು ಒಂದು ಮೈತ್ರಿ ಮಾಡೋಣ, ಸ್ನೇಹ ಸಂಬಂಧವನ್ನ ಮಾಡೋಣ, ಅಲ್ಲಿ ಯಾವುದೇ ಒಂದು ಹಿಂಸೆ ಬೇಡ ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ಲಾಹೋರ್ ಯಾತ್ರೆ ಕೂಡ ಕೈಗೊಂಡಿರ್ತಾರೆ, ಬಸ್ ಸಂಚಾರವನ್ನು ಕೂಡ ಮಾಡಿರ್ತಾರೆ. ಹಾಗಾಗಿ ಇವ್ರಿಗೆ ಕಿಂಚಿತ್ ಅನುಮಾನ ಕೂಡ ಇರೋದಿಲ್ಲ ಇಂತಹ ಇಲ್ಲಿ ಒಂದು ಪಾಕ್ ಸೇನೆ ಅಲ್ಲಿ ಒಂದು ಮುತ್ತಿಗೆಯನ್ನು ಹಾಕುತ್ತೆ ಅಂತ. ಆದ್ರೆ ಇದೇ ಸಂದರ್ಭದಲ್ಲಿ ಇವರು ಏನ್ ಅನ್ಕೊಂಡಿರ್ತಾರೆ, ಅಲ್ಲಿ ಉಗ್ರಗಾಮಿಗಳು ಬಂದಿರಬಹುದು ಅನ್ನೋ ಸಂದೇಹದ ಮೂಲಕ ಒಂದು 5 ಮಂದಿ ಗಸ್ತು ಕಾಯಕ್ಕೋಸ್ಕರ ಕಳ್ಸ್ಕೊಡ್ತಾರೆ. ಆದ್ರೆ ಅವರು ನಾಪತ್ತೆ ಆಗ್ತಾರೆ. ಆನಂತರ ಮೇ 3ರಂದು ಈ ಒಂದು ಕಾರ್ಗಿಲ್ ಯುದ್ಧಕ್ಕೆ ಒಂದು ಮೊದಲಾಗಿ ಆರಂಭ ಆಗುತ್ತೆ. ಆದ್ರೆ ಮೇ 5ರಂದು ಆಗಿನ ಕ್ಯಾಪ್ಟನ್ ಆಗಿರುವಂತಹ ಸೌರಭ್ ಕಾಲಿ ಅವರನ್ನ 20 ತಂಡದ ಯೋಧರ ಜೊತೆಗೆ ಕಳ್ಸಿಕೊಡಲಾಗುತ್ತೆ. ಆದ್ರೆ ಅವರು ಕೂಡ 8 ಮಂದಿ ಯೋಧರು ಆಗ್ಲೂ ಕೂಡ ಅವರು ಕೂಡ ನಾಪತ್ತೆ ಆಗ್ತಾರೆ. ಆಗ ನಮ್ಮ ಭಾರತೀಯ ಯೋಧರಿಗೆ ಗೊತ್ತಾಗುತ್ತೆ ಇದು ಪಾಕ್ ಸೇನೆಯ ಕೆಲಸ ಅಂತ. ಸೊ ಈ ಬಗ್ಗೆ ಮಾತನಾಡಕ್ಕೆ ಎಲ್ಲ ಇಂಚಿಂಚು ಮಾಹಿತಿ ಕೊಡೋಕ್ಕೋಸ್ಕರ ನಮ್ಮ ಜೊತೆ ಇದ್ದಾರೆ. ಮೊದಲೇದಾಗಿ ನಾನು ಕೇಳ್ತಾ ಇರೋದು ಜಗನ್ನಾಥ್ ಶೆಟ್ಟಿ ಅವ್ರ ಹತ್ರ. ಸೊ ನಿಮ್ಮ ಪ್ರಕಾರ ನೀವು ಕಂಡಂತಹ ಕಾರ್ಗಿಲ್ ಯುದ್ಧದ ಬಗ್ಗೆ ನೀವು ಏನ್ ಹೇಳ್ತೀರಾ ಅಂತ? ಕಾರ್ಗಿಲ್ ಈ ಯುದ್ಧ ಅಂದರೆ ಅದು ಒಂದು ಮೋಸ, ವಂಚನೆ ನಡೆದಿರೋದು. ಆ್ಯಕ್ಚುಲಿ ಅದು ಯಾರೂ ನೆನೆಸಿರ್ಲಿಕ್ಕಿಲ್ಲ ಆ ರೀತಿ ಆಗ್ಬೋದು ಅಂತ. ಯಾಕಂದರೆ 1-2 ತಿಂಗಳ ಮೊದಲಷ್ಟೇ 2 ದೇಶದ ಪ್ರಧಾನಮಂತ್ರಿಗಳು ಸೇರಿಕೊಂಡು ಮಾತನಾಡಿ ಒಪ್ಪಂದ ಮಾಡಿಕೊಂಡು ನಾವು ಯುದ್ಧದ ಇದನ್ನು ಬಿಟ್ಟುಬಿಡೋಣ, ಶಾಂತಿಯಾಗಿ ಮುಂದುವರಿಯೋಣ ಅಂದ್ಬಿಟ್ಟು ಮಾತು ಕೊಟ್ಟಿದ್ರು. ಅದೇ ರೀತಿ 2 ಕಂಟ್ರಿಯು ಬಸ್ಗಳನ್ನು ಬಿಟ್ಟು ಆ ಕಡೆ ಈ ಕಡೆ ಜನ ಹೋಗ್ಬಾರ್ದು, ಪ್ರಧಾನಮಂತ್ರಿಗಳು ಹೋಗ್ಬಾರ್ದು, ಇದೆಲ್ಲ ಮಾಡಿದ್ರು. ಆದರೆ ತದನಂತರ 1-2 ತಿಂಗಳಲ್ಲಿ ಅಲ್ಲಿನ ಸೇನಾ ಜನರಲ್ ಪರ್ವೇಜ್ ಮುಷರಫ್ ಅವರು ಅವರ ಹೇಳ್ತಾರೆ ಆ ರೀತಿ
ಪ್ರಧಾನಮಂತ್ರಿಯವೇ ತಿಳಿಸದೇನೆ ಇವರೇ ಒಂದು 3-4 ಜನರಲ್ ಸೇರಿಕೊಂಡು ಇವರದೇ ಆದ ಒಂದು ಪ್ಲಾನ್ ಮಾಡಿ ಭಾರತದ ಮೇಲೆ ನಾವು ಅಟ್ಯಾಕ್ ಮಾಡೋಣ, ಹಿಂದಿನ ವೈರತ್ವವನ್ನು ನಾವು ಈ ರೀತಿ ತೀರಿಸೋಣ, ಸೇಡನ್ನು ತೀರಿಸೋಣ ಅಂದ್ಬಿಟ್ಟು ಒಂದು ಪ್ಲಾನ್ ಮಾಡಿದ್ರು. ಯಾಕಂದ್ರೆ ಆಪರೇಷನ್ ಮೇಘದೂತ ಒಂದು ಸಿಯಾಚಿನ್ ಗ್ಲೇಷಿಯರ್ ಒಂದು ಇದು ನಡೆದಿತ್ತು. ಅದರಲ್ಲಿ ಅವರಿಗೆ ಹೀನಾಯ ಸೋಲಾಗಿತ್ತು. ಆ ಸೋಲಿನ ಸೇಡಿನ ಪ್ರತಿಫಲವಾಗಿ ನಾವು ಈ ರೀತಿ ಮಾಡೋಣ ಅನ್ನೋ ಆಗಿನ ಒಂದು 2-3 ಜನ ಇದಕ್ಕಿಂತ ಮೊದಲಿನ ಪ್ರಧಾನಮಂತ್ರಿಗಳು ಇದಕ್ಕೆ ತುಂಬಾ ಪ್ಲಾನ್ ಮಾಡಿದ್ರು. ಆದ್ರೆ ಅದು ನಡೆದಿಲ್ಲ. ಯುದ್ಧ ಮಾಡಿದ್ರೆ ಅದು ಗೆಲುವು ಸಾಧ್ಯ ಇಲ್ಲ ಅಂದ್ಬಿಟ್ಟು ಇವರು ಏನ್ ಮಾಡಿದ್ರು, ಅವರ ಪ್ರಧಾನಿಗೆ ತಿಳಿಸದೇನೆ ಇವರೇ 3-4 ಜನರುಗಳು ಸೇರಿಕೊಂಡು ಮಾತಾಡಿಕೊಂಡು ಸೇನೆಯನ್ನು ಒಂದು ಉಗ್ರಗಾಮಿಯ ರೂಪದಲ್ಲಿ ಅವರಿಗೆ ಟ್ರೈನಿಂಗ್ ಕೊಟ್ಟು ಅವರ ಅರ್ಧ ಸೈನಿಕ ಬಲವನ್ನು ಸೇರಿಸಿಕೊಂಡು ಅವರ ಜೊತೆ ಈ ಒಪ್ಪಂದವನ್ನು ಮುರಿದು ಬಿಟ್ಟು, ಯಾಕಂದ್ರೆ ಅದು ಒಂದು ಬಹಳ ಕಷ್ಟವಾದ ಜಾಗ. ಅದು ಬಹಳ ಕಷ್ಟವಾದಂದ್ರೆ ಅಲ್ಲಿಯ ತಾಪಮಾನ ಆಗಿನ ಕಾಲದ ನಮ್ಮ ಭಾರತ ಸೇನೆಯಲ್ಲಿ 2 ಸೇನೆ ಅಷ್ಟೇ, ನಮ್ಮಲ್ಲಿ ಬೇಕಾದಂಥ ಎಕ್ವಿಪ್ಮೆಂಟ್ಸ್ ಇರಲಿಲ್ಲ. ಅಂತ ಏರಿಯಾದಲ್ಲಿ ಇರಲಿಕ್ಕೆ ಬೇಕಾದಂಥ ಎಕ್ವಿಪ್ಮೆಂಟ್ ಇಲ್ಲ, ಶಸ್ತ್ರಾಸ್ತ್ರಗಳು ಇರಲಿಲ್ಲ ಆ ಟೈಮಲ್ಲಿ. ಆದರೆ ಅಷ್ಟು ರಿಕ್ವೈರ್ಮೆಂಟ್ ಇರಲಿಲ್ಲ. ಯಾಕಂದ್ರೆ ಆ ರೀತಿ ಅಲ್ಲಿ ಪರಿಸ್ಥಿತಿ ಯಾರು ಬರೋದಿಲ್ಲ ಆಯಿತು. ಆದರೆ ಇವರು ಖಾಲಿ ಸೇಡು ಇದರಿಂದಾಗಿ ಹೇಗಾದ್ರೆ ಉಗ್ರಗಾಮಿಯ ರೂಪದಲ್ಲಿ ಅವರಿಗೆ ಟ್ರೈನಿಂಗ್ ಕೊಟ್ಟು ಐಸ್ನಲ್ಲಿ ಅಂತ ಟ್ರೈನಿಂಗ್ ಎಲ್ಲ ಮಾಡಿ ಅವರನ್ನು ಕಳಿಸಿ ಫಿಟ್ ಮಾಡಿ ಅಲ್ಲಿ ಕಳಿಸಿದ್ದಾರೆ. ಕಳಿಸಿಬಿಟ್ಟು ನಮ್ಮ ಪೋಸ್ಟ್ಗಳನ್ನೆಲ್ಲ ಅವರು ಹಿಡ್ಕೊಂಡ್ರು. ಆ ಸಮಯದಲ್ಲಿ ನೀವು ಹೇಳಿದ ಹಾಗೆ ಅಲ್ಲಿ ಕುರಿಗಾಯುವವರಿಗೆ ಈ ವಿಷಯ ಗೊತ್ತಾಯಿತು. ಅವರು ಏನು ಮಾಡಿದ್ರು, ಅಲ್ಲಿ ಕೆಳಗೆ ಕ್ಯಾಂಪಲ್ಲಿ ಸೈನಿಕರಿದ್ದರು, ಅವರಿಗೆ ತಿಳಿಸಿದರು. ಅವರು ನೆನೆಸಿರು ಆ ರೀತಿ ಏನು ಸಾಧ್ಯ ಇಲ್ಲಲ್ಲ, ನೋಡುವ ಹೋಗಿ ಬರುವ ಅಂತೇಳಿ ಒಂದು ಸ್ವಲ್ಪ ಜನ ಸಣ್ಣ ಒಂದು ಟ್ರೂಪಲ್ಲಿ ಕಳಿಸಿದರು. ಆದರೆ ಆ ಟ್ರೂಪ್ಸ್ ರಿಟರ್ನ್ ಬರಲಿಲ್ಲ. ಅವರು ನೋಡಿಕೊಂಡು ಇನ್ನೊಂದು ಟ್ರೂಪ್ಸ್ ಹೋಯಿತು. ಇದೆಲ್ಲ ಅಲ್ಲಿನ ಕ್ಯಾಂಪಿನ ಅವರ ಅದೇ ಇದರಲ್ಲಿ, ಇದು ಭಾರತದ ಹೆಡ್ ಕ್ವಾರ್ಟರ್ಗೆಲ್ಲೇ ಆಗ ಇನ್ಫಾರ್ಮ್ ಆಗಿಲ್ಲ. ಹೋದ್ರು, ಆ ಹೋದ ಜನನು ವಾಪಸ್ಸಿಲ್ಲ. ಈ ರೀತಿ ಆಗುವಾಗ ಮತ್ತೆ ದೊಡ್ಡ ಕ್ಯಾಂಪ್ ಕಳಿಸಾಯಿತು, ದೊಡ್ಡ ಟ್ರೂಪ್ಸ್ ಕಳಿಸಿದ್ರು. ಆಗ ಎಲ್ಲ ಗೊತ್ತಾಯ್ತು ಇದು ಡೇಂಜರ್ಸ್ ಇದೆಲ್ಲ ಇದೆ ಅಂತ. ಆಮೇಲೆ ಪ್ರಧಾನಮಂತ್ರಿಯವರಿಗೂ ಸೂಚನೆ ಹೋಗುತ್ತೆ, ಇಂಟರ್ನ್ಯಾಷನಲ್ ಇದು ಎಲ್ಲ ಎಚ್ಚರಿಕೆ ಆಯಿತು. ಆಗ ಮತ್ತೆ ಇನ್ನು ಈ ರೀತಿ ಕೂತ್ರೆ ಆಗ್ಲಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಭಾರತ ಸೇನೆ ಅದಕ್ಕೆ ಬೇಕಾದಂಥ ಕಾರ್ಯವನ್ನು ಶುರು ಮಾಡಿದರು. ಓಕೆ, ನಿಮ್ಮ ಜೊತೆ ಮಾತಾಡ್ತೀನಿ ಆಮೇಲೆ. ಹಾಗೆ ಸುಬ್ರಹ್ಮಣ್ಯ ಅವರೇ, ನೀವು ಅದೇ ಸಂದರ್ಭದಲ್ಲಿ ಯುದ್ಧ ಭೂಮಿಯಲ್ಲಿ ಇದ್ದಂಥವ್ರು, ನಿಮ್ಗೆ ಆ ಟೈಮಲ್ಲಿ ಯಾವ ರೀತಿಗೆ ಪ್ರೆಷರ್ ಇತ್ತು? ಆ ಸ್ಟಾರ್ಟಿಂಗ್ ಅಂದ್ರೆ ನಿಮ್ಗೆ ಆ ಕಿಂಚಿತ್ ಸಂದೇಹ ಕೂಡ ಇರೋದಿಲ್ಲ, ಆ ಒಂದು ಪಾಕ್ ಸೇನೆ ಅಲ್ಲಿ ಬಂದು ಒಂದು ಅತಿಕ್ರಮಣ ಮಾಡಿರ್ತಂತ ಕಿಂಚಿತ್ ಸಂದೇಹ ಕೂಡ ಇರೋದಿಲ್ಲ, ನೀವು ದಿಢೀರಾಗಿ ಪ್ಲಾನ್ ಮಾಡಬೇಕಾಗಿತ್ತು. ಆ ಟೈಮಲ್ಲಿ ಅಲ್ಲಿ ಪ್ರೆಷರ್ ಹೇಗಿತ್ತು ಅಂತ ಸ್ಟಾರ್ಟಿಂಗ್ ಹೇಳೋದಾದ್ರೆ, ನಮ್ಮದು ಆರ್ಟಿಲರಿ ಬಫೋರ್ಸ್ ರೆಜಿಮೆಂಟ್ ಆಗಿತ್ತು. ನಾವು ಸ್ಟಾರ್ಟಿಂಗ್ ಅಲ್ಲಿ ಶ್ರೀನಗರದಲ್ಲಿ ಇದ್ದೆವು. 3ನೇ ತಾರೀಕು ರಾತ್ರಿ ಬೆಳಿಗಿನ ಜಾವ 5 ಗಂಟೆಗೆ ಅಮ್ನೇಷನ್ ಬಂದ, ನಾವು ಅಮ್ನೇಷನ್ ಎಲ್ಲ ಗುಂಡು ಮದ್ದನ್ನ ತಯಾರು ಮಾಡಿ ಇಟ್ಟಿರ್ತೀವಿ, ಬೇಕಾಗ್ತದೆ ಅಂತ. ಅದರ ಮೇಲೆ ಪಾಕಿಸ್ತಾನದ ಫಸ್ಟ್ ರೌಂಡ್ ಫೈರ್ ಮಾಡಿದ್ದಾರೆ. ಆ ಟೈಮಲ್ಲಿ ನಾವು ಶ್ರೀನಗರದಲ್ಲಿ ಬೆಳಿಗಿನ ಜಾವ ಏರ್ಪೋರ್ಟ್ ಸೈಡಲ್ಲಿ ನಾವು ನಿಂತಿದ್ದೀವಿ, ಎಲ್ಲಿ ನಾವು ಡಿಪ್ಲೈ ಆಗಿರಲಿಲ್ಲ. ಆ ಟೈಮಿಗೆ ಏನಾಯಿತು ಅಂತ ಹೇಳಿದರೆ, ನಮಗೆ ಆರ್ಡ್ರ್ ಬಂತು. ಆರ್ಮಿಯಲ್ಲಿ ಆರ್ಡ್ರ್ ಸಿಗೋದು ಮೇನ್. ಒಂದು ಆರ್ಡರ್ ಸಿಕ್ಕಿದ್ರೆ ಅದನ್ನ ಪಾಲನೆ ಮಾಡಬೇಕು. ಅದು ಆಗೋದಿಲ್ಲ, ಹೋಗೋದಿಲ್ಲ, ಅಲ್ಲಿ ಮಾತುಕತೆ ಇಲ್ಲ, ಅಲ್ಲಿ ಮನೆಯವರಿಲ್ಲ, ಇವರಿಲ್ಲ, ಅವರಿಲ್ಲ, ಅದು ಬರೋದಿಲ್ಲ. ಅಲ್ಲಿ ನಮಗೆ ಆರ್ಡರ್ ಸಿಕ್ಕುವಾಗ ನಮಗೆ ಹೀಗೆ ಆರ್ಡರ್ ಸಿಕ್ತು. ನಮ್ಮ ಹತ್ರ 3 ಟ್ರೂಪ್ ಇತ್ತು. ಒಂದು ರೆಜಿಮೆಂಟ್ ಅಂತ ಹೇಳಿದರೆ ಅಲ್ಲಿ 3 ಟೀಮ್ ಇರ್ತದೆ. ಆ 3 ಟೀಮಲ್ಲಿ ಒಂದು ಟೀಮ್ನ ನಮಗೆ ಕಾರ್ಗಿಲ್ಗೆ ಕಳಿಸ್ಬೇಕಿತ್ತು, ಇನ್ನೊಂದು ಟೀಮ್ನ ಗುರೈ ಸೆಕ್ಟ್ರಿಗೆ ಕಳಿಸ್ಬೇಕಿತ್ತು, ಇನ್ನೊಂದು ಟೀಮ್ನ ನತ್ತಂಗ್ಲೆ ಕಳಿಸ್ಬೇಕಿತ್ತು. ಆಗ ರೆಜಿಮೆಂಟ್ ಹೆಡ್ ಕ್ವಾರ್ಟರ್ ಕಪವಾಡ ಜಾಗದ ಹೇಳೋ ಪ್ಲೇಸಲ್ಲಿ ಇತ್ತು, ಕಪವಾಡದಲ್ಲಿ. ನಾವು ಕಾರ್ಗಿಲ್ಗೆ ಹೋಗ್ಬೇಕಾದ್ರೆ ರಾತ್ರಿ ನಮಗೆ ಬೆಳಗಿನ ಜಾವ ನಮಗೆ ಆರ್ಡರ್ ಸಿಕ್ಕಿದೆ. ನಾವು ಅಲ್ಲಿಂದ ಹೊರಡಬೇಕಾದ್ರೆ ವಿತ್ ಆರ್ಮ್ಸ್, ಯಾವಾಗಲೂ ಹೊರಡಬೇಕಾದ್ರೆ ಅಮ್ನೇಷನ್ ವಿತ್ ಆರ್ಮ್ಸ್ ಹೋಗೋದಿಲ್ಲ. ಅಮ್ನೇಷನ್ ಫಸ್ಟ್ ಲೈನ್ ಸೆಕೆಂಡ್ ಲೈನ್ ಅಂತ ಇರ್ತದೆ. ಅದು ತುಂಬ ಯುದ್ಧ ನಡೆಯುವಂಥ ಪ್ಲೇಸಿಗೆ ಮಾತ್ರ ಅದು ಹೋಗೋದು, ಇಲ್ಲದಿದ್ದರೆ ಅದು ಹೋಗೋದಿಲ್ಲ. ಅದು ಸ್ಟೋರೇಜ್ ಇರ್ತದೆ. ಆಗ ನಮಗೆ ಆರ್ಡರ್ ಸಿಕ್ಕಿದೆ ಅಂತ ಹೇಳಿದ್ರೆ ಅದು ಫುಲ್ ತಗೊಂಡು ನೀವು ಕ್ಯಾರಿ ಮಾಡಬೇಕು. ಅದು ಹೋಗ್ಬೇಕಾದ್ರೆ ಮಾರ್ಗ ಹೇಗೆ ಉಂಟು ಅಂತ ನಮ್ಗೆ ಗೊತ್ತಿಲ್ಲ. ನಮ್ಮದು ದೊಡ್ಡ ಗನ್ 12 ಟನ್ ವೆಯ್ಟ್ ಉಂಟು ಅದ್ರದ್ದು, ಅಂಥ ಬಫೋರ್ಸ್ ಗನ್ ಅದು. ಅದಕ್ಕೆ ಇಂಜಿನ್ ಉಂಟು. ಅದನ್ನು ಅನ್ಲಾಕ್ ಮಾಡಿ ಗಾಡಿಯಿಂದ ಇಂಜಿನಲ್ಲಿ ಮೆಲ್ಲ ತಳ್ಕೊಂಡು ಹೋಗ್ಬೋದು. ಬ್ರಿಡ್ಜ್ ಎಲ್ಲ ಸಿಗುವಾಗ ಟರ್ನ್ ಆಗೋದಿಲ್ಲ, ಲಾಂಗ್ ಇರ್ತದೆ. ಆಗ ಗಾಡಿ ಬೇರೆ ಗನ್ ಬೇರೆ ಹೋಗ್ತದೆ. ಆ ಗನ್ನನ್ನು ನಾವು ಹುಕ್ ಮಾಡಿ ಆ ಟೈಮಲ್ಲಿ ಅದನ್ನು ತಗೊಂಡೋಗಿ ಸಿಕ್ಕಿಸಿ ಮತ್ತೆ ಹೋಗ್ಬೇಕು.
ಹಾಗೆ ತುಂಬ ಕಷ್ಟಪಟ್ಟು ನಾವು ಸಂಜೆ ಹೋಗುವಾಗ ಅಲ್ಲಿಗೆ ಮುಟ್ಟಿದ್ದೀವಿ. ಆದರೆ ಸಂಜೆ ನಮ್ಮನ್ನು ಪ್ಲೇಸಿಗೆ ಹೋಗ್ಲಿಕ್ಕೆ ಬಿಡಲಿಲ್ಲ. ಮೇಲ್ಗಡೆ ಇದ್ದ ಕಾರಣ ಅವರು ನಮಗೆ ಗೊತ್ತಿರಲಿಲ್ಲ ವಿಷಯ, ನಮ್ಮನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಬಿಡಲಿಲ್ಲ. ಸಂಜೆವರೆಗೆ ನಾವು ಅಲ್ಲಿ ವೆಯ್ಟ್ ಮಾಡಿ ಸಂಜೆ ಹೋಗ್ಬೇಕಾದ್ರೆ ಲೈಟ್ ಆಫ್ ಮಾಡಿ ಹೋಗಿದ್ದೆ ಅಲ್ಲಿಗೆ. ಅವರಿಗೆ ಕಾಣ್ತದೆ ಮೇಲ್ಗಡೆ, ಅವ್ರು ಗುಂಡಾಕ್ತಾರೆ. ಫುಲ್ ಅಷ್ಟು ದೊಡ್ಡ ಗಾಡಿ ಎಲ್ಲ ಇಳಿಜಾರು ಪ್ರದೇಶ, ಹೈಯೆಸ್ಟ್ ಎತ್ತರ ಪ್ರದೇಶ ಅಂತ ಹೇಳಿದರೆ ಅಲ್ಲಿ ಆಗಿದ್ದು ಯುದ್ಧ ಆಪರೇಷನ್ ವಿಜಯ್. ಅದರಲ್ಲಿ ಹೋಗ್ಬೇಕಾದ್ರೆ ಕತ್ತಲಲ್ಲಿ ನಾವು ಮೂವ್ ಮಾಡಿದ್ವಿ. ಯಾರಿಗೆ ಏನು ಗೊತ್ತಿಲ್ಲ ಎಲ್ಲಿ ಏನು ಉಂಟು, ಎದುರುಗಡೆ ಒಬ್ಬ ಹೋಗೋದು ಅದನ್ನು ನೋಡಿಕೊಂಡು ಡ್ರೈವರ್ ಹೋಗಬೇಕು ಅಂತ ಜೀವನ ಕೈಯಲ್ಲಿ ಇಟ್ಕೊಂಡು ಕಾರ್ಗೆಲ್ಲಿಗೆ ಹೋಗಿ ಮುಟ್ಟಿದ್ದೀವಿ. ಅಲ್ಲಿ ಮುಟ್ಟಿ ಆಗುವಾಗ ನಮಗೆ ಬೆಳಿಗ್ಗೆ 3 ಗಂಟೆ ಆಗಿದೆ. 4:15 ಗಂಟೆಗೆ ನಾವು ಫೈರಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಅಲ್ಲಿ ಫೈರಿಂಗ್ ಸ್ಟಾರ್ಟ್ ಮಾಡುವಾಗ ಅವ್ರದ್ದು ಫೈರಿಂಗ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಅವ್ರ ಮೇಲ್ಗಡೆ ಇದ್ದಾರೆ, ಅವ್ರಿಗೆ ಕಾಣ್ತದೆ. ಮತ್ತೆ ನಮ್ಮದು ಹೇಗೆ ಅಂತ ಹೇಳಿದ್ರೆ ಇನ್ಫೆಂಟ್ರಿ ಒಟ್ಟಿಗೆ ನಮ್ಮ OP ಆಫೀಸರ್ ಅಂತ ಒಬ್ರು ಇದ್ದಾರೆ, ಅವ್ರು ಹೋಗ್ಬೇಕು ಅಲ್ಲಿಗೆ. ಅವ್ರು ಹೋಗಿ ಅಲ್ಲಿ ಮುಟ್ಟಿದ ಮೇಲೆ ಅವ್ರು ನಮಗೆ ಕೊಡಬೇಕು. ನಮ್ದು ಇಂಡೈರೆಕ್ಟ್ ಫೈರಿಂಗ್, ಡೈರೆಕ್ಟ್ ಫೈರಿಂಗ್ ಅಲ್ಲ, ಇಂಡೈರೆಕ್ಟ್ ಫೈರಿಂಗ್ 40 ಕಿಲೋಮೀಟರ್ 50 ಕಿಲೋಮೀಟರ್ ಹೋಗ್ತದೆ. ಆ ಟೈಪ್ ಇರೋದ ಕಾರಣ ನಮಗೆ ತುಂಬ ಕಷ್ಟ ಆಯ್ತು. ಕಷ್ಟ ಅಂತ ಹೇಳಿದರೆ ಏನು ಗೊತ್ತಿಲ್ಲ, ಊಟ ಗಿಟ್ಟದೆಲ್ಲ ವ್ಯವಸ್ಥೆ ಗೊತ್ತೇ ಇಲ್ಲ ಏನು ಅಂತ. ನಮಗೆ ಕೊಟ್ಟಿದ್ರೆ ಏನೋ ಸಕ್ಕರೆಪಾರ ಅಂತ ಒಂದು ಇದು ಕೊಡ್ತಾರೆ ಆರ್ಮಿಯಲ್ಲಿ, ಅದಿತ್ತು. ನೀರು ಅಂತ ಹೇಳಿದರೆ 4 ಲೀಟ್ರ್ ನೀರಿತ್ತು, ಅಂಥ ಪರಿಸ್ಥಿತಿ ಇದು. ಒಂದೇ ಸಮನೆ ಆಗಿದೆ ಅಟ್ಯಾಕ್. ಆದ ಕಾರಣ ತುಂಬ ಕಷ್ಟ ಆಯಿತು. ಅಂತೂ ಬ್ಯಾಕ್ಗ್ರೌಂಡ್ ಸಪೋರ್ಟ್ ನಾವು ಬೇಕಾದಷ್ಟು RT ಫೈರ್ ಅಂತ ಹೇಳೋದು. ಆಟ್ಲರಿ ಅಂತ ಹೇಳಿದರೆ ಬಫೋರ್ಸ್ ಗನ್ ಇರುವಂಥದ್ದು ಆಟ್ಲರಿ. ಇನ್ಫೆಂಟ್ರಿ ಅವ್ರ ಹತ್ರ ಇಂಥ ದೊಡ್ಡ ದೊಡ್ಡ ಗನ್ ಇರೋದಿಲ್ಲ. ಅವ್ರು ಮುಂದೆ ಬೆಟ್ಟ ಹತ್ತಿ ಹೋಗ್ಬೇಕಾದ್ರೆ ನಾವು ಅವರಿಗೆ ಫೈರಿಂಗ್ ಕೊಡಬೇಕು. ನಮ್ಮ ಒಂದು ರೌಂಡಲ್ಲಿ ಬೀಳುವಾಗ ಅವ್ರು ಇಲ್ಲಿಂದ ಅಲ್ಲಿವರೆಗೆ ಮೂವ್ ಮಾಡ್ತಾರೆ. ಈ ಥರ ಅವ್ರ ಮೇಲೆ ಮೇಲೆ ಹೋಗ್ತಾರೆ. ಆಗ ನಾವು ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಕೊಡ್ತಾ ಹೋಗ್ಬೇಕು ಅವ್ರಿಗೆ. ಅದಕ್ಕೆ RT ಫೈರ್ ಅಂತ ಹೇಳೋದು. ಇನ್ನೊಂದು ಅಲ್ಲಿ ಪೋಸ್ಟ್ ಅಂತ ಹೇಳ್ಬಿಟ್ಟು ಮಾಡಿರ್ತಾರಂತಲ್ಲ, ನಿಮ್ಗೆ ಅಲ್ಲಿ ಹೋಗಿ ನೆಲೆಯಾಗಿ ಅಲ್ಲಿಂದ ನೀವು ವ್ಯೂ ಮಾಡ್ಕೊಂಡು ಅಲ್ಲಿ ಗನ್ ಮಾಡುವಂತ ಒಂದು ಅಂದ್ರೆ ಪೋಸ್ಟ್ ಮುಂದೆ ಇತ್ತು. ಅಲ್ಲಿ ಪೋಸ್ಟ್ ಮುಂದೆ ಇತ್ತು, ಖಾಲಿ ಸಮ್ಮರ್ ಸೀಸನ್ಗೆ ಮಾತ್ರ ಅದು ಯೂಸ್ ಆಗೋದು. ಓಕೆ, ವಿಂಟರ್ ಅಲ್ಲೇ ಮುಚ್ಚಿ ಹೋಗುತ್ತೆ, ಸ್ನೋಫಾಲ್ಸ್ ಆಗಿ ಮುಚ್ಚಿ ಹೋಗುತ್ತೆ. ಸೊ ಇವರು ಅಲ್ಲಿಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಇಲ್ಲ ನಾವು ಬ್ಯಾಕ್ ಇಲ್ಲ ಈ ಇನ್ಫೆಂಟ್ರಿ ಅವರು ಇರ್ತಾರೆ, ಅವ್ರ ಹತ್ರ ಖಾಲಿ AK-47 ಅವರಿಗೆ ಬೇಕಾದಂತ ಅಮ್ಯುನಿಷನ್ ಮಾತ್ರ ತಕೊಂಡು ಅವ್ರ ರೈಫಲ್ ಅಲ್ಲಿ ಹೋಗೋದು. ಅವ್ರ ಮೇಲೆ ಹೋಗ್ಬೇಕಾದ್ರೆ ಅವ್ರು ಫೈರ್ ಮಾಡ್ತಾರಲ್ಲ, ಅದಕ್ಕೆ ಅವ್ರನ್ನ ತಪ್ಪಿಸ್ಲಿಕ್ಕೆ ನಾವು ಅದ್ರ ಮಧ್ಯಕ್ಕೆ ಫೈರ್ ಮಾಡ್ತಾರೆ. ಅವರು ಅಲ್ಲಿಂದ ಹಿಂದೆ ಹೋಗ್ತಾರೆ, ಒಂದು ಸಾಯ್ತಾರೆ, ಇಲ್ಲಿಂದ ಹಿಂದೆ ಹೋಗ್ತಾರೆ. ಆಗ ಇನ್ಫೆಂಟ್ರಿ ಮೂವ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಹೋಗುದು. ಮತ್ತೆ ಅವರಿಗೆ ರಾತ್ರಿ ಮೂವ್ ಮಾಡಬೇಕಾದ್ರೆ ಇನ್ಫೆಂಟ್ರಿ ಅವ್ರು ಹೇಳ್ತಾರೆ ನಮಗೆ ಅಲ್ಯುಮಿನೇಷನ್ ಫೈರ್ ಕೊಡಿ, ಸ್ಟಾರ್ ಫೈರ್ ಕೊಡಿ ಅಂತ. ಆಗ ನಮ್ಮ ಹತ್ರ ಅಂತ ಸಿಸ್ಟಮ್ ಉಂಟು ಪಪೋರ್ಸ್ ಅಲ್ಲಿ. ಆಗ ನಾವು ಒಂದು ರೌಂಡ್ ಫೈರ್ ಮಾಡಿದ್ರೆ ಪ್ಯಾರಾಚೂಟ್ ತರ ಅಡಿಗೆ ಬರ್ತದೆ. ಅದು 15 ನಿಮಿಷ 20 ನಿಮಿಷ ಲೈಟ್ ತೋರಿಸುವಾಗ ಯಾವ ಜಾಗದಲ್ಲಿ ಗುಡ್ಡ ಕಲ್ಲು ಏನುಂಟು ಬಂಡೆ ಉಂಟು ಅಂತ ಅವ್ರು ನೋಡಿ ಅವ್ರು ಮತ್ತೆ ಅಲ್ಲಿಂದ ಮೂವ್ ಮಾಡ್ತಾರೆ. ಅದಕ್ಕೆ ನಾನು ಅಮ್ಯುನಿಷನ್ದೆಲ್ಲ ಇದು ಕಳಿಸಿದ್ದೆ ನಿಮಗೆ ಫೋಟೋಸ್. ಅದರಲ್ಲಿ ಸುಮಾರು ಟೈಪ್ ಅಮ್ಯುನಿಷನ್ಸ್ ಎಲ್ಲ ಉಂಟು. ಓಕೆ, ನೀವು ಇಷ್ಟೆಲ್ಲ ಗುದ್ದಾಡಿ ಹೋರಾಡಿ, ನೀವು ನೀರಿಲ್ಲ, ಊಟ ಇಲ್ಲ, ನಿದ್ದೆ ಇಲ್ಲ, ಅದು 48 ಗಂಟೆಗಳ ಕಾಲ ನೀವು ಕೆಲಸ ಮಾಡಲೇಬೇಕು. ನೀವು ಅಲ್ಲಿ ರೆಸ್ಟ್ ಮಾಡೋ ಹಾಗಿಲ್ಲ. ಅಂತ ಸಂದರ್ಭದಲ್ಲಿ ನೀವು ಕೊನೆಗೆ ಅಲ್ಲಿ ಒಂದು ಭಾರತದ ಧ್ವಜವನ್ನ ನೋಡ್ತೀರಾ. ಆ ಸಂದರ್ಭದಲ್ಲಿ ನಿಮ್ಗೆ ಹೇಗೆ ಅನಿಸ್ತು ಅಂತ ಸುಬ್ರಹ್ಮಣ್ಯ ಅವರೇ? ನೋಡಿ, ಆರ್ಮಿ ಅಂತ ಹೇಳಿದ ಮೇಲೆ ಒಂದು ಸಲ ಸಣ್ಣ ಆಪರೇಷನ್ ಆಗಲಿ ದೊಡ್ಡ ಆಪರೇಷನ್ ಆಗಲಿ ಸ್ಟಾರ್ಟ್ ಆದಮೇಲೆ ಮತ್ತೆ ಹಿಂದೆ ಏನು ಅಂತ ನೋಡ್ಲಿಕ್ಕಿಲ್ಲ. ನಮ್ಮವ್ರು ಹೋಗ್ತಾ ಇದ್ದಾರೆ, ನಾವು ಅವರಿಗೆ ಸಪೋರ್ಟ್ ಕೊಡಬೇಕು. ಅವರು ಊಟ ಮಾಡಿದಾರ, ನೀವು ಊಟ ಮಾಡಿದಾರ ಅಂತ ಕೇಳುವಂಥ ಪರಿಸ್ಥಿತಿ ಅದರಲ್ಲಿ ಇಲ್ಲ. ಸಿಕ್ಕಿದ್ರೆ ಊಟ ಮಾಡಿದ್ರು, ನೀರು ಸಿಕ್ಕಿದ್ರೆ ಕುಡಿದ್ರು, ಇಲ್ಲದಿದ್ರು ಅವರಿಗೋಸ್ಕರ ನಾವು ಇಲ್ಲಿಂದ ಕೊಡಬೇಕು. ನಮ್ಮವ್ರ ಮೇಲೆ ಇದ್ದಾರೆ, ಅವರಿಗೆ ನಾವು ಸಪೋರ್ಟ್ ಕೊಡ್ತಾ ಇರಬೇಕು. ಅಲ್ಲಿ ಏನು ಮಾಡ್ತಾರೆ, ನಮ್ಮೊಬ್ಬರು OP ಆಫೀಸರ್ ಹೋಗಿರ್ತಾರೆ ಅಲ್ಲಿಗೆ, ನಮ್ಮ ಆಫೀಸರ್ ಒಬ್ಬರು ಅವರೊಟ್ಟಿಗೆ ಇರ್ತಾರೆ. ಯಾವ ಏರಿಯಾದಲ್ಲಿ ಅವ್ರು ಇದ್ದಾರೆ, ಎಷ್ಟು ಡಿಗ್ರಿ ಫೈರ್ ಮಾಡಬೇಕು, ಇವರು ಡಿಗ್ರಿ ಇಟ್ಟು ಫೈರ್ ಮಾಡಬೇಕು. ಇವರ ಗನ್ನಿಗೆ ಡಿಗ್ರಿ ಇಟ್ಬಿಟ್ಟು ಆ ಡಿಗ್ರಿಯಲ್ಲಿ ಅದು ಹೋಗಿ 73 ಡಿಗ್ರಿಯಲ್ಲಿ ನಾವು ಫೈರ್ ಮಾಡಬಹುದು ನಮ್ಮ ಬಪೋರ್ಸ್. ಅದಕ್ಕೋಸ್ಕರ ನಾವು ಅಲ್ಲಿ ಸಕ್ಸಸ್ ಆಗಿದೆ. ದೊಡ್ಡ ಒಂದು ಬೆಟ್ಟ ಅವ್ರ ಹತ್ರ ಉಂಟು, ಅದರಲ್ಲಿ ಆಟೋಮೆಟಿಕ್ ಲಾಸ್ ಮಾಡಿದ್ರಲ್ಲ ಫಸ್ಟ್ ಗೆ. ಈ ಕಾರ್ಗಿಲ್ ಅಂದ್ರೆ ಅಲ್ಲಿಗೆ ಬೇಕಾದಷ್ಟು ಜನ ಫಸ್ಟ್ ಅಲ್ಲಿ ಇಲ್ಲ, ಎಲ್ಲ ಟ್ರೂಪ್ಸ್ ಅಲ್ಲಿ ಇರ್ಲಿಲ್ಲ. ಈಗ ನೋಡಿ, ಇವರು ಶ್ರೀನಗರದಿಂದ 200 ಕಿಲೋಮೀಟರ್ ಹಿಂದ್ಗಡೆ ಇದ್ರು. ಇವರನ್ನ ಅಲ್ಲಿ ತಲುಪಿಸಬೇಕು. ಆ ತಲುಪಿಸುವ ರಾಸ್ತಾ ಈ ದಾರಿ ಈ ದಾರಿಯನ್ನ ಅವರಿಗೆ ಕವರ್ ಮಾಡಿ ಕೂತಿದ್ದಾರೆ. ಇನ್ನೊಂದೇನು, ಯಾವುದೇ ವೆಹಿಕಲ್ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹಗಲಂತೂ ಸಾಧ್ಯನೇ ಇಲ್ಲ. ಹೋದ್ರೆ ಅವರು ಪ್ರತಿಯೊಂದನ್ನ ಮುಂಚಿತವಾಗಿ ಎಲ್ಲವನ್ನ ನೋಡ್ಕೊಂಡು ಅವರು ನಮ್ಮ ಸಿಯಾಚಿನ್ ಗ್ಲೇಷಿಯರ್ ಮತ್ತು ಲೇ ಲಡಾಖನ್ನು ಫುಲ್ ಹಿಡಿಬಹುದಿತ್ತು.
ಅವರ ಆಪರೇಷನ್ ಅಲ್ಲಿ ಸಕ್ಸಸ್ ಆಗಿದ್ರೆ ನಾವು ಮತ್ತೆ ನಮ್ಮ ಶ್ರೀನಗರದ ಆ ಕಡೆ ನೋಡ್ಬೇಕಾಗಿಲ್ಲ, ಅಷ್ಟು ಅವರು ಆಕ್ರಮಣ ಮಾಡ್ತಿದ್ರು. ಹೌದು ಹೌದು. ನಮ್ಮ ಜನ, ನಮ್ಮ ಸೈನ್ಯ ತಮ್ಮ ಜೀವದ ಆಸೆಯನ್ನು ಬಿಟ್ಟು ಅವರು ಬಲಿದಾನ. ಅದಕ್ಕೆ ಬೇಕು ಇಲ್ಲಿಂದ ಪೊಲಿಟಿಕಲ್ ಸಪೋರ್ಟ್ ಬೇಕು, ಇಲ್ಲದ್ರೆ ಆಗುದಿಲ್ಲ. ಇವರು ಯಾವ ಪರ್ಮಿಷನ್ ಕೊಡುದಿಲ್ಲ, ಇವರು ಹೇಳಿದಾಗೆ ಹೌದು. ಮತ್ತೆ ಯಾವ್ದು ಮಾಡ್ಲಿಕ್ಕೆ ಇಲ್ಲ. ಇನ್ನೊಂದು ಆರ್ಡರ್ಗೆ ಸರಿಯಾಗಿ ನಾವು ಮಾಡ್ಬೇಕು ಕೆಲಸ, ಇಲ್ಲದ್ರೆ ಮಾಡ್ಲಿಕ್ಕೆ ಆಗುದಿಲ್ಲ. ನೀವೀಗ ಪೊಲಿಟಿಕಲ್ ಸಪೋರ್ಟ್ ಅಂತ ಹೇಳಿದ್ರಿ, ಆ ಸಂದರ್ಭದಲ್ಲಿ ಪ್ರೈಮ್ ಮಿನಿಸ್ಟರ್ ಆಗಿದ್ದಂತಹ ಅಟಲ್ ಬಿಹಾರಿ ವಾಜಪೇಯಿ ಆಗಿರ್ಬೋದು, ಅಡ್ವಾಣಿ ಆಗಿರ್ಬೋದು, ಆಮೇಲೆ ಜಾರ್ಜ್ ಫೆರ್ನಾಂಡಿಸ್, ಅವರೆಲ್ಲರೂ ಕೂಡ ಬಂದು ಆ ಸ್ಪಾಟ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಉತ್ತೇಜನ ಕೊಟ್ಟಂತಹ ಸಂದರ್ಭ ಕೂಡ ಇತ್ತು. ಹೌದು. ಏನಾಯ್ತು ಅಂತ ಹೇಳಿದ್ರೆ, ಅವರು ಕಾರ್ಗಿಲ್ಗೆ ಬಂದ್ರು, ನಾವು ಅಲ್ಲಿ ತಲುಪಿ 1 ವಾರ ಆಗಿದೆ, ನಮ್ದು ಅಡ್ಜಸ್ಟ್ಮೆಂಟ್ ಆಗೋದಿಲ್ಲ. ಫಸ್ಟಿಗೆ ನಾವು ಇಲ್ಲಿಂದ ಫೈರ್ ಮಾಡೋದು, ಬೆಟ್ಟದ ಬುಡಕ್ಕೆ ಹೋಗಿ ಕೂತ್ಕೊಳ್ಳೋದು, ಹಗಲೊತ್ತೆಲ್ಲ ಬೆಟ್ಟದ ಬುಡದಲ್ಲಿ ಕೂತ್ಕೊಳ್ಳೋದು, ಯಾಕೆ ಅವ್ರಿಗೆ ಕಾಣ್ತದೆ. ಮತ್ತೆ ನಾವು ಹಿಂದ್ಗಡೆ ಬರೋದು, ಫೈರ್ ಮಾಡೋದು. ಇಂಥ ಟೈಮಲ್ಲಿ ಜಾರ್ಜ್ ಫರ್ನಾಂಡಿಸ್ ಮತ್ತೆ ವಾಜಪೇಯಿ ಅವರು ಬಂದರು. ಬಂದು ಹೆಲಿಕಾಪ್ಟರ್ ಎಳಿಬೇಕಾದ್ರೆ ಅವ್ರದ್ದು ಫೈರಿಂಗ್ ಸ್ಟಾರ್ಟ್ ಆಯಿತು. ನಾವು ಅವ್ರನ್ನ ಬಚಾವ್ ಮಾಡಿ ತಂದು, ಆಗ ಜಾರ್ಜ್ ಫರ್ನಾಂಡಿಸ್ ವಾಜಪೇಯಿ ಅವರು ಹೇಳಿದ್ದು, ಅವ್ರು 1 ಹೊಡೆದ್ರೆ ನೀವು 10 ಹೊಡೀರಿ, ಅಲ್ಲಿವರೆಗೆ ಪರ್ಮಿಷನ್ ಇರಲಿಲ್ಲ. ಅಲ್ಲಿನ ನಿಜ ಸ್ಥಿತಿ ಕಂಡ ಮೇಲೆ ನಮಗೆ ಫೈರ್ ಆರ್ಡರ್ ನಮ್ಮ ಅಲ್ಲಲ್ಲ, ಇನ್ಫೆಂಟ್ರಿ ಅವರು ಮೇಲೆ ಇರುವವರು ಹೊಡಿತಾ ಇದ್ರು, ಅವ್ರ ಕೈಯಲ್ಲಿ ಬೇರೆ. ಆದ್ರೆ ನಮ್ದು ದೊಡ್ಡದು ತುಂಬಾ ಕಾಸ್ಟ್ಲಿ. ಒಂದು ಗುಂಡು ಎಷ್ಟು ಲಕ್ಷ, 73,000 ಹೋಗ್ತದೆ ಒಂದು ಗುಂಡಿಗೆ. ನಮ್ದು ಒಂದು ಬಾಂಬ್, ಒಂದು ರೌಂಡಿಗೆ. ಅದಕ್ಕೆ ರೇಟ್ ಅಷ್ಟು. ಈ ರೌಂಡ್ ಅನ್ನು ಅಲ್ಲಿ ತನಕ ಮುಟ್ಟಿಸ್ಲಿಕ್ಕೆ ಖರ್ಚಿಸ್ತಿದೆ. ಹೌದು ಹೌದು. ಈಗ ಒಂದು ಬಾಂಬ್ ಈಗ ನಮ್ಮಲ್ಲಿ ಒಂದು ಈಗಲ್ಲ, ಅದು ಆಗಿನ ಕಾಲದಲ್ಲಿ. ನಾನು 2080 88ರಲ್ಲಿ ಸಿಯಾಚಿನ್ ಗ್ಲೇಸಿಯರ್ ಇದ್ದೆ. 1 ಲೀಟರ್ ಸೀಮೆಣ್ಣೆ ಡೆಲ್ಲಿಯಿಂದ ಸಿಯಾಚಿನ್ ಗ್ಲೇಸಿಯರ್ ಮುಟ್ಬೇಕಾದ್ರೆ 75 ರೂಪಾಯಿ ಖರ್ಚು. ಆಗ ಇದ್ದದ ರೇಟ್ ₹1.25. ಅದರ ರೇಟ್ ₹1.25. ಅಲ್ಲಿ ಮುಟ್ಬೇಕಾದ್ರೆ 75 ರೂಪಾಯಿ ಅದರ 1 ಲೀಟರ್ನ ಖರ್ಚು. ಆಗ ಒಂದು ಗನ್, ಒಂದು ಆಮ್ನೇಷನ್, ಒಂದು ಬಾಂಬು ಅಲ್ಲಿ ಮುಟ್ಬೇಕಾದ್ರೆ ಖರ್ಚು ಸ್ಟಾರ್ಟ್. ಇವರು ಖಾಲಿ ಅದರ ಅಮೌಂಟ್ ಹೇಳಿದ್ರು 77,000. ಅಲ್ಲಲ್ಲ, ಅದು ನಾರ್ಮಲ್ ಇರೋದಕ್ಕೆ. ಈ ಅಲ್ಮಿನೇಷನ್ ಮತ್ತೆ ಕಾರ್ಬನ್ ಅಂದ್ರೆ ಒಂದು ಬ್ಲಾಸ್ಟ್ ಮಾಡಿದ್ಮೇಲೆ ಅಲ್ಲಿ ಸಕ್ಸಸ್ ಆಗ್ಬೇಕು, ಅಲ್ಲಿ ಅಷ್ಟೊಂದು ಮತ್ತೆ ಇರ್ಬೇಕಲ್ಲ, ಅಲ್ಲಿ ಸ್ಟಾಕ್ ಇರ್ಬೇಕಲ್ಲ. ಇನ್ನೊಂದು ನಮ್ಗೆ ಗೊತ್ತಾದ ಪ್ರಕಾರ ಅಲ್ಲಿ ತುಂಬಾ ಮೌಂಟೇನ್ಸ್ ಇತ್ತು, ಈ ದ್ರಾಸ್ ಇರ್ಬೋದು, ಆ ತರ ಸೆಕ್ಟರ್ಸ್ ಇದ್ರು. ನಿಮ್ಗೆ ಅಷ್ಟೆಲ್ಲ ಬೆಟ್ಟ ಇರ್ಬೇಕಾದ್ರೆ ನೀವು ಆ ಬೆಟ್ಟದಲ್ಲಿ ಹೇಗೆ ನೀವು ಫೈಂಡ್ ಔಟ್ ಮಾಡ್ತಾ ಇದ್ರಿ? ಈಗ ಒಂದು ಪಾಯಿಂಟ್, ಅಲ್ಲಿ ಒಂದು ಬೆಟ್ಟ ಇದ್ರೆ ಅದಕ್ಕೊಂದು ಮಾರ್ಕ್, ಹೈಟ್ ಎಷ್ಟು ಹೈಟ್ ಉಂಟು ಅಂತ ಇರ್ತದೆ ಸಮುದ್ರ ಲೆವೆಲಿಂದ. ಆ ಹೈಟಿಗೆ ಲೆಕ್ಕ ಹಾಕಿ ಅದಕ್ಕೆ ಹೆಸರು ಹಾಕೋದು, ಹೈಟ್ ಎಷ್ಟು ಹೈಟ್ ಉಂಟು, ಹಾಗೆ ಎಷ್ಟು ಉಂಟು ಅಲ್ಲಿ ನಮ್ಮ ಪೋಸ್ಟ್ ಉಂಟು. ಆ ಪೋಸ್ಟ್ಗಳಿಗೆಲ್ಲ ಒಂದೊಂದು ಹೆಸರು ಉಂಟು. ಆ ಪೋಸ್ಟ್ ಅಲ್ಲಿ ಅವರು ಕೂತಿರ್ತಾರೆ ನಮ್ಮವರು. ಈಗ ಇದು ಇವ್ರು ಅವ್ರು ಬೇರೆ ಹೈಟ್ ಎಲ್ಲ ಇವ್ರ ಹತ್ರ ಇರ್ತದೆ. ಈಗ ಅವ್ರು ಅಲ್ಲಿ ನಮ್ಮ ಆಫೀಸರ್ ಅಲ್ಲಿ ಹೋಗಿ ಅವ್ರು ಗ್ರಿಡ್ ರಿಫರೆನ್ಸ್ ತೆಗೆದು ಮ್ಯಾಪ್ ಅಲ್ಲಿ ನೋಡಿ ಅವ್ರು ನಮಗೆ ಹೇಳ್ತಾರೆ, ನೀವು 72 ಡಿಗ್ರಿಯಲ್ಲಿ ಫೈರ್ ಮಾಡಬೇಕು, ಇಷ್ಟು ರೌಂಡ್ ಮಾಡಬೇಕು. ಆಗ ನಾವು ಫೈರ್ ಮಾಡುವಾಗ ಅದು ಬಂದು ಸೆಂಟರ್ ಪಾಯಿಂಟ್ಗೆ ಬೀಳದಿದ್ರೆ ಅವರು ರೈಟ್ ಅಂತ ಹೇಳುವಾಗ ನಾವು ರೈಟಿಗೆ ಹೊಡಿಬೇಕು, ಲೆಫ್ಟಿಗೆ ಹೊಡಿಬೇಕು, ಹಿಂದೆ ಮುಂದೆ. ಯಾವಾಗ ಟಾರ್ಗೆಟ್ ಸಿಗ್ತಾ ಅವಾಗ ಅವ್ರು ಹೇಳ್ತಾರೆ 6 ರೌಂಡ್ ಗನ್ ಫೈರ್, 6 ರೌಂಡ್ ಬಡ 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 ಹೊಡಿಯೋದೆ ಪಟಾಕಿ ಹೊಡೆದಂಗೆ. ಆಗ ನಮಗೆ ಗೊತ್ತಾಗ್ತದೆ, ನಾವು ಪಾಯಿಂಟ್ ಮುಟ್ಟಿದೀವಿ. ಸಿಂಗಲ್ ಹೊಡಿತಾ ಇದ್ರೆ ನಾವು ಹುಡುಕ್ತಾ ಇದೀವಿ. ಅವರು ಡಿಗ್ರಿಯಲ್ಲಿ ಹೇಳಿದ್ರಂತೇಳಿ ಬಾಂಬ್ ಅಲ್ಲಿ ಹೋಗಿ ಬೀಳುದಿಲ್ಲ. ಆಮೇಲೆ ಅವರು ಅದನ್ನು ಲೆಫ್ಟ್ ರೈಟ್ ಫ್ರಂಟ್ ಬ್ಯಾಕ್ ಚೇಂಜ್ ಮಾಡ್ತಾರೆ. ಅವ್ರು ಚೇಂಜ್ ಮಾಡಿ ಫೈರ್ ಮಾಡ್ತಾರೆ. ಅದ್ರಲ್ಲಿ ಆಗ ಸಕ್ಸಸ್ ಯಾವಾಗ ಆಗುತ್ತೋ ಆಗ ಮತ್ತೆ ಅಲ್ಲಿಗೆ ತುಂಬಾ ಒಟ್ಟಿಗೆ ಬೀಳ್ತದೆ. ಮತ್ತೆ ನಾವು ಅಲ್ಲಿ ಅವ್ರ ತಲೆ ಎತ್ತಲಿಕ್ಕೆ ಸಾಧ್ಯನೇ ಇಲ್ಲ. ಅವರ ಬಂಗಾರ ಇದ್ರು ಬ್ಲಾಸ್ಟ್ ಆಗುತ್ತೆ, ಏನಿದ್ರು ಅದು ಹೊಡಿಯೋದು. ಇನ್ನೊಂದು ಏನು ಅಂತ ಹೇಳಿದ್ರೆ, ನಮ್ಮಲ್ಲಿ 18 ಬಪೋರ್ಸ್ ಉಂಟು ಒಂದು ರೆಜಿಮೆಂಟ್ ಅಲ್ಲಿ. 6 ನಾವು ಕಾರ್ಗಲಲ್ಲಿದ್ದರೆ 6 ಇನ್ನೊಂದು ಕಡೆ ಈಸ್ಟ್, ವೆಸ್ಟ್. ಈಗ ನಾವು 3 ಸೈಡಿಂದ ಮಾಡಬೇಕಾದ್ರೆ ನಮಗೆ 1.5 ತಿಂಗಳು ಮುಟ್ಲಿಕ್ಕೆ ಆಗಿದೆ. ರೋಡ್ ಇಲ್ಲ. JCPಯಲ್ಲಿ ರೋಡ್ ಮಾಡ್ಕೊಂಡು ಅಲ್ಲಿ ಹೋಗಿ ನಾವು ಬಿದ್ದದ್ದು ಅಂತ ನೋಡಿದ್ರೆ ಅದು ಹೇಳಿದ್ರೆ ಗುರೋಜ್ ಸೆಕ್ಟರ್ ಅಂತ ಹೇಳಿದ್ರೆ ಭಾರಿ ದೊಡ್ಡ ಇದು. ಒಮ್ಮೆ ಆ ಬೆಂಕಿ ಹಿಡ್ದದೆಲ್ಲ ಟಿವಿಲೆಲ್ಲ ಬಂದಿತ್ತು. ಗುರೋಜ್ ಸೆಕ್ಟರ್ ಅಲ್ಲಿಗೆಲ್ಲ ಹೋಗ್ಬೇಕಾದ್ರೆ ತುಂಬಾ ಕಷ್ಟ. ಹೆಲಿಕಾಪ್ಟರ್ ಎತ್ತಲಿಕ್ಕೆ ಆಗೋದಿಲ್ಲ ಇವು ನಮ್ಮ ಗನ್ನನ್ನು. ಬೈ ರೋಡಲ್ಲೇ ಮಾರ್ಗದಲ್ಲೇ ಹೋಗ್ಬೇಕು. ಹೇಗೆ ಆದ್ರೂ ಸಸ್ಪೆನ್ಸ್ ಹಾಗೆಲ್ಲ ನಾವು ತಕೊಂಡೋಗಿ ಎಲ್ಲ ಇದು ಮಾಡಿದ್ವಿ. ಓಕೆ, ನೋಡಿದಳ ವೀಕ್ಷಕರೇ, ನಮಗೆ ಒಂದು ನಾವೀಗ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಈ ವೀರ ಯೋಧರು. ಈಗ ನಮಗೆ ಒಂದು ಟೆನ್ಷನ್ ಇರುತ್ತೆ, ಅಯ್ಯೋ ಇವತ್ತು ಕರೆಂಟ್ ಇಲ್ಲ, ಅಯ್ಯೋ ಹಬ್ಬ ನಮಗೆ ಹೊಸ ಬಟ್ಟೆ ಇಲ್ಲ, ಅಯ್ಯೋ ಹೊಸ ಮೊಬೈಲ್ ಇಲ್ಲ, ಇಂಥದ್ದೆಲ್ಲ ನಮಗೆ ಟೆನ್ಷನ್ ಇರುತ್ತೆ. ಆದರೆ ಆ ವೀರ ಯೋಧರು ಮನೆ ಬಿಟ್ಟು, ಹೆಂಡತಿ ಮಕ್ಕಳು ತಾಯಿ ಎಲ್ಲರನ್ನ ಬಿಟ್ಟು ನಮ್ಮ ದೇಶಕ್ಕೋಸ್ಕರ ಹೋರಾಡ್ತಾ ಇದ್ದಾರೆ.
ಇನ್ನು ನಮ್ಗೆ ಒಂದು ಗುರುವಾಯೂರ್ಕೆರೆಯ ಹೆಮ್ಮೆಯ ವಿಷಯ ಅಂತ ಹೇಳಿದ್ರೆ ಏಕನಾಥ್ ಶೆಟ್ಟಿ, ಸುಬೇದಾರ್ ಏಕನಾಥ್ ಶೆಟ್ಟಿ. ಇವರು 2016ರಲ್ಲಿ ಒಂದು ಚೆನ್ನೈನ ತಾಂಬರಮಿಂದ ಹೋದಂತಹ ಒಂದು AN-32 ಒಂದು ಫ್ಲೈಟ್ ಏನಿತ್ತು, ಇದು ಮಿಸ್ ಆಗಿ ಇದೀಗ 8 ವರ್ಷ ಆಗಿದೆ. ಜುಲೈ 22ಕ್ಕೆ 8 ವರ್ಷ ಆಗಿದೆ. ಆದರೆ ಇವರು ಆ ತಾಂಬರಮಿಂದ ಹೋಗ್ಬೇಕಾದ್ರೆ ಅಂಡಮಾನ್ನ ಪೋರ್ಟ್ ಬ್ಲೇರ್ಗೆ ಹೋಗ್ಬೇಕಾದ್ರೆ ಆ ಒಂದು ವಿಮಾನ ನಾಪತ್ತೆ ಆಗುತ್ತೆ. ಅದಾಗಿ 6 ವರ್ಷ ಆದ್ರೂ ಕೂಡ ಆ ವಿಮಾನ ಪತ್ತೆಯಾಗಿರೋದಿಲ್ಲ. ಇನ್ನು ಇವರ ಬಗ್ಗೆ ಒಂದು ವಿಶೇಷತೆ ಇದೆ. ಇವರ ತಂದೆ ಎಕ್ಸ್-ಆರ್ಮಿ ಕೃಷ್ಣ ಶೆಟ್ಟಿ ಅಂತ. ಅವರ ನಿವೃತ್ತಿ ಬಳಿಕ ಅವರ ಒಂದು ಕೆಲಸವನ್ನ ಈ ಏಕನಾಥ್ ಶೆಟ್ಟಿಗೆ ಕೊಡಲಾಗುತ್ತೆ. ಇನ್ನು ಇವರ ಈ ಸೇವೆ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ಇವರು 1985ರಲ್ಲಿ ಭಾರತೀಯ ಭೂಸೇನೆಗೆ ಸೇರ್ಪಡೆಯಾಗಿರ್ತಾರೆ. ಅಲ್ಲಿ MRCಗೆ ಅವರು ಸೇರ್ಕೊಂಡಿದ್ರು. ಸೇನೆಯಲ್ಲಿ ಸುಬೇದರಾಗಿ ಇವರು ಕರ್ತವ್ಯವನ್ನ ಮಾಡಿದ್ರು. 1986ರಲ್ಲಿ ಶ್ರೀಲಂಕಾದಲ್ಲಿ ಭಾರತೀಯ ಶಾಂತಿ ಪಾಲನಾ ಪಡೆಯಲ್ಲಿ ಕರ್ತವ್ಯವನ್ನ ಮಾಡಿದ್ರು. ಅದಲ್ಲದೆ ಜಮ್ಮು ಮತ್ತು ಕಾಶ್ಮೀರ, ಪಂಜಾಬ್, ಅರುಣಾಚಲ ಪ್ರದೇಶ ಹಲವೆಡೆ ಇವರು ಸೇವೆಯನ್ನು ಮಾಡಿದಂತಹ ದೊಡ್ಡ ಮಹಾನ್ ವೀರರು ಕೂಡ ಹೌದು. 2009ರಲ್ಲಿ ಇವರು ಸೇವೆಯಿಂದ ನಿವೃತ್ತರಾಗ್ತಾರೆ. ನೋಡಿ ವೀಕ್ಷಕರೇ, ನಾವೆಲ್ಲ ಒಂದು ರಿಟೈರ್ಮೆಂಟ್ ಆದ ನಂತರ ಮನೆಯಲ್ಲಿ ಆರಾಮಾಗಿ ಕುತ್ಕೋತೀವಿ ಅಂತ ಹೇಳಿದ್ರೆ ನಮ್ಮ ಆ ಒಂದು ಪೆನ್ಷನ್ ಹಣ ಬರುತ್ತೆ, ಅದರಲ್ಲಿ ಆರಾಮವಾಗಿ ನಾವು ಜೀವನವನ್ನ ಮಾಡ್ಬೇಕು ಅಂತ ನಾವು ಅನ್ಕೊಂಡಿರ್ತೀವಿ. ಆದ್ರೆ ಇವರು ನಿವೃತ್ತಿ ನಂತರ ಮನೆಗೆ ಬಂದ್ರು ಕೂಡ ಹೆಂಡತಿ ಜೊತೆಯಾಗಿ ಮಕ್ಕಳ ಜೊತೆಯಾಗಿ ಕಾಲ ಕಳೆದಿಲ್ಲ. ಬದಲಾಗಿ ಮತ್ತೆ ನಾನು ಸೇವೆಯನ್ನ ಮಾಡ್ತೀನಿ, ನಂಗೆ ದೇಶ ಸೇವೆ ಮಾಡ್ಬೇಕು ಅನ್ನುವಂತ ಒಂದು ಹುಮ್ಮಸ್ಸಿಂದ ಮತ್ತೆ ಅವರು ಸೇನೆಯನ್ನ ಸೇರ್ತಾರೆ. ಒಟ್ಟು ಆ ಒಂದು 1985ರಿಂದ 2009ರವರೆಗೆ ಸೇವೆಯನ್ನ ಮಾಡ್ತಾರೆ. ಆನಂತರ ಮತ್ತೆ ಅವರು ವಾಯುಸೇನೆಯಲ್ಲಿ ಕೆಲಸವನ್ನ ಮಾಡ್ತಾರೆ. ಆದ್ರೆ ದುರದೃಷ್ಟವಶಾತ್ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಒಂದು 2016ರಲ್ಲಿ ಆ ಒಂದು ವಿಮಾನ ನಾಪತ್ತೆ ಆಗುತ್ತೆ. ಆದ್ರೆ ಅದೆಷ್ಟು 3 ಸೇನೆಗಳು ಕೂಡ ಇನ್ಕ್ಲೂಡಿಂಗ್ ನಾಸಾ ಕೂಡ ಆ ಒಂದು ಸಮುದ್ರ ತಳದಲ್ಲಿ ಎಲ್ಲ ಆ ಒಂದು ಏನಾದ್ರೂ ಒಂದು ಕುರುಹು ಸಿಗುತ್ತೆ ಏನೋ ಅನ್ನೋಕ್ಕೋಸ್ಕರ ಎಲ್ಲವನ್ನು ಹುಡುಕಾಡ್ತಾರೆ. ಆದ್ರೆ ಒಂದು ಕೂಡ ಕುರುಹು ಕೂಡ ಸಿಗೋದಿಲ್ಲ. ಆದ್ರೆ ಕಳೆದ ವರ್ಷ 23ನೇ 2 ವರ್ಷದ ಹಿಂದೆ ಬಂಗಾಳ ಕೊಲ್ಲಿ ಅಂತ ಒಂದು ಸಮುದ್ರದಲ್ಲಿ ಸುಮಾರು 300 ಕಿಲೋಮೀಟರ್ ಅಡಿಯಲ್ಲಿ ಈ ಒಂದು ಆ ವಿಮಾನದ ಒಂದು ಅಂಶಗಳು ಪತ್ತೆಯಾಗುತ್ತೆ. ಆ ನಂತರ ಆ ಒಂದು ಮನೆಯವರಿಗೆ ಇವರು ನಿಧನ ಆಗಿ ಅದು ಹುತಾತ್ಮರಾಗಿರುವಂತಹ ಬಗ್ಗೆ ಕನ್ಫರ್ಮೇಶನ್ ಕೊಟ್ಟು ಆ ಒಂದು ಮನೆಗೆ ಮಾಹಿತಿಯನ್ನು ಕೂಡ ಕೊಡ್ತಾರೆ. ಆ ಮುಂಚಿತವಾಗಿ ಯಾವಾಗ ಒಂದು ಆ ವಿಮಾನ ನಾಪತ್ತೆಯಾಗಿ ಅದರ ಅವಶೇಷ ಸಿಗದ ಸಂದರ್ಭದಲ್ಲೂ ಕೂಡ ಆ ಮನೆ ಮಂದಿಗೆ ಅವರ ಒಂದು ಸಮವಸ್ತ್ರ ಅಥವಾ ಅವರ ಅಲ್ಲಿರುವಂತಹ ಆ ಒಂದು ಆಸ್ತಿ ಏನಿದೆ ಅದೆಲ್ಲವನ್ನು ಕೂಡ ಮನೆಗೆ ಕೊಡುವಂತಹ ಒಂದು ಕೆಲಸವನ್ನ ಮಾಡಿದ್ರು. ಈಗ ನೀವು ಇಲ್ಲಿ ನೋಡ್ತಾ ಇದ್ದೀರಿ ಆ ಒಂದು ಪದಕ, ಮೆಡಲ್, ಇದು ಆಪರೇಷನ್ ವಿಜಯ್ ಅಂತ ಹೇಳಿದ್ರೆ ಯಾರೆಲ್ಲ ಈ ಕಾರ್ಗಿಲ್ ಯುದ್ಧ ಸಮಯದಲ್ಲಿ ಅಲ್ಲಿ ಒಂದು ಸೇವೆಯನ್ನ ಮಾಡಿರ್ತಾರೆ, ಅಲ್ಲಿ ಯುದ್ಧ ಭೂಮಿಯಲ್ಲಿ ಯಾರೆಲ್ಲ ಒಂದು ಯುದ್ಧವನ್ನ ಮಾಡಿ ಆ ಒಂದು ಸಂದರ್ಭದಲ್ಲಿ ವೀರ ಸೇವೆ ಅಂತಲೇ ಹೇಳ್ಬಹುದು. ಅಂದ್ರೆ ಜೀವನ್ ಮರಣವನ್ನ ಹೋರಾಟ ಅದು. ಅಲ್ಲಿ ನಾವು ವಾಪಸ್ ಬರ್ತೀವಿ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ. ಅಂತ ಸಂದರ್ಭದಲ್ಲಿ ಅಲ್ಲಿ ಹೋರಾಡಿದಂತಹ ಒಂದು ವೀರ ಯೋಧರಿಗೆ ಕೊಡುವಂತಹ ಪದಕ ಅದು ಕೂಡ ಏಕನಾಥ್ ಶೆಟ್ಟಿ ಅವರಿಗೆ ಸಲ್ಲಿಸಲಾಗಿತ್ತು. ಸೊ ಇದೆಲ್ಲ ನಮ್ಮ ಗುರುವಾಯೂರ್ಕೆರೆಯ ಹೆಮ್ಮೆ ಅಂತ ಹೇಳ್ಬೋದು. ಇನ್ನು ಅವರ ಮನೆ ಮಂದಿಗೆ, ಅವರ ಪತ್ನಿ ಜಯಂತಿ ಶೆಟ್ಟಿ ಆಗಿರ್ಬೋದು, ಮಕ್ಕಳು ಆಶಿತಾ ಮತ್ತೆ ಅಕ್ಷಯ್, ಇವರು ತಮ್ಮ ತಂದೆಯನ್ನ ಕಳ್ಕೊಂಡಂತಹ, ಅಂದ್ರೆ ಒಂದು ದೇಶಕ್ಕೋಸ್ಕರ ಅವರು ಮಾಡಿದ್ರಂತ ಹೆಮ್ಮೆ ಇದ್ರೂ ಕೂಡ ಅವರ ನಾವು ದಿನ ನೋಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಅರುಣ್ ಯೋಗಿರಾಜ್, ನಮ್ಗೆಲ್ರಿಗೂ ಗೊತ್ತು, ಅಯೋಧ್ಯೆಯ ರಾಮ ಮಂದಿರದಲ್ಲಿ ಆ ಒಂದು ರಾಮನ ವಿಗ್ರಹವನ್ನ ಕೆತ್ತನೆ ಮಾಡಿದಂತಹ ಅರುಣ್ ಯೋಗಿರಾಜ್ ಅವರ ಮೂಲಕ ಈ ಒಂದು ಶಿಲ್ಪವನ್ನ ಮಾಡಿಸ್ತಾರೆ. ಆ ಒಂದು ಏಕನಾಥ್ ಶೆಟ್ಟಿ ಅವರೇ ಎದ್ದು ಬಂದು ನಿಂತಂತೆ ಕಾಣಿಸುವಂತಹ ಒಂದು ವಿಗ್ರಹವನ್ನ ಅಲ್ಲಿ ಮನೆಯ ಮುಂದೆನೆ ಇಡಲಾಗುತ್ತೆ. ಅದೀಗ ಈ ವರ್ಷಕ್ಕೆ 1 ವರ್ಷ ಕೂಡ ಆಗುತ್ತೆ. ಇವತ್ತು ಕಾರ್ಗಿಲ್ ವಿಜಯ್ ದಿವಸ 25 ವರ್ಷ ಆಗಿದೆ. ಹಾಗಾಗಿ ಅಲ್ಲೂ ಕೂಡ ಆ ಹುತಾತ್ಮ ಏಕನಾಥ್ ಶೆಟ್ಟಿ ಅವರು ಕೂಡ ಆ ಒಂದು ಮಾಲಾರ್ಪಣೆಯನ್ನು ಮಾಡಲಾಗುತ್ತೆ. ಇನ್ನು ಇವರಿಗೆ ಅವಾರ್ಡ್ ಕೂಡ ಸಿಕ್ಕಿರುತ್ತೆ ಅಂತ ಹೇಳಿದ್ರೆ, ಕೆದಂಬಾಡಿ ರಾಮಯ್ಯ ಶೆಟ್ಟಿ, ಅವರು ಸ್ವಾತಂತ್ರ್ಯ ಹೋರಾಟಗಾರರಾಗಿರುವಂತಹ ಕೆದಂಬಾಡಿ ರಾಮಯ್ಯ ಗೌಡ, ಇವರ ಹೆಸರಲ್ಲಿ ಇವರಿಗೆ ಒಂದು ಅವಾರ್ಡ್ ಕೂಡ ಕೊಟ್ಟಿರ್ತಾರೆ. ಸೊ ಹಾಗಾಗಿ ನಮ್ಗೆ ಈ ಬೆಳ್ತಂಗಡಿಯ ಮಂದಿಗೆ, ಈ ಗುರುವಾಯೂರ್ಕೆರೆಯ ಮಂದಿಗೆ ಎಲ್ರೂ ಕೂಡ ಹೆಮ್ಮೆ ಅಂತ ಹೇಳಿದ್ರೆ, ಈ ಕರ್ನಾಟಕದ ಏಕೈಕ ಯೋಧ ಆಗಿದ್ರು. ಆ ಒಂದು ವಿಮಾನ ನಾಪತ್ತೆಯಲ್ಲಿ ಅಷ್ಟು ಯೋಧರಲ್ಲಿ 29 ಮಂದಿ ಯೋಧರಲ್ಲಿ ಕರ್ನಾಟಕದವರು ಇವರು ಏಕೈಕ ವ್ಯಕ್ತಿಯಾಗಿದ್ರು. ಹಾಗಾಗಿ ನಮ್ಗೆಲ್ರೂ ಕೂಡ ಒಂದು ನೋವು ಇದೆ.
ಏನಂತ ಹೇಳಿದ್ರೆ ಇಷ್ಟು ವರ್ಷ ಆದ್ರೂ ಕೂಡ ಅವರ ಬಗ್ಗೆ ನಮ್ಗೆ ಅವ್ರು ನೋಡುವಂತಹ ಒಂದು ಭಾಗ್ಯ ಸಿಕ್ಕಿಲ್ಲ. ಆದ್ರೆ ದೇಶ ಸೇವೆಯನ್ನ ಮಾಡಿ ನಮ್ಮ ಈ ಒಂದು ಬೆಳ್ತಂಗಡಿಗೆ, ನಮ್ಮ ಒಂದು ಕರ್ನಾಟಕಕ್ಕೆ ಹೆಮ್ಮೆ ಕೊಟ್ಟಂತಹ ಯೋಧ ಇವರು ಅಂತ ಹೇಳಕ್ಕೆ ನಮ್ಗೆ ಕೂಡ ಒಂದು ಹೆಮ್ಮೆ ಇದೆ. ಹಾಗೇನೆ ನಮ್ಮ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಹಾಗೆ ಇನ್ನು ವೀಕ್ಷಕರೇ, ಇಲ್ಲಿ ವೀರ ಯೋಧರಿದ್ದಾರೆ. ಸೊ ನಿಮ್ಗೆ ಏನಾದ್ರು ನೇರವಾಗಿ ಮಾತಾಡ್ಬೇಕು ಅಂತಿದ್ರೆ ನೀವು ಕರೆಯನ್ನ ಮಾಡ್ಬೋದು. ಇವಾಗ ಒಬ್ರು ಕರೆ ಮಾಡಿದ್ದಾರೆ. ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ. ನೀವು ನಿಮ್ಮ ಹೆಸರು ಮತ್ತೆ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ನಿರಂಜನ್ ಜೈನ್ ಕುದ್ಯಾಡಿ ಅಂತ, ಹಳದಂಗಡಿಯ ಸಮೀಪದ ಕುದ್ಯಾಡಿಯಿಂದ ಮಾತಾಡ್ತಾ ಇದ್ದೇನೆ. ಓಕೆ, ಮಾತಾಡಿ. ಇಲ್ಲಿ ಇಬ್ರು ವೀರ ಯೋಧರಿದ್ದಾರೆ, ಹೆಮ್ಮೆಯ ವಿಷಯ ಅಲ್ವಾ? ಹೇಳಿ, ಮಾತಾಡಿ. ಹೌದು, ಖಂಡಿತವಾಗಿ ಮೊದಲಾಗಿ ನಮ್ಮ ಹೆಮ್ಮೆಯ ವೀರ ಯೋಧರಿಗೆ ನಾನು ಗೌರವಪೂರ್ವಕವಾದ ಸೆಲ್ಯೂಟ್ ಅನ್ನು ಅರ್ಪಿಸುತ್ತಾ ಇದ್ದೇನೆ. ನಮಸ್ತೆ. ನಮಸ್ತೆ ಸರ್. ನಿಮ್ಮಗಳ ಒಂದು ತ್ಯಾಗ ಮತ್ತು ಕೆಲವು ಯೋಧರ ಬಲಿದಾನದಿಂದಾಗಿ ನಾವಿಂದು ಒಂದು ಒಳ್ಳೆಯ ರೀತಿಯಲ್ಲಿ ನಿದ್ರೆ ಮಾಡ್ತಿದ್ದೇವೆ ಸರ್. ಅದಕ್ಕೆಲ್ಲ ಮುಖ್ಯ ಕಾರಣ ನೀವುಗಳು. ನಾವು ನಮ್ಮ ಮನೆಯಲ್ಲಿ ಆರಾಮವಾಗಿ ಆರೋಗ್ಯವಾಗಿ ಇದ್ದೇವೆ ಅಂದ್ರೆ, ನೆಮ್ಮದಿಯಿಂದ ಇದ್ದೇವೆ ಅಂದ್ರೆ ಅದಕ್ಕೆಲ್ಲ ನಿಮ್ಮಂತಹ ಯೋಧರ ತ್ಯಾಗದ ಕಾರಣ. ಅದಕ್ಕೆ ನಿಮಗಾಗಿ ನಾವು ಋಣಿಯಾಗಿದ್ದೇವೆ ಭಾರತ ದೇಶವೇ. ಖಂಡಿತ. ಆದರೆ ನಮ್ಮ ದೇಶದ ರಾಜಕಾರಣಿಗಳು ಇದರ ವಿಚಾರದಲ್ಲೆಲ್ಲ ರಾಜಕೀಯ ಮಾಡ್ತಾರೆ, ಯೋಧರ ವಿಚಾರದಲ್ಲೂ ಕೂಡ ರಾಜಕೀಯ ಮಾಡ್ತಾರೆ. ಅದು ಬಹಳ ಬೇಸರದ ಸಂಗತಿ ಸ್ವಾಮಿ. ಇದರಲ್ಲಿ ಆರ್ಮಿಯಲ್ಲಿ ಇರುವಾಗ ಯಾವುದೇ ವಿಷಯದ ರಾಜಕೀಯ ಬರೋದಿಲ್ಲ ಸ್ವಾಮಿ. ಅಲ್ಲಿ ಒಳಗಡೆ ಮಾತ್ರ ರಾಜಕೀಯದವರು ಈಗ ಕೆಲವು ಕೇಳ್ತಾರೆ. ಈಗ ಮೊನ್ನೆ ಅವತ್ತೊಮ್ಮೆ ಪಾಕಿಸ್ತಾನಕ್ಕೆ ಒಂದು ದಾಳಿ ಆಯ್ತು, ಅದಾದ್ರು ಸಾಕ್ಷಿ ಕೊಡಿ ಅಂತ ಕೇಳ್ತಾ ಇದ್ರು ಕೆಲವರು. ನಾವು ಅಧಿಕಾರದಲ್ಲಿದ್ದಾಗಲೇ ವೀರ ಯೋಧರಿಗೆ ಅದು ಮಾಡಿದ್ದೇವೆ ಇದು ಮಾಡಿದ್ದೇವೆ ಅಂತ ಹೇಳ್ತಾರೆ. ಆದ್ರೆ ಅದು ಅವರ ಕರ್ತವ್ಯ ಅಂತ ಮರೆತಿದ್ದಾರೆ. ಏನ್ ಮಾಡೋದು, ಅದಕ್ಕೆ ಹೇಳೋದಲ್ಲ ಅವ್ರನ್ನ ರಾಜಕೀಯದವರು ಅಂತ. ಅವ್ರ ರಾಜಕೀಯ ಅಂದ್ರೆ ಅದನ್ನೇ ಮಾಡ್ಬೇಕಲ್ಲ ಅವ್ರು, ಮತ್ತೆ ಏನ್ ಮಾಡಕ್ಕಾಗತ್ತೆ? ಆದ್ರೆ ನಾನು ಹೇಳ್ತಾ ಇರೋದು, ದೇಶದ ಹೆಮ್ಮೆ ಯೋಧರ ಬಗ್ಗೆ ರಾಜಕೀಯ ಯಾರು ಕೂಡ ಮಾಡಬಾರ್ದು, ಯಾವುದೇ ರಾಜಕೀಯ ಪಕ್ಷಗಳು ಕೂಡ. ನೋಡಿ, ನಮ್ಮ ದೇಶದಲ್ಲಿ ಆಗಸ್ಟ್ 15 ಮತ್ತು 26 ಜನವರಿ ಮಾತ್ರ ನೆನಪಿಸಿದ್ರು ಭಾರತೀಯ ಸೇನೆಯನ್ನು. ಈಗ ಈ ಕಾರ್ಗಿಲ್ ವಿಜಯದ ಒಂದು ದಿನವನ್ನು ಇನ್ನೊಂದು ದಿನ ಎಕ್ಸ್ಟ್ರಾ ಮಾಡಿದ್ದಾರೆ. ಆಗ್ಬೋದು ಇನ್ನು ಮುಂದೆ ಇನ್ನೂ ಭಾರತೀಯ ಸೇನೆಯನ್ನು ನೆನಪಿಸಿಕೊಳ್ಳುವಂತ ಸಮಯ ಬರ್ಬೋದು ಅಂತ ನಾನು ನೆನೆಸ್ಕೊಂಡಿದ್ದೇನೆ. ಆದ್ರೆ ನಮ್ಮಲ್ಲಿ ಏನ್ ಗೊತ್ತುಂಟ ಸರ್, ನಮ್ಮಲ್ಲಿ ಮೂರ್ಖರು ಜಾಸ್ತಿ ಇದ್ದಾರೆ. ಅವರಿಗೆ ಯಾರ್ಯಾರು ಹೀರೋಗಳಾಗ್ತಾರೆ, ಯೋಧರನ್ನು ಒಂದು ರೀತಿಯಲ್ಲಿ ಗೌರವದಿಂದ ಕಾಣುವುದು ಸಹ ಇಲ್ಲ. ನಾವು ನೋಡ್ತಾ ಇದ್ದೇವೆ, ಟೀಕೆ ಟಿಪ್ಪಣಿಗಳನ್ನು ಕೂಡ ಮಾಡ್ತಾರೆ. ಮತ್ತೆ ಯೋಧರ ಪ್ರಾಮಾಣಿಕತೆಯ ಬಗ್ಗೆ ಪ್ರಶ್ನೆ ಮಾಡ್ತಾರೆ. ಹೌದು, ವಿಟ್ನೆಸ್ ಕೊಡಿ. ಈ ನಿಟ್ಟಿನಲ್ಲಿ ನಾನೊಂದು ಚಿಕ್ಕ ಕವನ ಬರೆದಿದ್ದೇನೆ ಸರ್ ನಿಮಗಳಿಗಾಗಿ. ಖಂಡಿತ ವಾಚನ ಮಾಡಬಹುದಾ? ಖಂಡಿತ ಹೇಳಿ. ಓಕೆ. ಕವನದ ಶೀರ್ಷಿಕೆ ಹೆಮ್ಮೆಯ ಯೋಧರು. ನಮ್ಮ ಯೋಧರು ಅಮರವೀರರು, ನಮ್ಮ ಯೋಧರು ಅಮರವೀರರು, ನಮ್ಮ ದೇಶದ ಹೆಮ್ಮೆಯ ಹೀರೋಗಳು, ನಮ್ಮ ದೇಶದ ಹೆಮ್ಮೆಯ ಹೀರೋಗಳು. ದೇಶ ರಕ್ಷಣೆಗಾಗಿ ಜೀವ ತೆತ್ತರು. ದೇಶವೇ ಮುಖ್ಯವಾಯಿತು ಅವರಿಗೆ, ದೇಶವೇ ಮುಖ್ಯವಾಯಿತು ಅವರಿಗೆ. ಭಾರತ ಮಾತೆಯ ವೀರ ಪುತ್ರರಿವರು, ನಮ್ಮ ದೇಶದ ಹೆಮ್ಮೆಯ ಹೀರೋಗಳು. ಆದರೆ ನಮ್ಮ ಅಜ್ಞಾನದಿಂದಾಗಿ ನಮಗೆ ಆದರ್ಶರಾರು. ಹಣ ಲೂಟಿ ಹೊಡೆವ ರಾಜಕಾರಣಿಯ ಕೊಂಡಾಡುವೆವು, ಹಣ ಲೂಟಿ ಹೊಡೆವ ರಾಜಕಾರಣಿಯ ಕೊಂಡಾಡುವೆವು. ಹಣ ಮಾಡಲೋಸುಗ ನಟಿಸುವ ನಟರ ಆರಾಧಕರಾದೆವು, ಹಣ ಮಾಡಲೋಸುಗ ನಟಿಸುವ ನಟರ ಆರಾಧಕರಾದೆವು. ಹೆಮ್ಮೆ ಯೋಧರೇ ಹೀರೋಗಳಾಗಿ ನಮಗೆಂದಾಗುವರು, ಹೆಮ್ಮೆ ಯೋಧರೇ ಹೀರೋಗಳಾಗಿ ನಮಗೆಂದಾಗುವರು. ದೇಶ ನಮಗೇನು ಕೊಟ್ಟಿದೆ ಎಂದು ಬಬ್ಬಿದೀವೆವು, ಆದರೆ ನಾವು ದೇಶಕ್ಕೆ ಕೊಟ್ಟಿರುವ ಕಾಣಿಕೆಯಾದರೂ ಏನು, ಆದರೆ ನಾವು ದೇಶಕ್ಕೆ ಕೊಟ್ಟಿರುವ ಕಾಣಿಕೆಯಾದರೂ ಏನು. ದೇಶದ್ರೋಹದ ಹೊಳೆಯಲ್ಲಿ ಈಜಾಡುವೆವು ನಾವು, ದೇಶದ್ರೋಹದ ಹೊಳೆಯಲ್ಲಿ ಈಜಾಡುವೆವು ನಾವು. ನಮಗಿರಲಿ ನಮ್ಮ ಹೆಮ್ಮೆ ಯೋಧರೇ ಹೀರೋಗಳಾಗಿ, ನಮಗಿರಲಿ ನಮ್ಮ ಹೆಮ್ಮೆ ಯೋಧರೇ ಹೀರೋಗಳಾಗಿ. ಅಜ್ಞಾನವ ಬಿಡು, ಜ್ಞಾನವ ಪಡೆದು ವೀರ ಯೋಧನಾಗು. ದೇಶ ಸೇವೆಯ ಕನಸನ್ನು ಕಟ್ಟಿ ಅದ ನನಸು ಮಾಡಿಕೊ, ದೇಶ ಸೇವೆಯ ಕನಸನ್ನು ಕಟ್ಟಿ ಅದ ನನಸು ಮಾಡಿಕೊ.
ಸೇನೆಯ ಯೋಧರ ಬಗೆಗೆ ಅಭಿಮಾನ ಬೆಳೆಸಿಕೊ. ಸೇನೆಯ ಯೋಧರ ಬಗೆಗೆ ಅಭಿಮಾನ ಬೆಳೆಸಿಕೊ. ನಮಗಿರಲಿ ನಮ್ಮ ಹೆಮ್ಮೆಯ ಯೋಧರೇ ಹೀರೋಗಳಾಗಿ. ನಮಗಿರಲಿ ನಮ್ಮ ಹೆಮ್ಮೆಯ ಯೋಧರೇ ಹೀರೋಗಳಾಗಿ. ನಮ್ಮ ಯೋಧರು ಅಮರವೀರರು. ನಮ್ಮ ಯೋಧರು ಅಮರವೀರರು. ನಮ್ಮ ದೇಶದ ಹೆಮ್ಮೆಯ ಹೀರೋಗಳು. ಸಲ್ಯೂಟ್ ನಿಮಗೆ. ನಿಜವಾಗ್ಲು ತುಂಬಾ ಅದ್ಭುತವಾಗಿ ತುಂಬಾನೇ ಇಲ್ಲ ತುಂಬಾನೇ ಇಲ್ಲ ಮೆಚ್ಚುವಂತ ನಿಮ್ಮಗಳ ತ್ಯಾಗಕ್ಕೆ, ನಿಮ್ಮಗಳ ಮೇಲೆ ಅಭಿಮಾನಕ್ಕೆ ನಾನು ಬರ್ದೆ ಇದು ಕವನ. ಇದು ನಿಮಗೆಲ್ಲರಿಗೂ ಅರ್ಪಣೆ, ನನ್ನದೊಂದು ಚಿಕ್ಕ ನಿಮ್ಮ ಕವನದ ಅಭಿಮಾನಕ್ಕೊಂದು ಮೂಲಕ. ಸೆಲ್ಯೂಟ್ ಸರ್. ಥ್ಯಾಂಕ್ಸ್. ಖಂಡಿತ. ನಂಗೆ ಅವಕಾಶ ಕೊಟ್ಟದಕ್ಕಾಗಿ ಮೊದಲಿಗೆ ಸುದ್ದಿ ಬಿಡುಗಡೆಗೆ ನಾನು ಧನ್ಯವಾದವನ್ನು ಹೇಳ್ತೇನೆ. ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಈಗ ಅವರೊಂದು ಆ ಕವನ ಅಂತೂ ಅದ್ಭುತವಾಗಿ ಹೇಳಿದ್ರು. ಎಲ್ಲ ನಿಮ್ಮ ಆ ಒಂದು ಕೆಲಸ ಆಗಿರ್ಬೋದು, ಈಗ ರಾಜಕೀಯ ವ್ಯಕ್ತಿಗಳ ಎಲ್ಲವನ್ನ ಆ ಕವನದಲ್ಲಿ ಹೇಳಿದ್ರು. ಇನ್ನೊಂದು ನಾನೀಗ ಕೇಳ್ಬೇಕಾಗಿರೋದು, ಈಗ ಟೀಕೆ ಟಿಪ್ಪಣಿ ಅಂತ ಹೇಳ್ತಾರೆ. ಈಗ ಸೋಷಿಯಲ್ ಮೀಡಿಯಾ ಬಂದ ನಂತರ ಹೇಳೋದೇ ಬೇಡ, ಏನ್ ಬೇಕಾದ್ರೂ ಕಮೆಂಟ್ ಹಾಕ್ತಾರೆ, ಏನ್ ಬೇಕಾದ್ರೂ ಮಾತಾಡ್ತಾರೆ. ಹಾಗೆ ಗೊತ್ತು ಗುರಿ ಅನ್ನೋದಿಲ್ಲ. ಕೆಲವರು ಹೇಳ್ತಾ ಇರ್ತಾರೆ, ಈ ಮಿಲಿಟರಿಗೆ ಯಾಕೆ ಸೇರ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಫ್ರೀ ಆಗಿ ರಮ್ ಸಿಗುತ್ತೆ, ಹೊಟ್ಟೆಪಾಡಿಗಾಗಿ ಅಲ್ಲಿಗೆ ಅವ್ರಿಗೆ ತಿನ್ನೋಕ್ಕೋಸ್ಕರ ಮಾಂಸ, ಕೋಳಿ, ಕುರಿ ಎಲ್ಲ ಸಿಗುತ್ತೆ, ಹಾಗಾಗಿ ಅವರು ಮಿಲಿಟರಿಗೆ ಸೇರ್ತಾ ಇದ್ದಾರೆ ಅನ್ನುವಂತ ಟೀಕೆ ಟಿಪ್ಪಣಿ ಕೂಡ ಇರುತ್ತೆ. ಇನ್ನು ಸರ್ಕಾರ ಕೂಡ ಇಷ್ಟೆಲ್ಲ ಸೇವೆ ಮಾಡಿದವರಿಗೆ ನೀವು ಹೇಳ್ದಂಗೆನೆ ಒಂದು ಇಂಡಿಪೆಂಡೆನ್ಸ್ ಡೇ ದಿನ ಇದು ಮಾಡ್ತಾರೆ, ಆಮೇಲೆ ರಿಪಬ್ಲಿಕ್ ಡೇ ದಿನ ನಿಮ್ಮನ್ನ ನೆನಪಿಸ್ಕೋತಾರೆ, ಉಳಿದ ದಿನ ಅಂತೂ ನಿಮ್ಮ ಬಗ್ಗೆ ಯಾರು ಏನೂ ಮಾತಾಡಲ್ಲ. ಸೊ ಈ ಎರಡು ವಿಷಯಗಳ ಬಗ್ಗೆ ಸುಬ್ರಹ್ಮಣ್ಯ ಅವರೇ. ಈಗ ಈ ವಿಷಯದ ಬಗ್ಗೆ ಹೇಳ್ಬೇಕಾದ್ರೆ ನಾವು ಆದಷ್ಟು ಪ್ರಯತ್ನ ಪಡ್ತೀವಿ, ನಮಗೆ ಏನಾದರೂ ಸಿಗಬೇಕು, ರಿಟೈರ್ಡ್ ಆದಮೇಲೆ ಏನಾದರೂ ಇದು ಮಾಡಬೇಕು ಅಂತ ನಾವು ಪ್ರಯತ್ನ ಪಡ್ತೀವಿ. ಆದರೆ ಅದು ನಡೆಯೋದಿಲ್ಲ. ಅವ್ರು ಹೇಳಿದಂಗೆ ಈಗ ರಾಜಕೀಯದಲ್ಲಿ ಇದರಲ್ಲಿ ನಡೆಯುತ್ತೆ. ಆದ ಕಾರಣ ಏನು ಹೇಳೋಂಗಿಲ್ಲ. ಅಲ್ಲ, ಈಗ ಟೀಕೆ ಟಿಪ್ಪಣಿ ಬಂದಾಗ ಅಂದ್ರೆ ಇವಾಗಿನ ಯುವಕರೇ ಮುಂದಿನ ದೇಶ ಕಾಯುವಂತ ವ್ಯಕ್ತಿಗಳು. ಹೌದು. ಆದ್ರೆ ಇವಾಗ ಇರುವಂತಹ ಈ ಪೀಳಿಗೆಯವರು ಅದರ ಒಂದು ಸೀರಿಯಸ್ನೆಸ್ ಇಲ್ವಾ ಅವರಿಗೆ ಅಂತ ಈ ರೀತಿಯಾಗಿ ಕಮೆಂಟ್ ಹಾಕಿ. ಸೀರಿಯಸ್ನೆಸ್ ಅಂತ ಹೇಳಿದ್ರೆ ಅವರೇ ನೋಡಿ ತಿಳ್ಕೊಳ್ಬೇಕಷ್ಟೆ. ಈಗಿನ ಇದರಲ್ಲಿ ಹೇಗೆ ಉಂಟು, ಅಗ್ನಿವೀರ ಅಂತ ಈಗ ಸ್ಟಾರ್ಟ್ ಆಗಿದೆ. ಅವರು 4 ವರ್ಷ ಮಾಡಿ ಬಂದ ಮೇಲೆ ಒಳ್ಳೆ ಜಾಬ್ ಅವರಿಗೆ ರೆಡಿ ಉಂಟು. ಈಗ ಅವ್ರನ್ನ ಫಸ್ಟ್ ತಗೊಳ್ತಾರೆ. ಈಗ ಇವರು ಟೀಕೆ ಮಾಡ್ಲಿಕ್ಕೆ ಮಾತ್ರ ಇವ್ರಿಗೆ ಗೊತ್ತಿರೋದು. ಕಳಿಸ್ಲಿಕ್ಕೆ ಯಾರನ್ನಾದ್ರೂ ಪಕ್ಕದ ಮನೆಯವ್ರನ್ನ ಕಳಿಸುವ, ಹುಡುಗನ ಕಳಿಸ ಅಂತದ್ ಮಾತು ಯಾರು ಹೇಳೋದಿಲ್ಲ. ಆದ ಕಾರಣ ಇದನ್ನು ಕೂಡ ಒಂದು ರಾಜಕೀಯವಾಗಿ ಬಳಸ್ಕೊಂಡು ದೇಶದಲ್ಲಿ ಈಗ ಖಾಲಿ ನಮ್ಮ ಶತ್ರುಗಳ ಜೊತೆ ಮಾತ್ರ ಇದ್ದಲ್ಲ, ನಮ್ಮ ದೇಶದಲ್ಲಿ ಶತ್ರುಗಳ ಜೊತೆ ಇದ್ದಲ್ಲ, ನಮ್ಮವರ ಜೊತೆ ತಯಾರಾಗಬೇಕಿದೆ. ಇನ್ನು ಯಾವ ಆಗುವ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆಗ ಈ ಆಕ್ಟಿವ್ ಯಾರು ಸೋಲ್ಜರ್ಸ್ ಇದ್ದಾರೆ ಅವರು ಇರ್ತಾರೆ. ಈಗಿನ ಈ ತರಬೇತಿ ಹೊಂದಿದ 4 ವರ್ಷ ಸರ್ವಿಸ್ ಮಾಡಿ ರಿಟೈರ್ಡ್ ಆಗಿ ಬರ್ತಾರಲ್ಲ, ಈ ಸೈನಿಕರು, ಈ ಮಾಜಿ ಸೈನಿಕರು ಈ ಹೊರಗಿನ ಯುದ್ಧಕ್ಕೆ ಯೂಸ್ ಮಾಡಲಿಕ್ಕಾಗುತ್ತೆ. ಯಾಕಂದ್ರೆ ಅವರಿಗೊಂದು ಶಿಸ್ತು, ಅವರಿಗೆ ಟ್ರೈನಿಂಗ್ ಸಿಕ್ಕಿದೆ, ಎಲ್ಲ ಟ್ರೈನಿಂಗ್ ಅವ್ರು ಸಿಕ್ಕಿರ್ತದೆ. ಅವ್ರನ್ನು ಉಪಯೋಗಕ್ಕೆ ಬರ್ತಾರೆ. ಅವ್ರು ಎಲ್ಲೇ ಪೊಲೀಸಲ್ಲಿ ಇರಲಿ, ಇಲ್ಲಾಂದ್ರೆ ಬೇರೆ ಯಾವುದೇ BSF ಪೊಲೀಸ್, ಈ ಅಂತರ್ ಯುದ್ಧಕ್ಕೆ ಅವರು ತಯಾರಾಗಿರ್ತಾರೆ. ಅದಕ್ಕಾಗಿ ಈ ಇದುಂಟಲ್ಲ ಏನು 4 ವರ್ಷದ ಅಗ್ನಿವೀರ ಅದು ತುಂಬಾ ಉಪಯೋಗ ಇದೆ. ಅದು ನಿಮಗೆ ಟೋಟಲ್ ಆಗಿ ನಮಗೆ ಹಣ ಖರ್ಚು ಕಮ್ಮಿ ಆಗುತ್ತೆ ಅಂತೇಳಿ ಅವರು ಶುರು ಮಾಡಲಿಲ್ಲ, ತುಂಬಾ ಆಲೋಚನೆ ಮಾಡಿ ಶುರು ಮಾಡಿದ್ದಾರೆ. ಓಕೆ ಸರ್, ಈಗ ಒಬ್ರು ಕರೆ ಮಾಡಿದ್ದಾರೆ. ಹಲೋ ಹಲೋ, ನಮಸ್ತೆ ಸರ್, ನಿಮ್ಮ ಹೆಸರು ಮತ್ತೆ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಯಶೋಧರ ಅಂತ, ಮುಂಡ್ರುಪಾಡಿ. ಓಕೆ, ವೀರ ಯೋಧನಿದ್ದಾರೆ, ಸುಬ್ರಹ್ಮಣ್ಯ ಅವರಿದ್ದಾರೆ, ಜಗನ್ನಾಥ ಶೆಟ್ಟಿ ಅವರಿದ್ದಾರೆ. ಮಾತಾಡಿ, ನಿಮ್ಮ ಏನಿದೆ ಅನಿಸಿಕೆ ಅಂತ ಹೇಳಿ. ಈ ಕಾರ್ಗಿಲ್ ವಿಚಾರದಲ್ಲಿ ಮಾತಾಡುವಂತಹ ಸಂದರ್ಭದಲ್ಲಿ ಸೈನಿಕರಿಗೆ ಏನು ಸಿಕ್ಕಿಲ್ಲ ಅಂತ ಹೇಳ್ತಾರೆ. ನಮ್ಮ ರಾಜ್ಯದವರು ಎಲ್ಲ ಇದನ್ನೆಲ್ಲ ಮಾತಾಡಿ ಕೊಡಿಸುವಂಥದ್ದು ಎಲ್ಲ ಮಾಡಿದಾರ, ಅಥವಾ ಜೈ ಮಾತ್ರ ಹಾಕುದ? ನನಗೆ ಆ ಸೈನಿಕರು ಉತ್ತರಿಸ್ಬೇಕು. ಹೇಗೆ ಸರ್, ಅರ್ಥ ಆಗ್ಲಿಲ್ಲ, ನೀವ್ ಹೇಳಿ ಇನ್ನೊಮ್ಮೆ. ಈಗ ರಾಜ್ಯ ಸರ್ಕಾರದವರು ಏನಾದ್ರೂ ಆದಾಗ ಘೋಷಣೆ ಮಾಡ್ತಾರೆ, ಅದು ಕೊಡ್ತೇವೆ, ಜಮೀನು ಕೊಡ್ತೇವೆ, ಇದೆಲ್ಲ ನಿಮಗೆ ಸಿಕ್ಕಿದ್ಯಾ?
ಇದು ಬರೀ ಇದನ್ನ ಘೋಷಣೆ ನಾನು ಮಾತ್ರ. ಇವರಲ್ಲಿ ಕೇಳ್ತೇನೆ. ನೀವೀಗ ಏಕನಾಥ್ ಶೆಟ್ಟಿ ಅವರ ಬಗ್ಗೆ ಮಾತಾಡಿದ್ದೀರಿ. ಹೌದು ಹೌದು. ನಾನು ಅವರ ಅವರು ತೀರ್ಕೊಂಡ ಸಮಯದಲ್ಲಿ ಅವರ ಮನೆಗೆ ನಾನು ಬಂದಿದ್ದೆ. ಆ ಸಮಯದಲ್ಲಿ ಎಲ್ಲ ಘೋಷಣೆ ಮಾಡಿದ್ರು, ನಾವು ಅವರಿಗೆ ಅಲ್ಲಿ ಅಷ್ಟು ಜಾಗ ಕೊಡ್ತೇನೆ, ಇಲ್ಲಿ ಹೀಗೆ ಕೊಡ್ತೇವೆ, ಅವ್ರಿಗೆ ಮಕ್ಕಳಿಗೆ ಅದು ಕೊಡ್ತೇನೆ, ಇಲ್ಲಿ ಉದ್ಯೋಗ ಕೊಡ್ತೇನೆ ಕೊಡ್ತೇವೆ ಮಾಡಿದ್ರು. ಏನಾದ್ರು ಸಿಕ್ಕಿದೆ ಮೇಡಮ್? ಇಲ್ಲ. ಇಲ್ಲ. ಎಕ್ಸಾಂಪಲ್ ಇಲ್ಲೇ ಇದೆ. ನೀವು ಹೇಳಿದಾಗೆ ಸಿಕ್ಕಿರ್ಬೋದು, ಏನೋ ಒಂದು 5% ಜನರಿಗೆ, ಜಾಗಕ್ಕೋಸ್ಕರ ಅವ್ರು ಎಷ್ಟೆಲ್ಲ ಗೊದ್ದಾಡ್ಬೇಕು, 5% ಜನರಿಗೆ ಘೋಷಣೆ ಮಾಡಿದಲ್ಲ, ಅವರು ಎಷ್ಟೋ ಅದಕ್ಕಾಗಿ ಅವರು ಹೋರಾಡಿದ್ದಾರೆ ಆ ಜಾಗಕ್ಕಾಗಿ. ಅಂತ ಕೆಲವರಿಗೆ ಜಾಗ ಸಿಕ್ಕಿದೆ, ಇಲ್ಲ ಅಂತ ಹೇಳೋದಲ್ಲ. ಆದರೆ ಬಾಕಿಯವರು ಸರ್, ಇನ್ನೊಂದು ವಿಷಯ ಏನು ಗೊತ್ತಾ, ನಾವು ಬೆಳ್ತಂಗಡಿ ತಾಲೂಕಲ್ಲಿ ಮಾಜಿ ಸೈನಿಕರ ಒಂದು ಸಂಘ ಉಂಟು. ಆ ಸಂಘಕ್ಕೆ ಒಂದು ಸ್ವಲ್ಪ ಜಾಗಕ್ಕೋಸ್ಕರ ನಾವು ಎಷ್ಟು ವರ್ಷದಿಂದ 15 ವರ್ಷದಿಂದ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಒಂದು ಮಾಜಿ ಸೈನಿಕರ ಸಂಘಕ್ಕೆ ಸಿಗದಂತ ಜಾಗ ನಮ್ಮ ಇಂಡಿವಿಜುವಲ್ಗೆ ಸಿಗ್ಬೋದಾ? ಇಂಡಿವಿಜುವಲ್ಗೆಲ್ಲ ಆ ಮಾಜಿ ಸೈನಿಕ ಸಂಘ ಅವರಿಗೆ ಯಾಕೆ ಬೇಕಂದ್ರೆ, ನಾವು ಇಲ್ಲಿ ಕೆಲವು ಮಕ್ಕಳನ್ನ ಹುಡುಕಿ ತಂದು ಅವರಿಗೆ ಸ್ವಲ್ಪ ಪ್ರೋತ್ಸಾಹಿಸಿ, ಅವರಿಗೆ ಫಿಸಿಕಲ್ ಟ್ರೈನಿಂಗ್ ಕೊಟ್ಟು, ಯಾವುದೇ ನಮಗೆ ಅವರಲ್ಲಿ ಹಣದ ಏನು ಇದಿಲ್ಲ, ಫ್ರೀ ಸೇವೆ ಮಾಡಿ ಅವರಿಗೆ ಸೈನ್ಯಕ್ಕೆ ಕಲಿಸಲಿಕ್ಕೆ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಅವರಿಗೆ ಬೇಕಾದ ಒಂದು ಆಫೀಸ್ ನಮಗೆ ಬೇಕಾಗುತ್ತೆ, ಒಂದು ಫಿಸಿಕಲ್ ಎಕ್ಸಸೈಸ್ ಮಾಡಲಿಕ್ಕೆ ಒಂದು ಟ್ರೈನಿಂಗ್ ಪ್ಲೇಸಿಗೆ ಜಾಗ ಬೇಕಾಗುತ್ತೆ. ಅದಕ್ಕಾಗಿ ನಾವು ಒಂದು 10 ಸೆನ್ಸ್ ಜಾಗ ಕೇಳಿದ್ದೀವಿ. ಆದರೆ ಅದು ಇದುವರೆಗೆ 15 ವರ್ಷದಿಂದ ನಾವು ಅದರ ಹಿಂದೆ ಇದ್ದೇವೆ, ಇನ್ನೂ ಆಗಲಿಲ್ಲ. ಅದನ್ನು ಏನು ಅಂತ ಹೇಳಿ ನಾವು ಅಂತ ಹೇಳ್ಬೇಕಲ್ವ? ಈಗ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಈಗ ನಿಮಗೆ ಜಾಗ ಕೊಡ್ಲಿಲ್ಲ, ಅವರು ಈ ವೇದಿಕೆ ಅಥವಾ ಸ್ಟೇಜ್ ಅಲ್ಲೆಲ್ಲ ಹೇಗೆ ಮಾತಾಡ್ತಾರೆ? ಅದಕ್ಕೆ ರಾಜಕೀಯ ವ್ಯಕ್ತಿಗಳಂತ ಹೇಳೋದು. ನಾವು ಏನು ಹೇಳಲಿಕ್ಕಾಗೋದಿಲ್ಲ. ಈಗ ಮೊನ್ನೆ ತಾನೇ ತೀರ್ಕೊಂಡ್ರು ಬಂಗೇರವರು, ನಾನು ಹೇಗಾದ್ರೂ ಮಾಡಿ ಇದನ್ನು ಖಂಡಿತ ಮಾಡಿಕೊಡ್ತೇನೆ ಅಂತ ಹೇಳಿದ್ರು. ಅದು ಅವರ ಕೈಯಿಂದ ಸಾಧ್ಯ ಆಗಿಲ್ಲ. ಆಮೇಲೆ ಬಂದಿದ್ದಾರೆ ಇವರು ಹರೀಶ್ ಪಂಜಾರ ಸರ್ ಅವರು ತುಂಬ ಪ್ರಯತ್ನ ಮಾಡಿದ್ದಾರೆ. ಆದರೆ ಅವರಿಗೆ ಮೇಲಿಂದ ಇದುವರೆಗೆ ಅದನ್ನು ಒದಗಿಸಿಕೊಡುವಂತ ಸಾಮರ್ಥ್ಯ ಆಗಲಿಲ್ಲ, ಶಕ್ತಿ ಸಿಕ್ಕಿಲ್ಲ ಅವರಿಗೆ. ಓಕೆ ಸರ್, ಅದೇ ಎಲ್ಲರೂ ಕೂಡ ಅದೇ ಇರೋದು ಒಂದು ಖೇದಕರ ವಿಷಯ ಅಂತ ಹೇಳ್ಬೇಕು. ಯಾಕಂದ್ರೆ ಅಷ್ಟೆಲ್ಲ ಹೋರಾಡಿ ಬಲಿದಾನ, ನಿಮ್ಮ ತ್ಯಾಗಕ್ಕಂತೂ ನಾವು ಏನು ಹೇಳೋಕ್ಕಾಗಲ್ಲ, ಅದಕ್ಕೆ ಸೆಲ್ಯೂಟ್ ಹೊಡೆಯಲೇಬೇಕು ನಾವು. ಅಂತಹ ಅಷ್ಟೆಲ್ಲ ಸೇವೆ ಮಾಡಿದ್ರು ಕೂಡ ಈ ರಾಜಕೀಯ ವ್ಯಕ್ತಿಗಳು ಮಾತ್ರ ಬರೀ ಮೊಸಳೆ ಕಣ್ಣೀರು ಹಾಕ್ತಾರೆ. ಎದುರುಗಡೆ ಬಂದಾಗ ನೀವು ಹಾರ ಹಾಕೋದೇನು, ಸೆಲ್ಯೂಟ್ ಹೊಡೋದೇನು ಎಲ್ಲ ಮಾಡ್ತಾರೆ. ಆದ್ರೆ ಒಂದು ಕಿಂಚಿತ್ ನಿಮ್ಗೊಂದು ಸಹಾಯ ಮಾಡುವಂತಹ ಒಂದು ಅವ್ರಿಗೆ ಬರೋದಿಲ್ಲ. ಇನ್ನೊಂದು, ಈಗ ನಾನೀಗ ಕಾರ್ಗಿಲ್ ಒಂದು ಯುದ್ಧದ ಸಂದರ್ಭದಲ್ಲಿ ಮಾತಾಡಕ್ಕೆ ಮುಂದಾಗ್ತಿದ್ದೀನಿ. ಸೌರಭ್ ಕಾಲಿಯಾ, ಈ ಪಾಕಿಸ್ತಾನದವರ ಒಂದು ಹಿಂಸಾತ್ಮಕ ಮನೋಭಾವ ಎಷ್ಟಿದೆ ಅನ್ನೋದಕ್ಕೆ ಆ ಕಾಲಿಯವರ ಒಂದು ಡೆಡ್ ಬಾಡಿ ನಮಗೆ ಸಾಕ್ಷಿ. ಆಕ್ಚುಲಿ ನಿಮ್ಮ ಒಂದು ಮಿಲಿಟರಿ ಆಕ್ಟ್ ಪ್ರಕಾರ, ಅಲ್ಲಿರುವಂಥ ಕೆಲವು ನೀತಿ ಪ್ರಕಾರ, ಯಾವುದೇ ಒಬ್ಬ ಯೋಧನನ್ನ ಅಥವಾ ಒಬ್ಬ ವಿರೋಧ ದೇಶದವರು ಅವರ ವಶಕ್ಕೆ ತಗೊಂಡಾಗ ಅವರನ್ನ ನಾವು ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ನೀತಿ ಇರುತ್ತೆ. ಅವ್ರಿಗೆ ಯಾವುದೇ ಒಂದು ಚಿತ್ರಹಿಂಸೆ ಕೊಡುವ ಹಾಗಿಲ್ಲ, ಏನು ಮಾಡೋ ಹಾಗಿಲ್ಲ. ಆನಂತರ ಅವರ ಫೋಟೋಗಳನ್ನ, ಅವರ ವಿಡಿಯೋಗಳನ್ನ ಕಳಿಸ್ಕೊಡ್ಬೇಕಾಗತ್ತೆ. ಆದ್ರೆ ಇವರು ಪಾಕ್ನವ್ರು ಏನ್ ಮಾಡಿದ್ರು, ಚಿತ್ರಹಿಂಸೆ ಅಂತ ಹೇಳಿದ್ರೆ ಯಮ ಚಿತ್ರಹಿಂಸೆ ಕೊಟ್ಟರು. ಕಾಲಿಯವರ ಪೋಸ್ಟ್ ಮಾರ್ಟಮ್ ಅಲ್ಲಿ ಗೊತ್ತಾಯ್ತು, ಕಾಲಿಯವರ ಕಣ್ಣನ್ನ ಸ್ಕ್ರೂ ಡ್ರೈವರ್ ಹಾಕಿದ್ರು, ಕಿವಿಗೆ ಬಿಸಿ ರಾಡಲ್ಲಿ, ಕಬ್ಬೆ ರಾಡಲ್ಲಿ ಹಾಕಿದ್ರು ಅಂತ. ಸೊ ನಿಮ್ ಕೂಡ ಆ ಒಂದು ಸಂದರ್ಭ ನೀವು ಕಣ್ಣಾರೆ ಕಂಡಿರ್ತೀರಾ, ಅವರ ಫೋಟೋ ಆಗಿರ್ಬೋದು, ಅವರ ಒಂದು ಮೃತದೇಹ ಆಗಿರ್ಬೋದು. ಸೊ ಆ ಸಂದರ್ಭದಲ್ಲಿ ನಿಮ್ಗೆ ನಿಮ್ಮ ಮನಸ್ಥಿತಿ ಹೇಗಿತ್ತು? ಪಾಕಿಸ್ತಾನದವರು ನಮ್ಮವರನ್ನು ಬಿಡಿ, ಅವರ ಸೈನಿಕರು ಸತ್ತೋದ ಸೈನಿಕರನ್ನು ಅವರ ಬಾಡಿಯನ್ನು ತಗೊಳ್ಳಿಕ್ಕೆ ಅವರು ಬಂದಿಲ್ಲ. ಮತ್ತೆ ಅಂತವರು ಇನ್ನೊಬ್ಬ ವೈರಿಗಳ ಸೈನ್ಯವನ್ನು ಏನ್ ಮಾಡ್ಬೋದು ಅಂತ ನೀವು ಆಲೋಚನೆ ಮಾಡಿ. ಅವರ ಸೈನಿಕರೇ ಅವರಿಗೆ ಬೇಡ, ಅವರ ಬಾಡಿ ಅವರಿಗೆ ಬೇಡ. ಮತ್ತೆ ನಮ್ಮ ಸೈನಿಕರು ಅವರ ಸೈನಿಕರನ್ನು ಅವರ ಏನು ರಿವಾಜ್ ಇದೆ ಆ ಪ್ರಕಾರ ನಾವು ಅವರಿಗೆ ಶವ ಸಂಸ್ಕಾರ ಮಾಡಿದ್ದೇವೆ. ಇದೇ ಕಾರ್ಗಿಲ್ ಅವರೆಲ್ಲ ಆಗಿದೆ. ಅವರ ಡೆಡ್ ಬಾಡಿ, ಅವರ ಸೈನಿಕರ ಡೆಡ್ ಬಾಡಿ ಅಡಿಯಲ್ಲಿ ಗರ್ನೇಟ್ ಇಟ್ಟು ಅದರ ಮೇಲೆ ಒಂದು 47 ಇಟ್ಟು ಹೋಗಿದ್ದಾರೆ. ನಮ್ಮವರು ಹೋಗಿ ಆ ಗರ್ನೇಟ್ ಬೊಡ್ಡಿನ ಎಳೆಯುವಾಗ, AK-47 ಎಳೆಯುವಾಗ ಗರ್ನೇಟ್ ಬಸ್ಟ್ ಆಗಿ ನಮ್ಮವರಿಗೆ ಪೆಟ್ಟಾಗಿದೆ. ನೋಡಿ ಹೇಗೆಲ್ಲ ಮಾಡಿ ಹೋಗಿದ್ದಾರೆ. ಓಕೆ, ಈಗ ಒಬ್ರು ಕರೆ ಮಾಡಿದ್ದಾರೆ. ಹಲೋ ಹಲೋ ಮೇಡಮ್, ನಿಮ್ಮ ಹೆಸರು ಮತ್ತೆ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಹೇಳಿ. ನಾವು ಬೆಳ್ತಂಗಡಿಯಿಂದ. ನನ್ನ ಹೆಸರು ಚಂದಪ್ಪ BS ಅಂತ. ನಾನು ಕೂಡ ಒಬ್ಬ ಸೈನಿಕ. ಹೇಳಿ ಹೇಳಿ. ಇಬ್ರು ನಿಮಗೆ ಮತ್ತು ನಮ್ಮ ಜಗದೀಶ್ವರ ಮತ್ತು ಸುಬ್ರಹ್ಮಣ್ಯ ಸರ್ಗೆ ನನ್ನ ಮನಪೂರ್ವಕ ವಂದನೆಗಳು. ನಮಸ್ತೆ ಸರ್. ಮೇಡಮ್,
ಈಗ ಏನಂತ ಹೇಳಿದ್ರೆ ಚಂದ. ಈ ಸೈನಿಕರ ಬಗ್ಗೆ ಈಗ ಕೆಲವು ಫೋನ್ ಮಾಡಿದ್ರೆ ಕೆಲವು ಫೋನ್ ಮಾಡಿದ್ರೆ ಎಲ್ಲ ನಾನು ಕೇಳಿಕೊಂಡೆ. ಸೈನಿಕರಂದ್ರೆ ಒಂದು ಬೆಂಕಿಯಲ್ಲಿಟ್ಟು ಕಾದ ಕಬ್ಬಿಣದಂತಿರುವಂತ ಅವರದ್ದು ಶರೀರ. ಹಲೋ, ಹಾ ಹೇಳಿ ಹೇಳಿ ಸರ್ ಹೇಳಿ. ಕೇಳಿಸ್ತಿದೆ ಅಮ್ಮ. ಅವರು ಏನಂತಂದ್ರೆ ನಮ್ಮ ದೇಶ ರಕ್ಷಣೆಗೋಸ್ಕರ ಹೆಂಡತಿ ಮಕ್ಕಳು ಎಲ್ಲವನ್ನು ಬಿಟ್ಟು ಹೋಗ್ತಾರೆ ಅಂದ್ರೆ ಎಲ್ಲರೂ ಹೇಳ್ತಾರೆ ಅದು ಸರಿ. ಅಟ್ಲಿ ಕಡೆಯ ಪಕ್ಷ ಅವರ ಜೀವನ ಆಸೆನೇ ಬಿಟ್ಟು ಅವರು ದೇಶಕ್ಕಾಗಿ ಹೋರಾಡ್ತಾರೆ. ಆದ್ರೆ ಆ ದೇಶಕ್ಕಾಗಿ ಹೋರಾಡಿ ಬದುಕಿ ಉಳಿದಂತ ಅಥವಾ ವೀರಮರಣ ಹೊಂದಿದಂತ ವೀರ ಯೋಧರಿಗೆ ಅಥವಾ ಅಂಗವಿಕಲಾದ ಸೈನಿಕರಿಗೆ ಸಿಗುವಂತ ಸೌಲಭ್ಯವನ್ನು ಕೊಡ್ತಾ ಇಲ್ಲ. ಸೌಲಭ್ಯ ನಾವು ಸಿಗ್ತಿದೆ. ಬಾಯಿಗೆ ಮಾತ್ರ ಸೈನಿಕರು ಅಂತ ಹೇಳ್ತೇವೆ. ಸೈನಿಕರು 20-30 ವರ್ಷದಿಂದ ಕೋರ್ಟ್ ಅಲೆದಾಡಿದ್ರು ಏನು ಸಿಗ್ತಾ ಇಲ್ಲ. ಇದು ಬರೀ ಇವರ ಸುತ್ತೋಲೆಯಲ್ಲಿ ಮಾತ್ರ ಇರ್ತದೆ. ಸೈನಿಕರಿಗೆ ನಾವು ಆನೆ ಕುದುರೆ ಕೊಡ್ತೇವೆ ಅಂತ ಏನಿಲ್ಲ. ಸೈನಿಕರ ನೀವು ಯಾವ ರೀತಿ ಸಂಬಂಧಪಟ್ಟವರು ಕಾಣ್ತಾರೆ ಅಂತ ಹೇಳಿದ್ರೆ, ಒಂದು ಹೂವು ಅರಳುವಾಗ ಅದರ ಹಿಂದೆ 1000 ಜನ ಒಳ್ಳೆ ಹೂ ಪರಿಮಳದಿಂದ ಬರ್ತಾರೆ. ಅದು ಸಂಜೆ ಬಾಡಿ ಹೋದ ನಂತರ ಯಾರಿಗೂ ಬೇಡ. ಅದೇ ತರ ಸೇನೆಯಿಂದ ಯುದ್ಧದಲ್ಲಿ ಆಗ್ಲಿ ಅಥವಾ ನಾರ್ಮಲ್ ಆಗ್ಲಿ ಅಥವಾ ಸರ್ವಿಸ್ ಮುಗಿಸಿ ಆಗಲಿ ವಾಪಸ್ ಬಂದ ನಂತರ ಅಥವಾ ವೀರಮರಣ ಹೊಂದಿದ ವೀರ ಯೋಧರ ಹೆಂಡತಿ ಮಕ್ಕಳಿಗಾಗ್ಲಿ ಮೊಮ್ಮಕ್ಕಳಲ್ಲಿ ಏನನ್ನು ಕೊಡ್ತಾ ಇಲ್ಲ. ಇದು ಪ್ರಚಾರ ಆಗುವುದು ಕೇವಲ ಮಾಧ್ಯಮಗಳಲ್ಲಿ ಆಗ್ಲಿ ಪತ್ರಿಕೆಗಳಲ್ಲಿ ಆಗಲಿ ಅಥವಾ ವಿಧಾನಸೌಧದಲ್ಲಿ ಆಗಲಿ ಎಲ್ಲಿ ಆಗ್ಲಿ ಇದು ಲೋಕದ ಕಣ್ಣುಗಟ್ಟಿಗೆ ಮಾತ್ರ, ಸೈನಿಕರಿಗೆ ತಲುಪ್ತಾ ಇಲ್ಲ. ಸೈನಿಕರು ಸೇವೆಗೆ ಹೋಗ್ಬೇಕಾದ್ರೆ ಸೈನಿಕರಿಗೆ ಏನೇನು ಸೌಲಭ್ಯ ಇದೆ ಅದನ್ನು ಕೊಡಬೇಕು. ಕೆಲವು ವಿಷಯದಲ್ಲಿ ನಮ್ಮ ಗಮನಕ್ಕೆ ಬಂದಾಗೆ ಆ ಸೈನಿಕರಿಗೆ ಉಚ್ಚ ಮಾರ ಅಂತ ಒಂದು ಗನ್ ಲೈಸೆನ್ಸ್ ಚೇಂಜ್ ಮಾಡ್ಬೇಕಾದ್ರೆ DC ಆಫೀಸ್ ಹೋದ್ರೆ ಹೇಳ್ತಾರೆ ಅವ ಉಚ್ಚ ಬಂದ ಸೈನಿಕ ಅಂತ ಹೇಳ್ತಾರೆ. ಆದ್ರೆ ಇವರ ಪ್ರಾಣ ಹೋಗುವಾಗ ಬೇಕು ಸೈನಿಕರು, ಪ್ರತಿಯೊಂದಕ್ಕೂ ಬೇಕು ಸೈನಿಕರು, ಬೇರೆ ಯಾರು ಬೇಡ. ಇವರು ಕೆಲಸ ಮುಗಿದಾದ್ಮೇಲೆ ಸೈನಿಕರು ಇವರಿಗೆ ಬೇಡ. ನೆರೆ ಬಂದಾಗ ಬೇಕು ಸೈನಿಕರು. ಖಂಡಿತ ನೀವು ಹೇಳೋದು ಕರೆಕ್ಟ್ ಸರ್. ಯಾಕಂದ್ರೆ ನಾನು 24 ವರ್ಷದಿಂದ ಒಬ್ಬ ಸೈನಿಕನಾಗಿ ಯುದ್ಧದ ಗಾಯನಾಗಿ ನಾನು ಹೋರಾಟ ಮಾಡ್ತಾ ಇದ್ದೇನೆ. ಹೌದೌದು, ಅದು ಅಲ್ಲದೆ ನೀವು ಕಾರ್ಗಿಲ್ ಯುದ್ಧದಲ್ಲಿ ಹೋರಾಡಿದವರು. ಹೌದು, ನಾನು ಹೋರಾಡಿದವನು. ನಾನು ದೇಶಕ್ಕಾಗಿ ಹೋರಾಡಿ ನನ್ನ ಅಂಗವನ್ನು ದೇಶಕ್ಕಾಗಿ ಕೊಟ್ಟಿದ್ದೇನೆ. ಹೌದು ಸರ್, ಮನಸ್ಸನ್ನು ಅಂಗ ದೇಶಕ್ಕೆ ಕೊಡಲಿಲ್ಲ, ನನ್ನ ಅಂಗವನ್ನು ಕೊಟ್ಟಿದ್ದೇನೆ ನಾನು. ಖಂಡಿತ ಅವರ ಮನಸ್ಸಲ್ಲಿ ಎಷ್ಟು ನೋವಿದೆ ಅನ್ನೋದಕ್ಕೆ ಅವರೇ ದೇಶಕ್ಕಾಗಿ ಅಂಗ ಕೊಟ್ಟವನಿಗೆ ಏನಿಲ್ಲ ಅಂತ ಹೇಳುವಾಗ ನಾರ್ಮಲ್ ಆಗಿ ಬಂದವರಿಗೆ ಏನ್ ಕೊಡ್ತಾರೆ ಅವರು? ನಿಮ್ಮ ನೋವು ನಿಮಗೆ ಗೊತ್ತು ಸರ್, ಇವರಿಗೆ ಹೇಗೆ ಗೊತ್ತಾಗೋದು? ಅಧಿಕಾರ ಏನಂತೆ ನಾವು ನ್ಯಾಯಾಲಯಕ್ಕೆ ತಲೆಬಾಗಬೇಕು ಅಂತೇಳಿ ಹೈಕೋರ್ಟ್ 25 ಸಲ ಆದೇಶ ಕೊಟ್ಟರು ಕೂಡ ನ್ಯಾಯಾಲಯಕ್ಕೆ ತಲೆಬಾಗೋರು ನಮ್ಮ ಜಿಲ್ಲಾಧಿಕಾರಿ ಆಗಲಿ ತಹಸೀಲ್ದಾರ್ ಆಗಲಿ ಅಥವಾ ಆರ್ಐ ಆಗಲಿ ಯಾರು ಇಲ್ಲ. ಖಂಡಿತ ಇದು ಇವ್ರು ಕೇವಲ ಸಂದರ್ಭಕ್ಕೆ ತಕ್ಕ ಮಾತ್ರ ಸೈನಿಕರನ್ನೊಂದು ಟಿವಿ ಮುಂದೆ ನಿಲ್ಲಿಸ್ತಾರೆ. ಅದೇ ನಾನು ಮೊದಲೇ ಹೇಳಿದೆ ಅಲ್ಲ, ನೀವು ಕೇಳಿರ್ಬೇಕು. 2 ದಿನ ಮಾತ್ರ ಇತ್ತು, ಈಗ 3ನೇ ದಿನ ಶುರುವಾಗಿದೆ. ಅದೇ ನಾನು ಹೇಳಿದ್ದು ಉದಾಹರಣೆ ಕೊಟ್ಟೆ ನೋಡಿ. ಒಂದು ಹೂ ಅರಳುವಾಗ ಎಲ್ಲರೂ ಅದನ್ನು ನೋಡ್ತಾರೆ, ಅದು ಸಂಜೆ ಬಾಡಿ ಹೋಗ್ತದೆ, ಯಾರಿಗೂ ಬೇಡ. ಅದೇ ತರ ಸೈನಿಕರು ದೇಶ ಉಳಿಸಿ ಬಂದ ನಂತರ ಇವರು ಯಾರಿಗೆ ಬೇಡ ಈ ಸೈನಿಕ? ಲಡಾಯಿಗೆ ಯುದ್ಧಕ್ಕೆ ಹೋಗುವ ಸೈನಿಕರನ್ನು ರೈಲ್ವೆ ಸ್ಟೇಷನ್ ನಲ್ಲಿ, ಬಸ್ ಸ್ಟ್ಯಾಂಡ್ ನಲ್ಲಿ ಏನು ಸನ್ಮಾನ ಏನು ಹೂ ಕೊಡೋದು ಆ ಕಾರ್ಯಕ್ರಮ ನಡೆಯಿತು. ಆಮೇಲೆ ಯಾಕೆ ಇಲ್ಲ? ಇದೆಲ್ಲ ಇವ್ರದ್ದು ನಾಟಕ ಮಾತ್ರ, ಬೇರೆ ಏನಿಲ್ಲ. ಈಗ ಏಕನಾಥ್ ಶೆಟ್ಟಿ ಅವ್ರ ಬಗ್ಗೆ ಹೇಳಿದ್ರಿ, ನಾನೊಬ್ಬ ವಾರ್ ಉಂಡೆಡ್, ಕಾರ್ಗಿಲ್ ವಾರ್ ಉಂಡೆಡ್. ಇವ್ರು ಏನ್ ಮಾಡಿದ್ದಾರೆ ನಮ್ಮ ಸರ್ಕಾರ? ಜಿಲ್ಲಾಧಿಕಾರಿ ಹತ್ರ ಹೋಗಿ ನಿಮ್ಮ ವಿಷಯ ನನಗೆಲ್ಲ ಗೊತ್ತುಂಟು ಅಂತ ಹೇಳ್ತಾರೆ. ತಹಸೀಲ್ದಾರ್ ಹತ್ರ ಹೋಗಿ ನಿಮ್ಮ ವಿಷಯ ಎಲ್ಲ ಗೊತ್ತುಂಟು ಅಂತ ಹೇಳಿದ್ರೆ ಆದ್ರೆ ಮಂಜೂರು ಮಾಡಿ ಕೊಡೋರಕ್ಕೆ ಸಮಸ್ಯೆ ಪರಿಹಾರ ಮಾಡೋರು ಯಾರು ಇಲ್ಲ. ಇವರೇ ಬೇಕಾಗಿದ್ದ ಹಣವಂತರು, ಕೋಟ್ಯಾಧೀಶರು ಮಾತ್ರ. ಸೈನಿಕರು ಬೇಡ ಇವರಿಗೆ. ಸರ್ಕಾರ ಸುತ್ತ ಏನು ಕೊಟ್ಟಿದೆ? ಒಂದು ಸೈನಿಕನಿಗೆ 6 ತಿಂಗಳೊಳಗೆ ಜಮೀನು ಮಂಜೂರು ಮಾಡಿ ಕೊಡ್ಬೇಕು ಅಂತ ಇದೆ. ಅದು ಕೂಡ ಹೊಸ ಅರ್ಜಿಗೆ 6 ತಿಂಗಳು, ಹಳೆ ಅರ್ಜಿಗೆ 3 ತಿಂಗಳು. ಕಂದಾಯ ಇಲಾಖೆ ಜಮೀನು ಇಲ್ಲ ಅಂತ ಹೇಳಿದ್ರೆ ಬೇರೆ ಜಿಲ್ಲೆಯಲ್ಲಿ ಹುಡುಕಿ ಕೊಡ್ಬೇಕಂತ ಜಿಲ್ಲಾಧಿಕಾರಿಗೆ ಆದೇಶ. ಇವ್ರು ಏನ್ ಮಾಡ್ತಾ ಇದ್ದಾರೆ? ಏನ್ ಮಾಡ್ತಾ ಇಲ್ಲ. ಮೊನ್ನೆ ಇತ್ತೀಚೆಗೆ ಸರ್ಕಾರದ ಆದೇಶ ಆಗಿತ್ತು, ಮಾಜಿ ಸೈನಿಕ ಕಾದಿರಿಸಿದ ಜಮೀನನ್ನು 15 ದಿನದ ಒಳಗೆ ತೆರವು ಮಾಡ್ಬೇಕಂತ. ಇವರು ಜಿಲ್ಲಾಧಿಕಾರಿ ಏನ್ ಮಾಡಿದ್ದಾರೆ? ಏನ್ ಮಾಡ್ಲಿಲ್ಲ. ಏನೊಂದು ಹಿಮ್ಮಡ ಕೊಟ್ಟು ಕಳಿಸಿ ಬಿಡ್ತಾರೆ ನೀವು ಅರ್ಜಿ ಕೊಟ್ರೆ. ನೀವು ಸೈನಿಕರಿಗೆ ಕೊಡುವ ಗೌರವವಾ? ಹೌದೌದು. ನನ್ನ ಏನು ನೋವುಂಟ ಹೇಳಿಸ್ಬಿಟ್ಟೆ, ಸೈನಿಕರಿಗೆ ತೊಂದರೆ ಆಗ್ತದೆ ನಾನು ಹೇಳಿದರೆ ನಿಮ್ಮ ಕಡೆ ಏನಾದ್ರು ಇದ್ರೆ ನಾನು ಕೇಳ್ಕೊಳ್ತೇನೆ. ಇಲ್ಲ ನೀವೆಲ್ಲ ಹೇಳಿದ ಕರೆಕ್ಟ್ ಸರ್. ಖಂಡಿತ ಆದ ಕಾರಣ ನಾನು ಈಗೊಂದು ಬೇಡಿಕೊಳ್ತೇನೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯರಾಗಲಿ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯ DC ಅವರಾಗಲಿ ಅಥವಾ ಬೆಳ್ತಂಗಡಿ ತಾಲೂಕು ತಹಸೀಲ್ದಾರ್ ಆಗಲಿ ಅಥವಾ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಸೈನಿಕರಿಗೆ ಏನು ಉಂಟ ವಿಜಯೋತ್ಸವ ದಿನ ಏನೋ ಅವರು ಸುತ್ತೋಲೆ ಪ್ರಕಾರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ಲಿ ಅಂತ ನಾನು ಕೇಳ್ಕೊಳ್ತೇನೆ. ಖಂಡಿತ ಸರ್, ಥ್ಯಾಂಕ್ ಯು ಕಾಲ್ ಮಾಡಿದ್ದಕ್ಕಾಗಿ. ನಮ್ಮ ಉದ್ದೇಶ ಕೂಡ ಹೌದು, ನಮ್ಮ ಈ ಸುದ್ದಿ ನ್ಯೂಸ್ ಬೆಳ್ತಂಗಡಿಯ ಉದ್ದೇಶ ಕೂಡ ಹೌದು. ಒಂದು, ಈಗಿನ ಜನರಿಗೆ ಒಂದು ಕಾರ್ಗಿಲ್ ಆ ಯುದ್ಧ ಸಂದರ್ಭದಲ್ಲಿ ಏನೆಲ್ಲ ಆಗಿತ್ತು, ನಮ್ಮ ಯೋಧರು ಎಷ್ಟೆಲ್ಲ ಕಷ್ಟಪಟ್ಟಿದ್ರು ಅನ್ನುವಂತಹ ಮಾಹಿತಿಯನ್ನು ಕೊಡೋಕ್ಕೋಸ್ಕರ ಒಂದು ಉದ್ದೇಶ. ಇನ್ನೊಂದು, ನಮ್ಮ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು ಅಥವಾ ಸಂಬಂಧಪಟ್ಟಂತಹ ಅಧಿಕಾರಿಗಳಾಗಿರ್ಬೋದು, ಆ ಸೇನೆಯಲ್ಲಿ ಕೆಲಸ ಮಾಡಿದಂತಹ ಆ ವೀರ ಯೋಧರಿಗೆ ಸಿಗ್ಬೇಕಾಗಿರೋದು ಸೌಲಭ್ಯವನ್ನ ಇನ್ನಾದ್ರೂ ಕೊಡ್ಲಿ.
ಇಷ್ಟು ದಿನ ಸತಾಯಿಸಿದ್ರು. ಕೇವಲ ಒಂದು ಸ್ವಾತಂತ್ರ್ಯ ದಿನದ ಸಂದರ್ಭದಲ್ಲಿ ಅಥವಾ ಒಂದು ರಿಪಬ್ಲಿಕ್ ಡೇ ಸಂದರ್ಭದಲ್ಲಿ ಮಾತ್ರ ಅವರನ್ನ ಒಂದು ಆರಾಧಿಸೋದು, ಪೂಜಿಸೋದು ಮಾತ್ರ ಅಲ್ಲ, ಬದಲಾಗಿ ಅವರ ಕಷ್ಟ ಕಾರ್ಪಣ್ಯ ಏನು, ಅದೆಷ್ಟೋ ಮಂದಿ ಇದೀಗ ಅಂಗವಿಕಲರಾಗಿ ಜೀವನ ನಡೆಸ್ತಾ ಇದ್ದಾರೆ. ಅವರಿಗೆ ಬೇರೆ ದಾರಿನೇ ಇಲ್ಲ, ಯಾರನ್ನೋ ಅವರು ಅವಲಂಬಿತರಾಗಿದ್ದಾರೆ. ಅಂಥವರನ್ನು ಕೂಡ ನಾವು ನಮ್ಮ ನ್ಯೂಸ್ ಮೂಲಕ ಅವರನ್ನು ನಾವು ತೋರಿಸುವಂತ ಪ್ರಯತ್ನವನ್ನ ಮಾಡಿದೀವಿ. ಆದ್ರೆ ಯಾರು ಕೂಡ ನೋಡ್ತಾರೆ, ಒಂದು ಬೈಟ್ ಕೊಡ್ತಾರೆ, ಆ ನಂತರ ಅವರ ಕಡೆ ಮುಖ ಕೂಡ ಮಾಡೋದಿಲ್ಲ. ಬಟ್ ನಮ್ಮ ಪ್ರಯತ್ನ ಏನಂತ ಹೇಳಿದ್ರೆ, ಇಂಥ ಯಾರೆಲ್ಲ ಸೇನೆಯಿಂದ ನಿವೃತ್ತರಾದಂತಹ ವೀರ ಯೋಧರಿದ್ದಾರೆ ಅವ್ರಿಗೆ ಸಿಗ್ಬೇಕಾದ ಸೌಲಭ್ಯ ಸಿಗ್ಲೇಬೇಕು. ಯಾಕಂತ ಹೇಳಿದ್ರೆ ಅವರ ಬಲಿದಾನ ಅಂತದ್ದು, ಅವರ ತ್ಯಾಗ ಅಂತದ್ದು. ಇನ್ನು ಆಗ್ಲೇ ನಾವು ಮಾತಾಡ್ತಾ ಇದ್ವಿ ಸೌರಭ್ ಕಾಲಿಯ ಬಗ್ಗೆ. ಅವರ ಒಂದು ಆ ಪರಿಸ್ಥಿತಿಯನ್ನು ನೋಡಿದ್ಮೇಲೆ ನಿಮ್ಮ ಮನಸ್ಥಿತಿ ಹೇಗಿರ್ಬೋದು ನಮ್ಗೆ ಊಹೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಅಂದ್ರೆ ನಿಮ್ಗೆ ಆ ಒಂದು ಭಯ ಅನ್ನೋದು, ನೀವು ಅಲ್ಲಿ ಮೂಟೆ ಕಟ್ಟಿಗೆ ಹೋಗಿರ್ತೀರಾ, ಆ ಒಂದು ದೃಶ್ಯ, ಆ ಒಂದು ಘಟನೆ ನಿಮ್ಮ ಮನಸ್ಸಿನ ಮೇಲೆ ಯಾವ ರೀತಿ ಪ್ರಭಾವ ಬಿದ್ದಿರ್ಬೋದು ಅಂತ. ಯಾಕೆಂತ ಹೇಳಿದ್ರೆ ಸ್ಟಾರ್ಟಿಂಗಲ್ಲಿ ನಮ್ಮ ಏರಿಯಾಕ್ಕೆ ಬಾಂಬ್ ಬ್ಲಾಸ್ಟ್ ಆಗುವಾಗ ಅಲ್ಲಿ 1-2 ಜನ ನಮ್ಮವರೇ ನಮ್ಮ ಕಣ್ಣೆದುರುಗಡೆ ಹೋಗಿದ್ದೆ. ಅದನ್ನೆಲ್ಲ ನೋಡಿ ನಮಗೆ ಸ್ವಲ್ಪ ಜಾಸ್ತಿ ಮೇಲ್ಗಡೆಯಿಂದ ಬಾಡಿ ಬರೋದು, ಅಲ್ಲಿಂದ ಕಳಿಸೋದು ಶ್ರೀನಗರಕ್ಕೆ, ಎಲಿಫೇಡಿಗೆ, ಅದೆಲ್ಲ ನೋಡಿ ಲಾಸ್ಟಿಗೆ ನಮಗೆ ಎಲ್ಲ ನಾರ್ಮಲ್ ಆಗಿದೆ. ಯಾಕೆಂತ ಹೇಳಿದರೆ ಫಸ್ಟ್ ಒಂದು ನೋಡುವಾಗ ಸ್ವಲ್ಪ ಮೈಯೆಲ್ಲ ಜೂಮ್ ಆಗ್ತದೆ, 2-3 ಬರ್ತಾ ಉಂಟು, ಹೋಗ್ತಾ ಉಂಟು, ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ, ಇದು ಅದಕ್ಕೆ ಒಂದು ಟೀಮ್ ಬೇರೆ ಉಂಟು, ಆ ಥರ ಆದ್ಮೇಲೆ ಅಂದಾಜು ಎಷ್ಟು ಮಂದಿ ಯೋಧರು ಇದ್ದಿರ್ಬೋದು ಆ ಸಂದರ್ಭದಲ್ಲಿ ಅಂತ ಅಂದಾಜು ಒಂದು ಎಷ್ಟು ಸಾವಿರ ಸಂಖ್ಯೆಯಲ್ಲಿ ಯೋಧರು ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಜನನೇ ಇದ್ದದ್ದು. ಮತ್ತೆ ಡಿಪ್ಲಾಯ್ ಆಗ್ತಾ ಎಲ್ಲ ಕಡೆ ನಮ್ಮ ಇಂಡಿಯಾದಲ್ಲಿ ಎಷ್ಟು ಬೇಕು ಅಷ್ಟು ಫುಲ್ ಇದಾಗಿದೆ. ಓಕೆ, ಇನ್ನೊಂದು ನಾವೀಗ ಸಂಬಂಧಿಕರು ಏನಾದ್ರು ಸ್ವಲ್ಪ ಆದ್ರೂ ಕಣ್ಣೀರನ್ನ ಹಾಕ್ತಿವಿ. ಇನ್ನು ಆ ಯೋಧರು ನಿಮ್ಮ ಸೇನೆಯಲ್ಲಿ ನೀವು ಜೊತೆಯಾಗಿ ಕೆಲಸ ಮಾಡಿದಂಥವ್ರು, ಅವರ ನೀವು ದಿನನಿತ್ಯ ಒಂದು ಕಣ್ಣೀರು ಹಾಕೋಕ್ಕೂ ಇಲ್ವಲ್ಲ? ಕಣ್ಣೀರು ಹಾಕೋದು ಮನಸ್ಸೊಳಗಡೆ ಕೊರಗ್ತಾ ಇರ್ತೀವಿ. ಸರ್ ನನ್ನೊಟ್ಟಿಗೆ ಇದ್ದವನು ಇವನಿಗೆ ಈಗ ಆಯ್ತಲ್ಲ, ಯಾರು ಅವನ ಮನೆಗೆ ಹೋಗೋದು, ಅವನಿಗೆ ನಾವಲ್ಲಿ ಬಿಡ್ಲಿಕ್ಕಿಲ್ಲ. ಹೌದು, ಅಲ್ಲಿ ಒಬ್ಬ ಯೋಧ ಅಲ್ಲಿ ಬಿದ್ದ ಅಂದ್ರೆ ಇನ್ನೊಬ್ಬ ಯೋಧ ಕಣ್ಣೀರು ಹಾಕಿ ಕೂತಿದ್ರೆ ಅವನು ಹೋದ, ಅವನ ಜೊತೆ ಇನ್ನೊಬ್ಬ ಹೋದ. ಆಗ ನಾವು ಅದು ಆಯ್ತಲ್ಲಿ ಬದುಕು ಅವನ ಆಯುಷ ಇದ್ರೆ ಇರ್ತಾನೆ. ನಾವು ನಮ್ಮ ಕಾರ್ಯ ಮಾಡ್ತಾ ಹೋದ್ರೆ ಮಾತ್ರ ನಮಗೆ ಆ ಟೈಮಲ್ಲಿ ನಮಗೆ ಹಿಂದಿರುವ ನಮ್ಮ ದೇಶದ ಜನರು ಅವರು ನಮಗೆ ಮೇನ್ ಇದಲ್ಲ. ಇವಾಗ ಹೋದ ಇಲ್ಲ ನಾನು ಹೋದೆ. ಆದ್ರೆ ನಮ್ಮ ಹಿಂದೆ ಇದ್ದವರಲ್ಲ, ಅವರಿಗಾಗಿ ನಾವು ಮುಂದೆ ಹೋಗ್ಲೇಬೇಕು, ಮಾಡ್ಬೇಕಾದ್ರೆ ಆಪರೇಷನ್ ನಾವು ಡ್ಯೂಟಿ ಮಾಡ್ತಾ ಇರುವಾಗ ಯಾರೇ ನಮ್ಮ ಗ್ರೂಪಲ್ಲಿ ಒಬ್ರು ಏನಾದ್ರು ಆದ್ರೆ ಅವ್ರನ್ನ ತಗೊಂಡು ಹೋಗ್ಲಿಕ್ಕಿಂತ ಬೇರೆ ಟೀಮ್ ಉಂಟು, ಅದು ಸಪ್ಲೈ ಕೋರ್ ಅಂತವರೆಲ್ಲ ಬೇರೆ ತುಂಬಾ ಟೈಪದು ಆರ್ಮಿ ಉಂಟು. ಅಷ್ಟು ಕಡಿದಾದಂತ ಪ್ರದೇಶ. ಇನ್ನೊಂದು, ನೀವಾಗ್ಲೇ ಊಟ ತಿಂಡಿ ಎಲ್ಲವನ್ನ ನೀವು ಬಿಟ್ಟಿರ್ತೀರಂತ. ಇನ್ನು ನಾನು ಒಂದು ವಿಷಯ, ಯಾರ್ದೋ ಒಂದು ಇಂಟರ್ವ್ಯೂ ನೋಡಿದ್ದೆ, ನವೀನ್ ಅವರೊಂದು, ಅಲ್ಲಿ ಹೋದಾಗ ಮೇಲ್ಗಡೆ ಹೋದಾಗ ಊಟ ತಿಂಡಿ ಕಳಿಸ್ಕೊಡಕ್ ಆಗಲ್ಲ. ಯಾಕಂತ ಹೇಳಿದ್ರೆ ಅವ್ರು ಕೆಳಗಡೆಯಿಂದ ಮೇಲ್ ಬರ್ಬೇಕು. ಅಲ್ಲಿ ಏನಾದ್ರು ನಿಮ್ಗೆ ಅಣ್ವಸ್ತ್ರ ಆದ್ರೆ ನಿಮ್ಗೆ ಅಲ್ಲಿ ಏನು ಸ್ಟಾಕ್ ಮಾಡಿರ್ತೀರಾ, ಅದನ್ನ ನೀವು ಹೇಗಾದ್ರು ಅದು ಕೂಡ ಚಕ್ರಪಾರ ಅಂತ ಒಂದು ಮಾಡ್ತೀವಿ ನಾವು. ಇಲ್ಲಿ ತುಕ್ಕುಡಿ ಅಂತೀವಲ್ಲ, ಹೌದು ಇದು ಮಾಡೋದು ಗೋಧಿಯಲ್ಲಿ, ನಾವು ಅದು ಮಾಡೋದು ಮೈದಾದಲ್ಲಿ ಮಾಡ್ತಾರೆ. ಇಲ್ಲಿ ತುಕ್ಕುಡಿ ಮಾಡೋದು ಅಲ್ಲಿ ನಾವು ಗೋಧಿ, ನಮಗೀಗ ಚಪಾತಿ ಮಾಡ್ಲಿಕ್ಕೆ ಬರ್ತಲ್ಲ, ಅದೇ ಗೋಧಿಯಲ್ಲಿ ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿ ಒಂದು ಟೈಪ್ ಇದೆ, ಇನ್ನೊಂದು ಉಪ್ಪು ಹಾಕಿ, ಉಪ್ಪು ಸ್ವಲ್ಪ ಮೆಣಸಿನ ಹುಡಿ ಹಾಕಿ ಮಾಡ್ತೇವೆ. ಅದು ಚಕ್ರಪಾರ ಅಂತ ಹೇಳ್ತೀವಿ ನಾವು. ಅದನ್ನ ನಮಗೆ ಒಂದು 15 ದಿನಕ್ಕೆ ಬೇಕಾದಷ್ಟು ನಾವು ಪ್ಯಾಕ್ ಮಾಡಿ ಕೊಡ್ತೇವೆ. ತುಂಬಾ ತಿಂದ್ರೆ ಮುಗ್ದೋಯ್ತು, ಒಂದೇ ದಿನಕ್ಕೆ ಮುಗಿಸಬಹುದು ಅದನ್ನು ತಿಂದ್ರೆ. ಆದ್ರೆ ನಾವು ಅದನ್ನು ಒಂದು 2-3 ಆ ಊಟದ ನೆನಪಾಗುವಾಗ ಮೆಲ್ಲ ತೆಗೆದು ಬಾಯಿ ಹಾಕಿದ್ರೆ. ಎಷ್ಟೋ ಮಂದಿ ಆ ಹಿಮವನ್ನ ಅಂತ ಹೇಳಿದ್ರೆ ಅಲ್ಲಿ ರಕ್ತ ಇರುತ್ತೆ ಎಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡಿ ಆ ಹಿಮ ತಿನ್ನೋದು ಕೂಡ ಇದೆ ಅಂತ ಹೇಳ್ತಾರೆ. ನಾನು ಸ್ವತಃ ಅದರಲ್ಲಿ ಭಾಗಿಯಾದವನು. ಅಂದ್ರೆ ಹಸಿವು ಆದಾಗ ಅಲ್ಲಿ ಏನು ಇಲ್ಲದೆ ಹೋದಾಗ ಆ ಹಿಮ ಕೂಡ. ಓಕೆ, ಈಗ ನೋಡಿ ಕರೆ ಮೇಲೆ ಕರೆ ಬರ್ತಾನೆ ಇದೆ. ಸೊ ಹಲೋ ಹಲೋ ಹಲೋ, ನಮಸ್ತೆ, ಹೇಳಿ ಸರ್, ನಿಮ್ಮ ಹೆಸರು ಮತ್ತೆ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್ ನಮಸ್ತೆ. ಹಲೋ, ಗಣೇಶ್ ಶೆಟ್ಟಿ ಅಂತ ಕಾಲ್ ಮಾಡ್ತಾ ಇದ್ದೇನೆ. ಓಕೆ, ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಓಕೆ, ಹೇಳಿ ಸರ್. ಮಂಗಳೂರಿಂದ ಕಾಲ್ ಮಾಡ್ತಾ ಇದ್ದೀನಿ. ಮಾತಾಡಿ. ಸೆಲ್ಯೂಟ್ ಹೇಳ್ತಾ ಇದ್ದೀನಿ ಮೇಡಮ್. ಕೆಲವು ಚಾನಲ್ಗಳಲ್ಲಿ ಈ ದಿವಸವನ್ನು, ಕಾರ್ಗಿಲ್ ದಿವಸವನ್ನು ಇವತ್ತೊಂದು ನೀವು ಪ್ರಚಾರ ಮಾಡ್ತಾ ಇದ್ದೀರಲ್ಲ, ಅದಕ್ಕೋಸ್ಕರ ಒಂದು ಸೆಲ್ಯೂಟ್ ಹೇಳ್ತಾ ಇದ್ದೀನಿ. ಅದರೊಟ್ಟಿಗೆ ನಿಮ್ಮ ಮಾತಾಡಿ ಸರ್, ಸ್ವಲ್ಪ ಕಟ್ ಆಗ್ತಾ ಇದೆ. ಸೈನಿಕರಿಗೆ
ಆಗ್ತಾ ಇದ್ದೇನೆ. ಕಾರ್ಗಿಲ್ ಯಾವುದು ಕಾರ್ಗಿಲ್ನ ಯುದ್ಧದಲ್ಲಿ ಪಾಲ್ಪಡೋದಕ್ಕೆ. ಈ ಹಿಂದೆ ನೀವೊಂದು ಅಲ್ಲಿ ದಯಾನಂದ್ ಸರ್ ಒಂದು ಫೋನ್ ಮಾಡಿದ್ರು ನಿಮ್ಗೆ. ಹೌದು ಹೌದು ಹೌದು. ಖಾಲಿ ಶೋಕಿಗೋಸ್ಕರ ನಮ್ಮ ಸರ್ಕಾರ ಸೈನಿಕರಿಗೆ ಅವಾರ್ಡ್ ಕೊಡ್ತಾ ಇದೆ ಅಂತ ಹೇಳಿ. ಹೌದು ಹೌದು. ಗುರೇನ್ಕೆರೆಯ ಏಕನಾಥ್ ಶೆಟ್ಟಿ ಎಂಬುವರು ಅವರ ಪತ್ನಿ ಜಯಂತಿ ಶೆಟ್ಟಿ ಅವರು ಕಳೆದ ಒಂದು 2 ವರ್ಷದ ಹಿಂದೆ ಸೈನಿಕರಿಗೆ ಸಿಕ್ಕುವಂತದ ಒಂದು ಜಾಗವನ್ನ ಇವರು ಅಪ್ಲಿಕೇಶನ್ ಹಾಕಿ ಫೈಲ್ ರೆಡಿ ಮಾಡಿಕೊಂಡು ನಮ್ಮವರೇ ರಾಜಕೀಯ ಪುಡಾರಿಗಳ ಹತ್ತಿರ ಹೋಗುವಾಗ ಅದೇ ಫೈಲ್ ಅನ್ನ ಎಸೆದು ಇಂಥವರಿಗೆ ಜಾಗ ಕೊಡ್ಬೇಕಾದ್ರೆ ಇಡೀ ಇಂಡಿಯಾದಲ್ಲಿ ಎಲ್ಲ ಸೈನಿಕರಿಗೆ ಕೊಟ್ರೆ ಅದೆಲ್ಲ ಕೊಡುವಂತದ್ದು ಆಗ್ಲಿಕ್ಕಿಲ್ಲ ಅಂತ ಹೇಳಿಕೊಂಡು ನಮ್ಮ ರಾಜಕೀಯ ಪುಡಾರಿಗಳು ಫೈಲ್ ಅನ್ನ ಎಸೆದಂತ ಸಂಗತಿಯು ಇದು ನಮ್ಮಲ್ಲಿದೆ. ಹೌದು ಹೌದು ಹೌದು. ಗೊತ್ತಾಯ್ತಾ? ಹೌದು. ಭಾಷಣಕ್ಕೆ ಸ್ಟೇಜ್ ಅಲ್ಲಿ ಉದ್ದೋದ್ದ ಬಿಡ್ಲಿಕ್ಕೆ ಮಾತ್ರ ನಮ್ಮ ರಾಜಕಾರಣಿಗಳು ಹೊರತು ಸೈನಿಕರಿಗೆ ಯಾರು ಅವರ ಕಾಲ ಕಳೆದ ನಂತರ ಅವರನ್ನು ನೆನಪು ಮಾಡುವಂತ, ಅವರಿಗೆ ಸಪೋರ್ಟ್ ಮಾಡುವಂತ ಮನ ಪರಿಸ್ಥಿತಿ ಯಾರಿಗೂ ಇಲ್ಲ ಈಗಿನ ರಾಜಕೀಯ ವ್ಯಕ್ತಿಗೆ. ಅವರಿಗೆ ಬೇಕಾದ್ರೆ ಅವರ ಕುಟುಂಬ ಸಮೇತರಿಗೆ ಬೇಕಾದ್ರೆ ಎಕರೆಗಟ್ಟಲೆ ಜಾಗವನ್ನ ಮಾಡಿಕೊಡ್ತಾರೆ. ಆದ್ರೆ ಈ ಒಂದು ಪರಿಸ್ಥಿತಿಯ ಮನಸ್ಥಿತಿ ಈಗಿನ ರಾಜಕಾರಣಿಗಳಿಗೆ ಬರುವುದಿಲ್ಲ ಅಂತ ಏನ್ ಹೇಳ್ತೀರಿ ಸರ್ ನೀವು? ಖಂಡಿತ ಖಂಡಿತ. ಇದು ತಪ್ಪು ಅಂತ ನಾವು ಸುಳ್ಳು ಅಂತ ಹೇಳುವುದಾದ್ರೆ, ನಾನು ಹೇಳಿದ್ದು ಸುಳ್ಳು ಅಂತ ಹೇಳಿದಾದ್ರೆ ಬೇಕಾದ್ರೆ ಅವರಿಗೆ ಜಾಗ ಅವರು ಕೊಡದಿದ್ರು ಪರವಾಗಿಲ್ಲ ಆಯ್ತು, ಆದ್ರೆ ಅದನ್ನು ಎಸೆದು ಅವರಿಗೆ ಹಿಂಸಿಸಿದ್ದಾರೆ. ಹಿಂಸೆಗಿಂತ ಅದು ಒಂಥರ ಆ ಮಾನಸಿಕವಾಗಿ ಅವರು ಹಿಂಸೆ ಮಾಡಿದ್ದಾರೆ ನೋಡಿ. ಅವರ ಫೈಲನ್ನು ಎಸೆದಿದ್ದಾರಲ್ಲ, ಅಂತ ಮನುಷ್ಯರು ಇರುವಾಗ ಈ ದೇಶದಲ್ಲಿ ಉನ್ನತಿ ಸಾಧ್ಯನಾ? ನಿಜ. ನಾನೊಂದು ಹೇಳ್ತೇನೆ, ಭಾರತದ ಸೈನಿಕರು ನಿಮ್ಮ ಒಂದು ಹೇಳುದು ಅವರಿಗೆ ಒಂದು ಬುದ್ಧಿವಾದ ಹೇಳುವಂತ ಒಂದು, ಅದೇ ನಿಮ್ಮಂತವ್ರು ಮಾತಾಡ್ತಾರಲ್ಲ ಅದೇ ಸಾಕಲ್ಲ ಅವರಿಗೆ. ಹೌದು. ಇದು ಈ 1 ವರ್ಷ 2 ವರ್ಷ ನೀವು ಇದನ್ನು ಮಾತಾಡ್ತೀರಿ, ಇದು ನೀವು ಒಬ್ರು ನನಗೆ ಮಾತ್ರ ಕೇಳೋದಲ್ಲ, ಎಲ್ಲ ಯಾರೆಲ್ಲ ಇದನ್ನು ನೋಡ್ತಾರೆ ಈ ಚಾನಲ್ನ ಅವರೆಲ್ಲ ಅದನ್ನು ನೋಡ್ತಾರೆ, ಅಷ್ಟು ಸಾಕಲ್ಲ ಅವರಿಗೆ. ಅಲ್ಲ ನೋಡಿ, ಆ ಏಕನಾಥ್ ಶೆಟ್ಟಿ ಅವರ ಸ್ಟ್ಯಾಚ್ಯೂ ಮಾಡಿದ್ದಾರೆ. ಅವರ ಹೆಂಡತಿ ಮತ್ತು ಅವರ ಮಕ್ಕಳು ಮನೆ ಅಂಗಳದಲ್ಲಿ ಅವರ ಸ್ಟ್ಯಾಚ್ಯೂ ಮಾಡಿದ್ದಾರೆ. ಅದೇ ಸ್ಟ್ಯಾಚ್ಯೂಗೆ ಬಂದು ಹಾರಾರ್ಪಣೆ ಮಾಡಿ ಉತ್ತರದ ಬೊಗಡೆ ಕೊಡು ಬಿಟ್ಟಂತ ಶಾಸಕರು ನಮ್ಮಲ್ಲಿದ್ದಾರೆ ಅಂತ ಅಲ್ಲ ಸರ್? ನಾನು ಹೇಳಿದ್ದು ಕೇಳಿಸ್ಕೊಳ್ಳಿ. ಹೌದು ಹೌದು ಹೌದು. ಅದೇ ಏಕನಾಥ ಶೆಟ್ಟಿ ಅವರ ಸ್ಟ್ಯಾಚ್ಯೂ ಅಂಗಳದಲ್ಲಿ ಅವರ ಹೆಂಡತಿ ಮತ್ತು ಮಕ್ಕಳು ಮಾಡಿದ್ದಾರೆ ಅವರ ನೆನಪಿಗೋಸ್ಕರ. ಅಲ್ಲಿಗೆ ನಮ್ಮ ಸಂಸದರೊಟ್ಟಿಗೆ ಬಂದು ಆ ಬಹುಮಾನ ಹಾಕಿ ಉಗ್ರದ ಬೊಗಡ ಬಿಡುವಂತ ಶಾಸಕರು ನಮ್ಮಲ್ಲಿದ್ದಾರೆ ಅಂತ. ಅವರ ಹತ್ತಿರ ಹೋಗಿ ಇಂತೆಂತ ಒಂದು ಗರಡಾಡಿಯಲ್ಲಿ ಒಂದು 5 ಎಕರೆ ಜಾಗ ಇದೆ, ಅದನ್ನೊಂದು ಮಾಡಿಕೊಡಿ ಅಂತ ಇವರಲ್ಲಿ ಅಂಗಳ ಹಾಕಿದ್ದಾರೆ. ಆ ಫೈಲ್ ಅನ್ನ ಎದುರಿಸಬೇಕು. ನಿಮ್ಗೆ ಅಂತ ಹೇಳಬೇಕು, ನೀವೇ ಹೇಳಿ. ಹೌದೌದು, ಅದೇ ನಾನೇನು ಹೇಳೋದಂದ್ರೆ, ಈ ರೀತಿ ಹಿಂಸೆ ಕೊಡೋದನ್ನು ಬಿಟ್ಟು ಒರಿಜಿನಲ್ ಆಗಿ ಯಾರು ದೇಶದ ಗಡಿಯಲ್ಲಿ ಕಾಯ್ತಾ ಇದ್ದಾರೆ ಸೈನಿಕರು, ಅವರಿಗೆ ಅವರ ಮನಸ್ಸನ್ನು ಒಳ್ಳೆ ಫ್ರೀಯಾಗಿ ಬಿಡಲಿಕ್ಕೆ ಸ್ವಲ್ಪ ಶಾಸಕರು ಆಗಲಿ, ಸಂಸದರಾಗಲಿ, ಯಾವುದೇ ರಾಜಕೀಯ ವ್ಯಕ್ತಿಗಳಾಗಲಿ, ಇಲ್ಲ ಆಗ ಅವರ ಹೇಳಿದಾಗೆ ಕಲೆಕ್ಟರ್ ಆಗಲಿ, ತಹಸೀಲ್ದಾರ್ ಆಗಲಿ, ಅಂಥ ಒಂದು ಕೆಲಸ ಮಾಡದಿದ್ದರೆ ಅಲ್ಲಿ ಸೈನಿಕರು ನೆಮ್ಮದಿಯಿಂದ ಕೆಲಸ ಮಾಡ್ಬೋದು ಅಂತ ನನ್ನೊಂದು ಭಾವನೆ. ಥ್ಯಾಂಕ್ ಯು. ಹಲೋ, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ. ಇನ್ನು ಇದು ಇವರೀಗ ಗುರುವನ್ಕೆರೆಯ ಒಂದು ಸಾಕ್ಷಿಯನ್ನು ಹೇಳ್ತಾರೆ. ಇದು ಕೇವಲ ನಮ್ಮ ಗುರುವನ್ಕೆರೆ ಅಂತಲ್ಲ, ತಾಲೂಕು ಎಲ್ಲ ನನಗೆ ಎಲ್ಲ ಆಗುವಂತ ಜಾಗ ನಂದು ಎಲ್ಲ ಕಂಪ್ಲೀಟ್ ಕ್ಲಿಯರ್ ಆಗಿತ್ತು. ನಾನು ಕಾರ್ಗಿಲ್ ವಾರ ಸಮಯದಲ್ಲಿ 2 ವರ್ಷ ರಜೆ ಸಿಕ್ಕಿಲ್ಲ. ನಾನು ಹಿಂದೆ ಬರೋಷ್ಟಿಗೆ ಅಲ್ಲಿ ಮ್ಯಾಕ್ಸಿಮಮ್ ಗಿಡ ಇಟ್ಟು ಅದು 1 ವರ್ಷದಲ್ಲಿ ತೆಂಗಿನ ಮರದಷ್ಟು ದೊಡ್ಡದಾಗಿತ್ತು. ಮತ್ತೆ ಬರುವಾಗ DC ಅವರಿಂದ ಹೇಳಿಸಿದ್ರು, ಅದು ಎಂತ ಫಾರೆಸ್ಟ್ ಅದು
ರಿಸರ್ವ್ ಫಾರೆಸ್ಟ್ ಅಂತ ಹೇಳಿಸ್ಬಿಟ್ಟು ಆ ಜಾಗ ನಿಮಗೆ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರು. ಎಲ್ಲ ನಾನು ಅದಕ್ಕೆ ಎಷ್ಟು ಖರ್ಚು ಮಾಡಿ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ ನೋಡಿ. ಇದರಿಂದಾಗಿ ಇನ್ನು ಮುಂದೆ ನನ್ನ ಇದರಲ್ಲೇ ಆಗಿದೆ, ಬೇರೆ ಏನು ಹೇಳಿ ಪ್ರಯೋಜನ ಇಲ್ಲ. ನೋಡಿ, ಇಂತಹ ಒಂದೆಲ್ಲ ಸನ್ನಿವೇಶಗಳು ನಮ್ಮ ಯುವ ಪೀಳಿಗೆ ಮೇಲೆ ಎಷ್ಟು ಇಫೆಕ್ಟ್ ಆಗುತ್ತೆ ಅಂತ ಹೇಳಿದ್ರೆ, ನಾ ಈಗ ಮುಂದಿನ ಜನರ ದೇಶ ಕಾಯುವಂತ ಯೋಧರು ಅಂತ ಹೇಳ್ತೀವಿ, ಅವ್ರಿಗೆ ಮಿಲಿಟರಿಗೆ ಹೋಗೇನೆ ಒಂದು ಸಪೋರ್ಟ್ ಸಿಗಲ್ವಲ್ಲ, ಸ್ಫೂರ್ತಿ ಕೊಡ್ಬೇಕು, ಇನ್ಸ್ಪಿರೇಷನ್ ಕೊಡ್ಬೇಕು. ಆದ್ರೆ ಈ ರಾಜಕೀಯ ವ್ಯಕ್ತಿಗಳು ಮಾಡುವಂತ ಕೆಲಸದಿಂದ ದೇಶ ಸೇವೆ ಮಾಡಿದ್ರೆ ಏನು, ಲಾಸ್ಟ್ಗೆ ನಾವು ವಾಪಸ್ ಬಂದ್ರು ಅಥವಾ ನಮ್ಮ ಮನೆ ಮಂದಿಗೆ ಯಾವುದೇ ಒಂದು ನೆಲೆ ಸಿಗೋದಿಲ್ಲ ಇವರಿಂದ ಅಂತ ಒಂದು ನಂಬಿಕೆ ಹುಟ್ಟಿದ ಮೇಲೆ ಅವ್ರಿಗೆ ಹೋಗುವಂತ ಮನಸ್ಸು ಕೂಡ ಬರಲ್ಲ. ರಾಜಕೀಯ ವ್ಯಕ್ತಿಗಳು ಹೇಳ್ತಾರಲ್ಲ, ಊಟಕ್ಕೆ ಇಲ್ಲದೆ ಸೈನ್ಯಕ್ಕೆ ಹೋಗ್ತದೆ, ಸೈನ್ಯ ಬಂದು ಸೆಕ್ಯೂರಿಟಿ ಡ್ಯೂಟಿ ಮಾಡ್ತಾರೆ. ಹೌದು, ಅದೊಂದೇ ಅವ್ರಿಗೆ ಆಪ್ಷನ್, ಸೆಕ್ಯೂರಿಟಿ ಹಾಕುವಂತದ್ದು ಒಂದು ಆಪ್ಷನ್ಸ್ ಅವರಿಗೆ. ಅದು ಕೂಡ ಕಾಂಟ್ರಾಕ್ಟ್ ಬೇಸ್ ಅಲ್ಲಿ. ಇನ್ನೊಬ್ರು ಕರೆ ಮಾಡಿದ್ದಾರೆ. ಹಲೋ ಹಲೋ, ನಮಸ್ತೆ ಮೇಡಮ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರೇನು? ಹಲೋ ಹಲೋ, ನಾನು ಗುರುವಾಯನಕೆರೆಯಿಂದ ಏಕನಾಥ್ ಶೆಟ್ಟಿ ಅವರ ಹೆಂಡತಿ ಮಾತಾಡ್ತಾ ಇದ್ದೇನೆ. ಜಯಂತಿ ಶೆಟ್ಟಿ ಅವರು. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಓಕೆ, ಮಾತಾಡಿ. ನಾನು ಮೊದಲಾಗಿ ಈ ಸುದ್ದಿವಾಹಿನಿ ಅವರ ಮುಖ್ಯಸ್ಥರಾದಂತಹ ಶಿವರಾಮ್ ಸರ್ ಹಾಗೂ ಎಲ್ಲ ಸಹೋದ್ಯೋಗಿಗಳಿಗೆ ನಾನು ಮೊದಲಾಗಿ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ಯಾಕಂತ ಹೇಳಿದ್ರೆ ಒಂದು ಯೋಧರ ಮೇಲೆ ಒಂದು ಅಭಿಮಾನವನ್ನು ಇಟ್ಟುಕೊಂಡು ಈ ಕಾರ್ಗಿಲ್ ದಿನದಂದು ಇದೇ ದಿನ ಆ ಒಂದು ಸೈನಿಕರನ್ನ ಗುರುತಿಸುವಂತಹ ಒಂದು ಕೆಲಸವನ್ನ ನೀವು ಮಾಡಿರುವಂತದ್ದು ತುಂಬಾ ಹೆಮ್ಮೆಯ ವಿಚಾರ. ಅದು ನಮ್ಮ ತಾಲೂಕಿಗೆ ನಿಜವಾಗ್ಲೂ ಕೂಡ ಇತ್ತೀಚೆಗೆ ಸುದ್ದಿ ಚಾನೆಲ್ ಅಲ್ಲಿ ಬಹಳ ಒಳ್ಳೆ ಅದ್ಭುತ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಾ ಇದ್ದೀರಿ. ಹಾಗಾಗಿ ಎಲ್ಲ ನಿಮಗೂ ನಾನು ಮೊದಲಾಗಿ ವಂದನೆಗಳನ್ನ ಹೇಳ್ತಾ ನನ್ನೊಂದೆರಡು ಅನಿಸಿಕೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಮೇಡಮ್. ಓಕೆ, ಹೇಳಿ ಮೇಡಮ್, ಹೇಳಿ ಮೇಡಮ್. ಮುಖ್ಯವಾಗಿ ನಮ್ಮ ಎಕ್ಸ್ ಆರ್ಮಿ ಬಂಧುಗಳು ಜಗನ್ನಾಥ್ ಸರ್ ಇದ್ದಾರೆ, ಹಾಗೆ ಸುಬ್ರಹ್ಮಣ್ಯ ಸರ್ ಇದ್ದಾರೆ, ಅವರಿಗೂ ನಮಸ್ಕಾರ ಸರ್. ನಮಸ್ತೆ ಮೇಡಮ್. ಇದು ಈಗ ಏನ್ ಹೇಳ್ತಾ ಇದ್ದೇನೆ ಸರ್, ಇವರಿಗೆ ಇದ್ರ ಮೊದಲು ಒಬ್ರು ಕಾಲ್ ಮಾಡಿ ಮಾತಾಡಿದ್ರು ಸರ್, ತುಂಬಾ ಒಳ್ಳೆ ವಿಚಾರವನ್ನ ಹೇಳಿದ್ರು. ನಾನೀಗ ಒಬ್ಬ ಯೋಧನ ಪತ್ನಿಯಾಗಿ ಈ ಸಂದರ್ಭದಲ್ಲಿ ಒಂದು ಸ್ವಲ್ಪ ವಿಚಾರವನ್ನ ಹಂಚ್ಕೊಳ್ಬೇಕು ಅಂತ ಇಷ್ಟಪಡ್ತಾ ಇದ್ದೇನೆ. ನನ್ನ ಪತಿ ಈಗ ಹೇಳಿದ್ರು ಇದ್ರ ಬಗ್ಗೆ ಎಲ್ಲ ಪರಿಚಯ. ಸುಮಾರು 31 ವರ್ಷಗಳ ಕಾಲ ದೇಶ ಸೇವೆ ಮಾಡಿದಂತಹ ಪತಿ, ತುಂಬಾ ಹೆಮ್ಮೆ ಅನ್ನಿಸ್ತಾ ಇದೆ. ಆದ್ರೆ ಅದು ಮಾತ್ರ ಹೆಮ್ಮೆಯಿಂದ ನಾವು ಬದುಕ್ತಾ ಇದ್ದೇವೆ ಹೊರತು ನಮ್ಮ ಒಂದು ಫ್ಯಾಮಿಲಿಯ ಬಗ್ಗೆ ಹೇಗಿದ್ದೀರಿ, ಯಾವ ರೀತಿ ನಿಮ್ಮ ಮುಂದಿನ ಭವಿಷ್ಯವನ್ನ ನಿರೂಪಿಸ್ತಾ ಇದ್ದೀರಿ ಎನ್ನುವಂತ ಒಂದು ಕೇಳುವಂತ ವಿಚಾರ ನಮ್ಗೆ ಯಾರು ಕೇಳಿಲ್ಲ ಸರ್ ಮೇಡಮ್. ಖಂಡಿತ ಆಗ್ಲಿಂದ ನಾವು ಅದನ್ನೇ ಮಾತಾಡ್ತಾ ಇದ್ವಿ. ಎಷ್ಟೋ ಮಂದಿ ಕರೆ ಕೂಡ ಮಾಡಿದ್ರು ಈ ಒಂದು ನಮ್ಮ ಪ್ರೋಗ್ರಾಮ್ ಅನ್ನ ನೋಡ್ಕೊಂಡು. ಎಲ್ಲರೂ ಹೇಳುದು ಅಷ್ಟೇನೆ, ಈ ರಾಜಕೀಯ ನನ್ನ ಪತಿಯವರ ಇನ್ಸಿಡೆಂಟ್ ಆಗುವಾಗ 2016ರಲ್ಲಿ ಆ 1-2 ತಿಂಗಳವರೆಗೆ ನಮ್ಮ ಮನೆಯಲ್ಲಿ ಪ್ರತಿನಿತ್ಯ ಅಲ್ಲಿ ಸಂಸದರಾಗ್ಲಿ ಶಾಸಕರುಗಳಾಗ್ಲಿ ಎಲ್ಲಾ ಪಕ್ಷದವರು ಮೀಡಿಯಾದವರನ್ನ ಜೊತೆಯಲ್ಲೇ ಕರ್ಕೊಂಡು ಬಂದು ಎಲ್ಲ ಫೋಟೋ ತೆಗೆಸ್ಕೊಂಡು ಮಾರುದಿನ ಪೇಪರ್ ಅಲ್ಲಿ ಹಾಕ್ಸುದು, ಮೀಡಿಯಾದಲ್ಲಿ ಬರೋದು ಎಲ್ಲ ಮಾಡ್ತಿದ್ರು, ಎಲ್ಲಾ ಭರವಸೆಗಳನ್ನ ಕೊಡ್ತಾ ಇದ್ರು. ನನ್ನ ಮಕ್ಕಳು ಆಗ ಕಲಿತಾ ಇದ್ರು ಅಷ್ಟೇ, 10th ಅಲ್ಲಿ ಮಗಳು ಡಿಗ್ರಿಯಲ್ಲಿ ಕಲಿತಾ ಇದ್ಲು. ಆಗ ಎಲ್ಲ ಕಲಿತಾದ್ಮೇಲೆ ನಿಮ್ಗೆ ಉದ್ಯೋಗದ ಭರವಸೆ, ಜಾಗದ ಭರವಸೆ, AC ಅವರು ಕೂಡ ಬಂದಿದ್ರು, ಲೆಟ್ರು ಬರ್ದು ಕೊಟ್ಟಿದ್ರು ನಮ್ಗೆ, ನಿಮ್ಮ ಏನು ಪ್ರಾಬ್ಲಮ್ ಆದ್ರೂ ನಮ್ಗೆ ಇದು ಮಾಡಿ ಅಂತ ಹೇಳ್ಕೊಂಡು. DC ಬಂದಿದ್ರು, ಬರದವ್ರು ಯಾರು ಇಲ್ಲ ಮೇಡಮ್ ನಮ್ಮ ಹೇಳುದಲ್ಲ ಅಂತ ಸಂದರ್ಭದಲ್ಲಿ ಎಲ್ಲರೂ ಬರ್ತಾರೆ. ಈಗ ನಮ್ಮ ಮಕ್ಕಳಿಗೆ ಎಲ್ಲ ವಿದ್ಯಾಭ್ಯಾಸ ಆಯ್ತು, ನಾನು ಕೂಡ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಮಕ್ಕಳ ವಿದ್ಯಾಭ್ಯಾಸ ಆಗಿ ಅವರಿಗೆ ಉದ್ಯೋಗದ ಒಂದು ನಿರೀಕ್ಷೆ ಇಟ್ಕೊಂಡು ನಾವು ನಮ್ಮ ಸಂಬಂಧಪಟ್ಟವರಲ್ಲಿ ಎಲ್ಲ ಹೋಗಿ ತುಂಬಾ ಪ್ರೋಸೆಸ್ ಮಾಡಿದ್ವಿ ಮೇಡಮ್. ಆದ್ರೆ ಯಾವುದೇ ಒಂದು ಕಿಂಚಿತ್ತು ಅದರ ಬಗ್ಗೆ ಪ್ರೋಸೆಸ್ ಅನ್ನ ನಮ್ಗೆ ಪಾಸಿಟಿವ್ ಆಗಿ ಯಾವುದೋ ಒಂದು ಉತ್ತರ ಸಿಕ್ಕಿಲ್ಲ. ಒಂದು ತುಂಬಾ ನೋವಿನ ವಿಚಾರ ಏನು ಅಂತ ಹೇಳಿದ್ರೆ, ನಾವು ಈ ಬಗ್ಗೆ ಒಂದು ಫೈಲನ್ನೆಲ್ಲ ರೆಡಿ ಮಾಡ್ಕೊಂಡು ಉದ್ಯೋಗದ ಬಗ್ಗೆ ಕೇಳಿಕ್ ಹೋದಾಗ ಒಂದು ಏನು ಹೇಳಿದ್ರು ಅಂತ ಹೇಳಿದ್ರೆ, ಅದಕ್ಕದ ಮಾತು ಬಾರ್ಡರ್ ಅಲ್ಲಿ ಬಹಳಷ್ಟು ಮಂದಿ ಸೈನಿಕರು ಸಾಯ್ತಾರೆ, ಎಲ್ರಿಗೂ ಉದ್ಯೋಗದ ಭರವಸೆ ಕೊಡ್ಲಿಕ್ಕೆ ಆಗ್ತದ, ಉದ್ಯೋಗ ತೆಗೆಸಿಕೊಡ್ಲಿಕ್ಕೆ ಆಗ್ತದ ಎನ್ನುವಂತ ಮಾತು ಕೂಡ ನಾವು ಕೇಳ್ಕೊಂಡು ಹಿಂದಕ್ಕೆ ಬಂದಿದ್ದೇವೆ, ಕೈ ತೊಳ್ಕೊಂಡ್ ಬಿಟ್ಟಿದ್ದೇವೆ. ಈ ದುರ್ವಿಧಿ ನೋಡಿದ್ದು ಕೈ ತೊಳ್ಕೊಂಡ್ ಬಿಟ್ಟಿದ್ದೇವೆ. ನಮ್ಮ ಮಕ್ಕಳಿಗೆ ಎಜುಕೇಶನ್ ಆಗಿದೆ, ಅವರು ದೇವರ ದಯದಿಂದ ಏನೋ ಅವರೊಂದು ಕೆಲಸದಲ್ಲಿ ಈಗ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಇವ್ರು ಈ ತರದ ಒಂದು ಮಾತು ಕೂಡ ಮನಸ್ಸು ಕೂಡ ಒಂದು ಬರ್ತದಲ್ವಾ ಅಂತ ಹೇಳ್ಕೊಂಡು ತುಂಬಾ ಬೇಜಾರಾಗಿದೆ. ಒಂದು ಜಾಗದ ವಿಚಾರದಲ್ಲೂ ಅಷ್ಟೇ. ಹಾಗೆ ನಮ್ಮ ಸಹೋದ್ಯೋಗಿ ಇವರು ಚಂದಪ್ಪಗೌಡ ಅಂತಿದ್ರು, ಅವರು ಸುಮಾರು 22 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ. ಅವರಿಗೂ ಈಗಲೂ ಕೂಡ ಒಂದು
ಆ ಪೂರ್ಣ ವಿರಾಮ ಅಂತ ಜಾಗದ ವಿಷಯಕ್ಕೆ ಸಿಗ್ಲಿಲ್ಲ. ಹಾಗೆ ಹೇಳ್ತಾ ಹೋದ್ರೆ ತುಂಬಾ ವಿಚಾರ ಇದೆ ಮೇಡಮ್, ತುಂಬಾ ನೋವಾಗ್ತದೆ. ಈ ತರ ಈ ರಾಜಕೀಯದವರು ಇರ್ಬೋದು, ಈ ರಾಜಕೀಯದವರು ನಿಜವಾಗಿ ಈ ರೀತಿ ಆಟ ಆಡಬಾರ್ದು ಇವರು, ಅದು ಸೈನಿಕರ ಮೇಲೆ. ನಾನೊಬ್ಬ ಸೈನಿಕನ ಪತ್ನಿಯಾಗಿ ಮಾತಾಡ್ತಾ ಇದ್ದೇನೆ. ಅದು ಇಷ್ಟು ಮಂದಿ ಯೋಧರು ನಮ್ಮ ತಾಲೂಕಲ್ಲಿ ಇದ್ದವರು ಕೂಡ ನಾವು ಮಾತಾಡ್ಕೊಳ್ತಾ ಇದ್ದೇವೆ, ವಿಚಾರಗಳನ್ನ ಹಂಚಿಕೊಳ್ತಾ ಇದ್ದೇವೆ. ಜಾಗದ ವಿಷಯದಲ್ಲಾಗ್ಲಿ ಉದ್ಯೋಗದ ವಿಷಯದಲ್ಲಾಗ್ಲಿ ಯಾವುದೊಂದು ಭರವಸೆ ಅವರು ಮಾಡ್ತಾ ಇಲ್ಲ, ಸಪೋರ್ಟು ಇಲ್ಲ. ಖಂಡಿತ ಮೇಡಮ್. ಹೇಗಂತ ಹೇಳಿದ್ರೆ ಈ ಫಿಲಂ ಹೀರೋಸ್ ಅಂತ ಹೇಳ್ತೀವಲ್ಲ, ಈ ಮೂವಿ ಹೀರೋಸ್, ಅವರು ಕೊಡುವಂತಹ ಒಂದು ಗೌರವ ಆಗ್ಲಿ, ಅವರು ಕೊಡುವ ಸವಲತ್ತನ್ನ ಈ ದೇಶ ಸೇವೆ ಮಾಡುವಂತ ಯೋಧರಿಗೆ ಕೊಡ್ತಾ ಇಲ್ಲ ನೋಡಿ. ಯೋಧರು ಇಲ್ಲ ಮೇಡಮ್. ಅದಕ್ಕೆ ಹೇಳೋದು, ಒಬ್ಬ ಶಾಸಕರಾಗಿ ಯಾರು ನಿಲ್ತಾರ ಅವರನ್ನ 5 ವರ್ಷ ಬಾರ್ಡರ್ ಅಲ್ಲಿ ಕೆಲಸ ಮಾಡಿಸ್ಬೇಕು ಸರ್. ಯೋಧರಾಗಿ ಕೆಲಸ ಮಾಡಿ ಬಂದವರೇ ನಿವೃತ್ತಿ ಆದವರಿಗೆ ಇಂತ ಕೆಲಸ ಕೊಡ್ಬೇಕು. ನೀವು ಶಾಸಕರಾಗಿ ನಿಲ್ಲಬೇಕಾದ್ರೆ ಅರ್ಹತೆ ಅವರಿಗೆ ಕೊಡ್ಬೇಕು. ಅದೇ ಸಾಕು. ಅವರಿಗೆ 5 ವರ್ಷ ಮಾಡಿದ್ರೆ ಪೆನ್ಷನ್ ಸಿಗುತ್ತಲ್ಲ, ಪೆನ್ಷನ್ ಸಿಗುತ್ತೆ, ಪೆನ್ಷನ್ ಸಿಗುತ್ತೆ. ಮತ್ತೆ ಇದಕ್ಕೆ ಸ್ವಲ್ಪ ಜನರಿಗೆ ಹಣ ಕೊಟ್ಟರೆ ರೂಲ್ಸ್ ಮತ್ತೆ ತರಬೇಕು ಸರ್. 5 ವರ್ಷ ಬರ್ತಾರೆ. ಹೌದು ಸರ್, ಜಗನ್ನಾಥ್ ಸರ್. ಹೌದು ಹೌದು. ಮತ್ತೆ 10 ವರ್ಷದ ಪೆನ್ಷನ್ ಸಿಗುತ್ತೆ. ಹೌದು ಹೌದು ಹೌದು. ಅದೇ ಒಂದು ನಮಗೆ ಅಲ್ಲಿ ಅಂದ್ರೆ ಯೋಧರ ಜೀವನ ಹೇಗೆ, ದೇಶಕ್ಕಾಗಿ ತಮ್ಮನ್ನೇ ತ್ಯಾಗ ಮಾಡಿರುವಂತದ್ದು. ಈಗ ನನ್ನ ಪತ್ನಿಯವರು ಅಷ್ಟೇ 31 ವರ್ಷ ಕೆಲಸ ಮಾಡಿ ಹೆಂಡತಿ ಮಕ್ಕಳು ಮನೆ ಮಠ ಎಲ್ಲ ಬಿಟ್ಟುಕೊಂಡು ಸೇವೆ ಮಾಡಿದವರಿಗೆ ಇಂತ ಒಂದು ಮಾತುಗಳು ಬರ್ತದೆ ಅಂತ ಹೇಳಿದ್ರೆ ನಮ್ಗೆ ಸಪೋರ್ಟ್ ಆಗಿ ನಿಲ್ಲೋರು ಯಾರು? ಮಾತಾಡಿದಾರಲ್ಲ, ಈ ರೀತಿ ಯೋಧರು ಸುಮಾರು ಜನ ಸಾಯ್ತಾರೆ, ಅವರಿಗೆಲ್ಲ ಕೊಡ್ಲಿಕ್ಕೆ ಹೋದ್ರೆ ಏನಿದೆ ಅಂತ ಕೇಳ್ತಾರಲ್ಲ, ಮತ್ತೆ ಇವರಿಗೆ ಏನಿರುತ್ತೆ? ಅದೇ ದೊಡ್ಡ ದೊಡ್ಡ ದುಡ್ಡಿರುವಂತ ಕುಳದವರು ಬರ್ಲಿ ಅಂತ ರಾಜಕೀಯ ವ್ಯಕ್ತಿಗಳು ಅವರಿಗೆ ಅದರ ಉತ್ತರ ಸಿಗುತ್ತೆ ಅವರಿಗೆ. ನಮ್ಮ ಸ್ಥಾನದಲ್ಲಿ, ನಮ್ಮ ಪ್ಲೇಸ್ ಅಲ್ಲಿ ಅವರ ಫ್ಯಾಮಿಲಿ ಇದ್ರೆ ಅವರು ಹೇಗೆ ಯೋಚನೆ ಮಾಡ್ಬೇಕು? ಮುಂದೆ ಒಂದು ಕಾಲದಲ್ಲಿ ಅವರದನ್ನು ಅವರು ಯೋಚನೆ ಮಾಡ್ಬೇಕು ನೋಡಿ, ಆ ಸಮಯ ಬರುತ್ತೆ, ಅದ್ರಲ್ಲಿ ಏನಿಲ್ಲ. ನಾವು ಲೈಫ್ ಲಾಂಗ್ ಆ ನೋವನ್ನ ಸಹಿಸ್ಕೊಂಡಿರ್ತೇವೆ. ದೇವರೇನೋ ಶಕ್ತಿ ಕೊಟ್ಟಿದ್ದಾರೆ, ಜೀವನ ನಿಭಾಯಿಸ್ತಾ ಇದ್ದೇವೆ, ಸ್ವಾಭಿಮಾನದಿಂದ ಬದುಕ್ತಾ ಇದ್ದೇವೆ. ಇವರ ಹಂಗು ನಮ್ಗೆ ಹಾಗೆ ಸ್ವಲ್ಪ ಬೇಸರದಿಂದ ಮಾತಾಡಿದೆ ಮೇಡಮ್ ವಿಚಾರಗಳನ್ನೆಲ್ಲ. ಎಲ್ರಿಗೂ ಬೇಸರ ತಂದಿರುವಂತ ವಿಷಯ ಹೇಳಿದ್ರೆ ಇವರು ವೋಟ್ ಬ್ಯಾಂಕಿಗಾಗಿ ಎಲ್ಲಾ ಮಾತುಗಳನ್ನು ಭರವಸೆಗಳನ್ನು ವೇದಿಕೆಯಲ್ಲಿ ದೇಶ ಪ್ರೇಮ ದೇಶಭಕ್ತಿ ಜೈ ಭಾರತ್ ಎಲ್ಲ ಹೇಳ್ತಾರೆ. ಅದನ್ನು ಕಾರ್ಯರೂಪದಲ್ಲಿ ತೋರಿಸ್ಬೇಕು ಇವರು. ಖಂಡಿತ ಖಂಡಿತ ಕಾರ್ಯರೂಪದಲ್ಲಿ ತೋರಿಸ್ಬೇಕು. ಒಂದು ಏನೂ ಇಲ್ಲದ, ಏನು ಬಡಪಾಯಿ ನಿವೃತ್ತಿ ಹೊಂದಿದಂತ ರಿಟೈರ್ಡ್ ಆರ್ಮಿಯ ಫ್ಯಾಮಿಲಿಯವರಿಗೆ ಇವ್ರು ಎಷ್ಟು ಸಹಕಾರ ಕೊಡ್ಬೋದು, ಎಷ್ಟು ಸಪೋರ್ಟ್ ಕೊಡ್ಬೋದು, ಅವರು ಜೀವನ ಪೂರ್ತಿ ಕಣ್ಣೀರಲ್ಲೇ ಕೈ ತೊಳಿಬೇಕು ತಾನೆ. ಅದನ್ನು ಮಾಡಬೇಕು ನಾವು. ಒಂದು ಇವರ ಆಯ್ಕೆ ಯಾರೇ ಇರ್ಬೋದು, ಆ ಪಕ್ಷದ ಪರವಾಗಿ ನಾವು ಮಾತಾಡೋದಿಲ್ಲ ಮೇಡಮ್. ನಮ್ಮ ಇವರ ಇನ್ಸಿಡೆಂಟ್ ಆಗುವಾಗ ಬಿಜೆಪಿ ಗವರ್ಮೆಂಟ್ ಇತ್ತು, ಅಲ್ಲೂ ಏನು ಮಾಡ್ಲಿಲ್ಲ ನಮ್ಗೆ. ಕಾಂಗ್ರೆಸ್ ಗವರ್ಮೆಂಟ್ ಇತ್ತು, ಅಲ್ಲೂ ಏನು ಮಾಡ್ಲಿಲ್ಲ ನಮ್ಗೆ. ಮುಖ್ಯವಾಗಿ ಹೌದು ಹೌದು, ಮಾತಾಡ್ತಾ ಹೋದ್ರೆ ತುಂಬಾ ಇದೆ ಮೇಡಮ್ ವಿಚಾರ. ಹಾಗೆ ಒಂದು ಸ್ವಲ್ಪ ಶೇರ್ ಮಾಡ್ಕೊಳ್ಳೋಣ ಅಂತ ಮಾತಾಡಿದೆ. ಖಂಡಿತ ಮೇಡಮ್. ಆದ್ರೆ ಈ ಚಾನಲ್ ಅಲ್ಲಿ ತುಂಬಾ ಖುಷಿ ಆಯ್ತು, ಈ ಒಂದು ಪ್ರೋಗ್ರಾಮ್ ಸೆಟ್ ಮಾಡಿದೆ ಅಲ್ವಾ, ತುಂಬಾ ಖುಷಿ ಆಯ್ತು. ನಮ್ಗೊಂದು ಹೆಮ್ಮೆ ಇದೆ, ನಾವು ಕಾರ್ಯಕ್ರಮ ಮಾಡ್ತಾ ಇದೀವಿ ಅಂತ ಹೆಮ್ಮೆ ಕೂಡ ಇದೆ ನಮ್ಗೆ. ಹೌದು, ಮನದಾಳದ ಧನ್ಯವಾದಗಳು ನಿಮ್ಗೆ. ಎಲ್ಲರಿಗೂ ಸಮಾಜಕ್ಕೂ ಕೂಡ ಗೊತ್ತಾಗ್ಬೇಕು ಇವರ ಈ ಸನ್ನಿವೇಶ, ಸಮಾಜಕ್ಕೂ ಗೊತ್ತಾಗ್ಬೇಕು ಸರ್. ಅದೇ ಉದ್ದೇಶ ನಮ್ಮದು ಕೂಡ. ಹೌದೌದು, ಖುಷಿ ಆಯ್ತು ನನಗೆ. ಇಬ್ರು ಸುಬ್ರಹ್ಮಣ್ಯ ಸರ್ ತುಂಬಾ ನಮ್ಮ ಆತ್ಮೀಯರು. ನಮ್ಮ ಪತಿಯವರ ಸ್ಟ್ಯಾಚ್ಯೂ ಓಪನಿಂಗ್ ಮಾಡುವಾಗ ನಾನು ಒಂದು 25 ಮಂದಿ ಎಕ್ಸ್ ಆರ್ಮಿಯವರನ್ನೆಲ್ಲ ಕರೆಸಿ ಅವರಿಗೆಲ್ಲ ಹಾನರ್ ಮಾಡಿ ಒಳ್ಳೆ ಕಾರ್ಯಕ್ರಮ ಮಾಡಿದೆ. ತುಂಬಾ ಖುಷಿ ಆಯ್ತು. ಯಾರು ರಾಜಕೀಯದವರನ್ನು ನಾನು ಪ್ರವೇಶ ಮಾಡ್ಲಿಕ್ಕೆ ನಮ್ಮ ಕಾರ್ಯಕ್ರಮಕ್ಕೆ ಕರೀಲಿಲ್ಲ ನಾನು, ಯಾಕಂದ್ರೆ ಆ ಬೇಸರ ಇತ್ತು ಸರ್ ನನ್ನಲ್ಲಿ. ಆ ಬೇಸರದಲ್ಲಿ ನಾನು ಅವರಿಗೆ ಪ್ರವೇಶವೇ ಬೇಡ ಅಂತ ಹೇಳಿ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್ ಕರೆ ಮಾಡಿದ್ದಕ್ಕೆ. ಓಕೆ ಓಕೆ. ಅವರ ಮಾತಲ್ಲಿ ಅಷ್ಟೊಂದು ನೋವಿದೆ, ಅನುಭವಿಸಿದ್ದಾರೆ. ಹೌದು ಹೌದು. ಇನ್ನು ನಾವು ಲೋಕಸಭಾ ಸದಸ್ಯ ಬ್ರಿಜೇಶ್ ಚೌಟ, ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಕೂಡ ಕರೆ ಮಾಡೋಕೆ ಪ್ರಯತ್ನವನ್ನ ಮಾಡಿದ್ವಿ, ಅದು ನಮ್ಮ ಕರೆಗೆ ಸಿಗ್ತಾ ಇಲ್ಲ. ಅವರು ಕೂಡ ಸೇನೆಯಲ್ಲಿ ಕೆಲಸ ಮಾಡಿದಂಥವರು, ಇದೀಗ ಅವರು ಲೋಕಸಭಾ ಸದಸ್ಯರು ಕೂಡ ಹೌದು. ಅವ್ರ ಮೂಲಕ ಆದ್ರೂ ಈ ಸೇನೆಯವರಿಗೆ ಏನಾದ್ರೂ ಸಿಗ್ಬೋದು ಹೋಪ್ಸ್ ಕೂಡ ಇದೆ ಅಲ್ವಾ? ಹಾಗೆ ಎಲ್ಲ ಸೊ ಈಗ ಇವರು ನಿಮ್ಮ ಮಾತಿನ ಮೂಲಕ ನಮ್ಗೆ ಗೊತ್ತಾಗೋದು ಒಂದೇ ಅಂತ, ನೀವು ಹೋಪ್ಸ್ ಅನ್ನೇ ಕಳ್ಕೊಂಡ್ಬಿಟ್ಟಿದ್ದೀರಿ. ಏನಿಲ್ಲ, ಎಂತ ವಿಪರ್ಯಾಸ. ದುಡಿಯೋರಿಗೆ ಸೆಕ್ಯೂರಿಟಿ ಗಾರ್ಡ್ ಮನೆಯಲ್ಲಿ. ಓಕೆ, ಇನ್ನೊಂದು ಸರ್ ನಮ್ಗೆ ಇಲ್ಲಿ ಮುಖ್ಯವಾಗಿ ಗೊತ್ತಾಗಿರುವಂತದ್ದು ಅಂದ್ರೆ ಈ ಕಾರ್ಗಿಲ್ ಯುದ್ಧ ಸಮಯದಲ್ಲಿ 3 ಸೇನೆಗಳು, ಭೂಸೇನೆ, ವಾಯುಸೇನೆ, ನೌಕಾಸೇನೆ ಯಾವ ರೀತಿಯಾಗಿ ಕೆಲಸ ಮಾಡಿದ್ವು ಅಂತ ಅಂದ್ರೆ ಪ್ರತಿಯೊಂದು ಸೇನೆಗಳಲ್ಲಿ ಇಂಪಾರ್ಟೆಂಟ್. ಬರೀ ನಾವು ಭೂಸೇನೆಯಿಂದ ಬರೀ ಮೇಲೆ ಹತ್ತೋದು ಮಾತ್ರ ನಮ್ಗೆ ಅಲ್ಲಿ ಆಗೋದಿಲ್ಲ. ಅಲ್ಲಿ ನಮ್ಗೆ ನೌಕಾಸೇನೆಯ ಸಪೋರ್ಟ್ ಕೂಡ ಬೇಕು,
ವಾಯುಸೇನೆಯ ಸಪೋರ್ಟ್ ಕೂಡ ಬೇಕು. ಆ ಸಂದರ್ಭದಲ್ಲಿ ಅವ್ರ 3 ಸೇನೆಗಳು ಯಾವ ರೀತಿ ಕಾರ್ಯ ಅದು ಮೇಡಮ್, ಈಗ ಜನರಿಗೆಲ್ಲ ಗೊತ್ತು ಆರ್ಮಿ ಅಂದ್ರೆ ಒಂದೇ ಇಲ್ಲ. ಈಗಾಗಲೇ ಇವರು ಹೇಳಿದರು ನಾವು ಬ್ಯಾಕಿಂಗ್ ಸಪೋರ್ಟ್ ಕೊಡ್ತೇವೆ ಅಂತ. ಅದೇ ರೀತಿ ಆರ್ಮಿ ಅಂದ್ರೆ ಆರ್ಮಿಯಲ್ಲಿ ಬೇರೆ 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 ವಿಧವಿದೆ. ಒಂದು ಇನ್ಫೆಂಟ್ರಿ ಅಂತ ಇದೆ. ಇನ್ಫೆಂಟ್ರಿ ಇದೆ ಅಂದ್ರೆ ಅದು ಎಲ್ಲಕ್ಕಿಂತ ಮುಂದೆ ಹೋಗ್ತೀವಿ, ಎಲ್ಲರಿಗಿಂತ ಮುಂದೆ. ಇನ್ನು ವೈರಿಯ ಎದುರು ಯುದ್ಧ ಮಾಡೋದು ಇನ್ಫೆಂಟ್ರಿ. ಆಮೇಲೆ ಅವರಿಗೆ ಸಪೋರ್ಟಿಗಾಗಿ ಆರ್ಟಿಲರಿ, ಆರ್ಮೋಡ್ ಅಂತ ಇನ್ನೊಂದಿದೆ. ಟ್ಯಾಂಕರ್ ನೋಡಿರ್ಬೋದು ನೀವು ಟಿವಿಯಲ್ಲಿ ನೋಡಿ, ಆರ್ಮೋಡ್ ಅಂತ. ಅದು ಯಾವ ರೇಗಿಸ್ತಾನ್ ಮರಗಳಲ್ಲಿ ಹೋಗ್ತಾರೆ, ಹೋಗುತ್ತೆ, ಹೊಡಿಯುತ್ತೆ, ವಾಪಸ್ ಹೋಗುತ್ತೆ. ಆ ರೀತಿ ಇವರಿಗೆ ಹಾಗೆ ಬರ್ಲಿಕ್ಕೆ ಆಗೋದಿಲ್ಲ. ಇವರು ತುಂಬಾ ಭಾರ ಇರ್ಬೋದು, ಅವರೆಲ್ಲ 12 ಈಗ ನಮಗೆ ಫಿಕ್ಸ್ ಮಾಡ್ಬೇಕಾಗುತ್ತೆ. ಅವ್ರು ಅಲ್ಲಿಂದ ಮತ್ತೆ ಅವ್ರಿಗೆ ಡಿಗ್ರಿಗೆ ಹೋಗ್ತಾರೆ, ಆ ಡಿಗ್ರಿಗೆ ಅವ್ರು ಫೈರ್ ಮಾಡ್ತಾರೆ. ಅವರು ಡಿಗ್ರಿಗೆ ಫೈರ್ ಮಾಡ್ತಾರೆ, ಯಾರು ಟ್ಯಾಂಕ್ ಮಾಡ್ತಾರೆ. ಆದ್ರೆ ಅವರು ಒಂದು ಜಾಗ ನಿಲ್ಲಕ್ಕಾಗಲ್ಲ, ಅದು ತುಂಬಾ ಭಯಂಕರವಾಗಿರುತ್ತೆ ಅವ್ರ ಫೈರಿಂಗ್. ಆ ಏರಿಯಾದಲ್ಲಿ ಎಲ್ಲರಿಗೂ ಗೊತ್ತಾಗ್ಬಿಡ್ತಾರೆ ಇಲ್ಲಿಂದ ಇಂಥ ಜಾಗದಲ್ಲಿ ಫೈರ್ ಮಾಡ್ತಾರೆ, ಅಲ್ಲಿಂದ ಅವ್ರು ಹೋಗ್ಬೇಕು ವಾಪಸ್. ಫೈರ್ ಮಾಡ್ತಾರೆ, ಅಲ್ಲಿಂದ ಅವ್ರು ಶಿಫ್ಟ್ ಮಾಡ್ತಾರೆ, ಇಲ್ಲಾಂದ್ರೆ ಅವ್ರನ್ನ ತೆಗಿತಾರೆ. ಆ ರೀತಿ ನಮ್ಮವರು ಮುಂದೆ ಹೋಗಿ ನಮ್ಮ OP ಆಫೀಸರ್ ನೋಡಿ ಈ ಜಾಗದಲ್ಲಿ ಪಾಕಿಸ್ತಾನದವರು ಅಲ್ಲ ಉಗ್ರವಾದಿಗಳು ಇದ್ದಾರೆ ಅಂತ ಗೊತ್ತಾದ ಮೇಲೆ ನಮಗೆ ಅಲ್ಲಿ ಫೈರ್ ಮಾಡ್ಲಿಕ್ಕೆ ಆಗದ ಟೈಮಲ್ಲಿ ನಾವು ಏರ್ ಸಪೋರ್ಟ್ ಕೇಳ್ತೀವಿ. ಅವರು ಅದಕ್ಕೆ ಆ ಸಂದರ್ಭದಲ್ಲಿ ಬರೋದಿಲ್ಲ. ಅವ್ರು ನಮಗೆ ಟೈಮ್ ಕೊಡಬೇಕು. ಅವರಿಗೆ ಒಂದೇ ಸಮನೆ ಫೈಟರ್ ಬಂದು ಬಾಂಬ್ ಬ್ಲಾಸ್ಟ್ ಮಾಡಿ ಹೋಗೋದಿಲ್ಲ. ಆಗ ಅವರಿಗೆ ನಾವು ಕರೆಕ್ಟ್ ಮ್ಯಾಪ್ ಕೊಟ್ಟು ಕಳಿಸಿ, ಮ್ಯಾಪಲ್ಲಿ ನಾವೆಲ್ಲ ಗ್ರಿಡ್ ಅವ್ರು ಕಳಿಸಿದ್ರೆ ಅವರ ಟೈಮಲ್ಲಿ ಬಂದು ಅವರು ಫೈರ್ ಮಾಡಿ ಹೋಗ್ತಾರೆ. ಅದು ಏರ್ ಸಪೋರ್ಟ್. ಏರ್ ಸಪೋರ್ಟ್ ಬೈ ಚಾನ್ಸಿಗೆ ನಮ್ಮಲ್ಲಿ ಸುಮಾರು ಜನ ಕ್ಯಾಜುಲಿಟಿ ಆದರು. ಬೇಗ ಬೇಗ ಇವ್ರನ್ನ ಹಾಸ್ಪಿಟ್ಲಿಗೆ ಕಳಿಸ್ಬೇಕು, ಹೆಲಿಕಾಪ್ಟರ್ ಬೇಕು. ಟಕ್ ಹೆಲಿಕಾಪ್ಟರ್ ಬಂದಾಯಿತು, ಆ ಪ್ಲೇಸಿಗೆ ಬರ್ತದೆ. ಅವರು ಗುಡ್ಡದ ಸೈಡಿಂದ ಬರ್ತಾರೆ, ಅಲ್ಲಿ ಇಳಿಸ್ತಾರೆ, ಎಲ್ಲರನ್ನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ತಾರೆ. ಆ ಥರ ಅವ್ರ ಸಪೋರ್ಟ್, ಏರ್ ಸಪೋರ್ಟ್. ಇಂಜಿನಿಯರ್ಸ್ ಅಂತ ಇದ್ದಾರೆ, ಅವರು ತುಂಬಾ ಇಂಪಾರ್ಟೆಂಟ್. ಬೇಕಾದ ಜಾಗದಲ್ಲಿ ಬ್ರಿಡ್ಜ್ ಮಾಡಬೇಕಾಗುತ್ತೆ. ಓಕೆ, ಅಂದ್ರೆ ಯಾವ ತರ? ಆರ್ಮಿ ಟೆಂಪರರಿ ಬ್ರಿಡ್ಜ್. ಈಗ ಇಲ್ಲಿ ಒಂದು ನದಿ ಇದೆ ಅಂದ್ರೆ ಆ ನದಿಗೆ ಪಟ್ಟ ಬ್ರಿಡ್ಜ್ ತಯಾರು ಮಾಡಿಬಿಡ್ತಾರೆ. ಅದ್ರ ಮೇಲೆ ನಮ್ಮ ಗಾಡಿಯಲ್ಲಿ ಹೋಗ್ಬೇಕು. ನಮ್ಮ ಗಾಡಿ ಕ್ರಾಸ್ ಆಯ್ತು, ಬ್ರಿಡ್ಜ್ ಅನ್ನು ರಿಮೂವ್ ಮಾಡ್ತಾರೆ, ಮತ್ತೆ ಬೇಕಾದಾಗ ಹಾಕ್ತಾರೆ. ಆ ರೀತಿ. ಮತ್ತೆ ಇಂಜಿನಿಯರ್ ಅಂದ್ರೆ ಬಾಂಬ್, ಇದು ಮೈನ್ ಬಾಂಬ್ ಇಂಡಿಕೇಟರ್ ತಯಾರು ಮಾಡೋದು, ಅವ್ರು ತಯಾರು ಮಾಡಿಕೊಡ್ತಾರೆ. ಟೆಂಪರರಿ ಆನ್ ಸ್ಪಾಟ್ ತಯಾರು ಮಾಡಿಕೊಡ್ತಾರೆ. ಬ್ಲಾಸ್ಟ್ ಮಾಡುವ ಕಾರ್ಯಕ್ರಮ ಅದು ಮಾಡ್ತಾರೆ. ಈ ಎಲೆಕ್ಟ್ರಿಕ್ ಬಾಂಬು ಅದೆಲ್ಲ ಅವ್ರು ತಯಾರು ಮಾಡ್ತಾರೆ. ಅದೇ ಕೊನೆಗಳ ಸಂದರ್ಭದಲ್ಲಿ ಪಾಕ್ನವ್ರ ಹತ್ರ ಅಷ್ಟೆಲ್ಲ ಅಸ್ತ್ರಗಳಿರೋದಿಲ್ಲ ಅಂತ ಅದು ಅವರು ಇಂಜಿನಿಯರ್ ಕೆಲಸ ಆಯ್ತು. ಮತ್ತೆ ಇನ್ನು ಸಪ್ಲೈ ಕೊಡ್ತಿದೆ, ಎಲ್ಲಾ ಸಾಮಗ್ರಿಗಳನ್ನು ಅವರು ತಂದು ನಮಗೆ ಮುಟ್ಟಿಸ್ತಾರೆ. ಕ್ಲೋತಿಂಗ್ ಆಗಬೇಕು, ಎಕ್ವಿಪ್ಮೆಂಟ್ಸ್ ಆಗಬೇಕು, ರೆಸನ್ ಎಲ್ಲ ಎಲ್ಲ. ಮತ್ತೆ ಆರ್ಮರ್ ಅಂತ ಇದೆ. ಆರ್ಮರ್ ಅಂದ್ರೆ ಎಲ್ಲ ಬಂದೂಕುಗಳನ್ನು ರಿಪೇರಿ ಮಾಡುವರು, ಮೈಂಟೆನೆನ್ಸ್ ನೋಡ್ಕೊಳ್ಳುವರು. ಅವರು ಅದೊಂದು ಬೇರೆ ಇರ್ತದೆ. ಮೆಡಿಕಲ್ ಗ್ರೂಪ್, ಮೆಡಿಕಲ್ ಗ್ರೂಪ್ಸ್ ಇರ್ತದೆ. ಎಂತ ಮಾಹಿತಿ ಇದೆ. ಆರ್ಮಿ ಎಜುಕೇಶನ್ ಕೋರ್ ಅಂತ, ಎಜುಕೇಶನ್ಗೆ ಅಲ್ಲಿ ನಮಗೆ ಅಂದ್ರೆ ನಾವು ಇಲ್ಲಿ ಕಲ್ತಿರ್ಬೋದು, ನಾವು ಇಲ್ಲಿಂದ ಡಿಗ್ರಿ ಮಾಡಿರ್ಬೋದು, 10th ಆಗಿರ್ಬೋದು, PhD ಮಾಡ್ಬೋದು. ಬಟ್ ಅಲ್ಲಿನ ಎಜುಕೇಶನ್ ಬೇರೆ ಇದೆ. ಮ್ಯಾಪ್ ರೈಟಿಂಗ್, ಅಲ್ಲಿಗೆ ಮ್ಯಾಪ್ ರೀಡಿಂಗ್ ಒಂದು, ಯಾರು ಯಾವ ರೀತಿಯಲ್ಲಿ ಹೋದರೆ ಎಲ್ಲಿಗೆ ತಲುಪ್ತಾರೆ ಅಂತ ಎಷ್ಟು ಈಗ ಒಂದು ಹೊಸ ಪ್ಲೇಸಿಗೆ ನಾವು ಹೋದ್ರೆ ಆ ಪ್ಲೇಸ್ ನಮ್ಗೆ ಗೊತ್ತಿಲ್ಲ, ಎಲ್ಲಿ ಗುಡ್ಡ ಉಂಟು, ಎಲ್ಲಿ ಹೊಳೆ ಉಂಟು, ನದಿ ಉಂಟು. ಆಗ ನಮ್ಗೊಂದು ಮ್ಯಾಪ್ ಕೊಡ್ತಾರೆ. ಆ ಡಿಗ್ರಿನ ಹೇಳ್ಕೊಡ್ಬೇಕಾದ್ರೆ ಅವ್ರು ಕಲಿಸ್ಕೊಡ್ಬೇಕು ಅವರಿಗೆ. ಇವರಲ್ಲಿ ಇನ್ಸ್ಟಿಟ್ಯೂಟ್ ಆಗ್ತಾರೆ. ಆದ್ರೆ ಅದಕ್ಕೆ ಒಂದು ಕೋರ್ ಇದೆ, ಸಪರೇಟ್ ಕೋರ್, ಎಜುಕೇಶನ್ ಕೋರ್ ಅಂತ. ಮತ್ತೆ ಬೇರೆ ಬೇರೆ ತುಂಬಾ ಉಂಟು. ಪಾರಾಟ್ರೂಪ್ಸ್ ಅಂತಿದೆ. ಪಾರಾಟ್ರೂಪ್ಸ್ ಅಂತ ಕೇಳಿದ್ರೆ ಅದು ಓಕೆ, ಕೇಳಿದೀನಿ. ಹೆಲಿಕಾಪ್ಟರ್ ಅಲ್ಲಿ ಜನ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಪಾರಾದಲ್ಲಿ ಪ್ಯಾರಾಚೂಟ್ ಅವರು ಅಲ್ಲಿ ಆ ದಾರದ ಮೂಲಕ ದಾರ ಮುಖ ಬೇರೆ, ಪ್ಯಾರಾಚೂಟ್ ಮತ್ತೆ ಅವರು ಅಲ್ಲಿಂದ ಆಕ್ಷನ್ ಅದು ಬೈ ಸ್ಪಾಟ್ ಅಲ್ಲಿ ಇಳಿಸಕ್ಕಾಗಲ್ಲ. ಆಗ ಅವ್ರಿಗೆ ಡೇಂಜರ್ ಜಾಸ್ತಿ. ಹೌದು, ಯಾವ ಟೈಪ್ ಮಾಡಿದ್ರೆ ಅದು ವಿಷನ್ ಬೇಗ ಸಿಗುತ್ತೆ. ಅದು ಇದಲ್ಲಿದೆ, ಯಾವುದು ಆರ್ಮಿಯಲ್ಲಿದೆ. ಅದೇ ಇನ್ನು ನೆಕ್ಸ್ಟ್ ಏರ್ಫೋರ್ಸ್. ಈಗ ನಾವು ಮೊನ್ನೆ ಅವತ್ತು ಕಾರ್ಗಿಲ್ ವಾರ ಆಯಿತು, ನಮಗೆ ಏರ್ಫೋರ್ಸ್ನ ಸಪೋರ್ಟ್ ಇಲ್ಲ ಅಂದ್ರೆ ಏನು ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಅವರಿಗೂ ತುಂಬ ಲಾಸ್ ಆಗಿದೆ.
ಹೌದು. ಅವರ ಕೆಲವು ಅಂದ್ರೆ flight ನಿಮ್ಗೆ ಎಲ್ಲ ಇಲ್ಲಿಂದ ನೀವು ಮೇಲ್ಗಡೆ ಹೋಗೋ ಟೈಮಲ್ಲಿ ಮೇಲ್ಗಡೆ ವ್ಯೂ ಇಂದ ನಿಮ್ಗೆ ಎಲ್ಲಾದ್ರೂ ಗೈಡೆನ್ಸ್ ಕೊಡ್ಬೇಕು ಅಂತ ಹೇಳಿದ್ರೆ ಅದು ಏರ್ಫೋರ್ಸ್ ಸಾಧ್ಯ ಆಗುತ್ತೆ. ಸಾಧ್ಯ. ಅವರಿಗೆ ಸಪೋರ್ಟ್ ನಮಗೆ ಅವತ್ತು ವಾರಲ್ಲಿ ಇವರು ಕೊಟ್ಟಿದ್ದು ಇಸ್ರೇಲ್. ಹೌದು ಹೌದು. ಇಸ್ರೇಲ್ ನಮಗೆ ತುಂಬಾ ಸಹಾಯ ತುಂಬಾ ಸಹಾಯ ಮಾಡಿದ್ರು. ನಾವು ಅಮೆರಿಕದವ್ರನ್ನ ಕೇಳಿದ್ವಿ, ಅವರು ಪಾಕಿಸ್ತಾನಿಗೆ ಸಪೋರ್ಟ್ ಮಾಡಿ ಹೋದ್ರು. ಚೈನಾ ಅಂತೂ ಅವರ ಸೈಡೇ ಇದೆ. ಅವರ ಸಪೋರ್ಟ್ ಬಿಡಿ. ಯಾವಾಗ ಅಲ್ಲಿ ಯುದ್ಧ ಆರಂಭವಾಗಿತ್ತ, ಯಾವಾಗ ಅವರಿಗೆ ಸಾಧ್ಯ ಇಲ್ಲ ಇನ್ನು ನಮ್ಮ ಈ ಸ್ಟ್ರೆಂತ್ ಅಲ್ಲಿ ನಮ್ಮ ಇನ್ನು ಸಾಧ್ಯ ಇಲ್ಲ ಅಂತ ಆಯ್ತಾ, ಆಗ ಅವರು ಇದೇ ನಾವು ಶರೀಫ್ ಓರಿಯೋದ ಅಮೆರಿಕಾಗೆ, ಅದೇ ಪ್ರವೇಶ್ ಮುಷರಫ್ ಓರಿಯೋದ ಇಸ್ರೇಲಿಗೆ ಚೈನಾಕ್ಕೆ, ಅಲ್ಲಿ ಹೋಗಿ ಇದು ನಮಗೆ ಗೊತ್ತಾಯ್ತು. ಹೌದು ಹೌದು ಹೌದು. ಯಾರಿಂದ? ಇವರಿಂದ, ಇಸ್ರೇಲ್ನವರಿಂದ ಗೊತ್ತಾಯ್ತು. ಆಗ ನಾವು ಅದನ್ನು ಘೋಷಣೆ ಮಾಡ್ಲಿಕ್ಕೆ ಆಯ್ತು, ಇದು ವಾರ್, ಎರಡು ದೇಶದ ಮಧ್ಯೆ ವಾರ ಅಂತ ಆಮೇಲೆ ಘೋಷಣೆ ಮಾಡಿ. ಅದುವರೆ ಅವರು ಏನ್ ಮಾಡಿದ್ರು ಅಂತಂದ್ರೆ ಅದು ಉಗ್ರಗಾಮಿಗಳ ಕೆಲಸ, ನಮ್ಮದಲ್ಲ, ನಾವು ಸೈನಿಕರು ಮಾಡಿಲ್ಲ. ಹೌದು ಹೌದು. ಅದೇ ಇವನು ಮುಷರಫ್ನಿಗೆ ಹೇಳಿದ್ರೆ, ಮುಷರಫ್ ಅಂತ ಇಲ್ಲ, ನಾನು 2-3 ತಿಂಗಳು ಮೊದಲೇ ನಾನು ಇವರಿಗೆ ಶರೀಫ್ಗೆ ಹೇಳಿದ್ದೆ ಅಂತ. ಗೊತ್ತೇ ಇಲ್ಲ. ಇಲ್ಲಿಂದ ವಾಜಪೇಯಿ ಅವರು ಫೋನ್ ಮಾಡಿ ನಮ್ಮ ದೇಶದ ಮೇಲೆ ಅಟ್ಯಾಕ್ ಮಾಡಿದ್ರಲ್ಲ, ಆಮೇಲೆ ವಾಜಪೇಯಿ ಫೋನ್ ನಮ್ಗೆ ಇಷ್ಟು ಒಳ್ಳೆ ಶಾಂತಿ ಇದು ಮಾಡಿದೀವಿ ಮತ್ತು ನೀವು ಆ ರೀತಿ ಮಾಡಿದ್ದೀರ ಅಂತ ಫೋನ್, ಹೌದಾ ನನಗೆ ಗೊತ್ತೇ ಇಲ್ಲ ವಿಷಯ ಅಂತ. ಕೊನೆಗೆ ಅಮೆರಿಕ ಕೂಡ ಕೈ ಚೆಲ್ತಲ್ವಾ, ಅಂದ್ರೆ ಅವ್ರಿಗೆ ಅಮೆರಿಕ ಕೂಡ ಕೊನೆಗೆ ಅವ್ರಿಗೆ ಸಪೋರ್ಟ್ ಬಂದಿಲ್ವಲ್ಲ, ಅಂದ್ರೆ ಅವರು ಇವರ ಹಣೆಬರ ಗೊತ್ತಾಯ್ತು, ಎಲ್ಲ ಇಡೀ ಪ್ರಪಂಚ ಗೊತ್ತಾಯ್ತು. ಆಗ ಪತ್ರಕರ್ತರಿಗೆ ಫುಲ್ ನಮ್ಮ ಸ್ವಾತಂತ್ರ್ಯ ಇತ್ತು. ಪಾಕಿಸ್ತಾನವರು ಅದಕ್ಕೆ ಅಗೇನ್ಸ್ಟ್ ಆದರು. ಅದು ನಮ್ಮ ಪತ್ರಕರ್ತರು ಹೋಗಿ ವಾರ್ಫೀಲ್ಡ್ ಹೋಗಿ ಕಂಪ್ಲೀಟ್ ಫೋಟೋ ತೆಗೆದು ಅದನ್ನೆಲ್ಲ ಇಡೀ ಪ್ರಪಂಚದ ಹತ್ರ ಕಂಪ್ಲೀಟ್ ಮಾಡಿದ್ರು. ಆಗ ಪಾಕಿಸ್ತಾನ ಅದಕ್ಕೆ ಅಗೇನ್ಸ್ಟ್ ಬಂತು, ಈ ರೀತಿ ಮಾಡಬಾರ್ದು. ಆಗ ಈ ನಮ್ಮ ಪ್ರಧಾನಮಂತ್ರಿ ಹೇಳ್ತಾರೆ ಅವರಿಗೆ ಫುಲ್ ಸ್ವಾತಂತ್ರ್ಯ, ಅವರಿಗೆ ಫುಲ್ ಸ್ವಾತಂತ್ರ್ಯ, ಅವರಿಗೆ ತುಂಬಾ ಲಾಸ್ ಆಗಿದೆ. ಎಲ್ಲ ದೇಶ ಅವರ ಮೇಲೆ ವಿರುದ್ಧ ವಿಷಯ ಗೊತ್ತಾದ್ಮೇಲೆ ಇವರದೇ ತಪ್ಪು, ಇವರೇ ಅದು ಕೂಡ ಯಾವಾಗ ಅಲ್ಲಿ ಒಂದು ಒಪ್ಪಂದ ಆಗಿರುತ್ತೆ, ಚಳಿಗಾಲದ ಒಪ್ಪಂದ ಆಗಿರೋ ಸಂದರ್ಭದಲ್ಲಿ ಉಲ್ಲಂಘನೆ ಮಾಡಿದ್ರಲ್ಲ, ಅವರ ಮೋಸದಾಟ ಎಲ್ಲಿ ಒಪ್ಪಂದ ಅದು ಇದೊಂದು ಎಲ್ಲ ನಡೆದಿತ್ತು. ಆದ್ರೆ ಅದಕ್ಕೆ ಎಲ್ಲ ಮೀರಿ ಅವರು. ಇನ್ನೊಂದು ನಾವು ಇಲ್ಲಿ ಹೆಮ್ಮೆಯಿಂದ ಹೇಳ್ಬೇಕಾಗಿರೋದು, ನಾವು ನಮ್ದು ದೇಶ ಪ್ರೇಮ, ನಮ್ಗೆ ದೇಶ ಪ್ರೇಮವೇ ಶಕ್ತಿ. ಅವ್ರು ನೋಡಿ, ಅವರ ಯೋಧರು ಅಲ್ಲಿ ಹುತಾತ್ಮರಾದ್ರು ಕೂಡ ಅವರನ್ನು ಕೂಡ ಅವ್ರು ಫೈಂಡ್ ಔಟ್ ಮಾಡಕ್ ಬಂದಿಲ್ಲ. ಅವ್ರು ನಮ್ಮ ಯೋಧರೇ ಅಲ್ಲ, ಅವರು ಉಗ್ರಗಾಮಿಗಳು ಅಂತ ಹೇಳಿದ್ರು. ಎಂಥ ದುರ್ವಿಧಿ ನೋಡಿ. ಓಕೆ, ಇನ್ನೊಂದು ವೀಕ್ಷಕರೇ, ಇವತ್ತೊಂದು ಅದ್ಭುತವಾದ ನಾವೊಂದು ಕಾರ್ಯಕ್ರಮವನ್ನ ಮಾಡಿದ್ವಿ. ವೀರ ಯೋಧರು ಇಬ್ಬರು ಇಲ್ಲಿ ಬಂದು ಅವರ ಒಂದು ಅನುಭವವನ್ನ ಹೇಳಿದ್ರು. ಆ ಕಾರ್ಗಿಲ್ ಯುದ್ಧ ಸಮಯದಲ್ಲಿ ಏನೆಲ್ಲ ಆಯ್ತು, ಜನಗಳು ಯಾವ್ದು ಸಪೋರ್ಟ್ ಮಾಡಿದ್ರು, ಸರ್ಕಾರ ಯಾವ್ದು ಸಪೋರ್ಟ್ ಮಾಡಿದ್ರು. ಇನ್ನೊಂದು ಖೇದಕರ ವಿಷಯ ಅಂತ ಹೇಳಿದ್ರೆ, ಅನೇಕರು ಕರೆ ಕೂಡ ಮಾಡಿದ್ರು. ಅಂದ್ರೆ ರಾಜಕೀಯ ವ್ಯಕ್ತಿಗಳು ಕೇವಲ ಇವರು ಸಭೆ ಸಮಾರಂಭದಲ್ಲಿ ಸನ್ಮಾನ ಮಾಡೋದಷ್ಟೇ ಅವರನ್ನ ಸೀಮಿತಗೊಳಿಸಿದ್ದಾರೆ. ಅವರಿಗೆ ಬೇಕಾಗಿರುವಂಥ ಸೌಕರ್ಯ ಆಗಲಿ, ಅವ್ರಿಗೆ ಬೇಕಾಗಿರುವಂಥ ನೆಲೆ ಆಗಲಿ, ಅವ್ರಿಗೆ ಬೇಕಾಗಿರುವ ಉದ್ಯೋಗವನ್ನಾಗಲಿ ಈವರೆಗೆ ಈ ಸರ್ಕಾರದವರು ಕೊಡೋಕೆ ಮುಂದಾಗಿಲ್ಲ. ಹಾಗಾಗಿ ಇನ್ನು ಮುಂದಾದ್ರೂ, ಯಾಕಂದ್ರೆ ಇನ್ನು ಮುಂದಿನ ಪೀಳಿಗೆಯವರಾದ್ರೂ ದೇಶ ಸೇವೆ ಮಾಡ್ಬೇಕಂತ ಹೇಳಿದ್ರೆ ಈ ಹಿಂದೆ ಸೇವೆ ಮಾಡಿದಂತಹ ಆ ಯೋಧರಿಗೆ ಕೊಡುವಂತಹ ಗೌರವ, ಕೊಡುವಂತಹ ಸೌಲಭ್ಯವನ್ನು ಕೊಡಬೇಕು ಅನ್ನೋದು ನಮ್ಮ ಕೂಡ ಒಂದು ಕಳಕಳಿಯ ವಿನಂತಿ ಕೂಡ ಆಗಿದೆ. ಇನ್ನು ನಾವಿವತ್ತು ನೆಮ್ಮದಿಯಿಂದ ನಿದ್ದೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಈ ವೀರ ಯೋಧರು. ಅವ್ರಿಗೆ ಮಾತ್ರ ಅಲ್ಲ, ಆ ವೀರ ಯೋಧನ ಕಳಿಸುವಂತಹದ್ದು ಮಾತೆಯರು. ಆ ತಂದೆ ತಾಯಿ ತಮ್ಮ ಮಕ್ಕಳನ್ನ ಕಳ್ಕೊತಾರೆ, ಇನ್ನು ಪತ್ನಿಯರು ತಮ್ಮ ಪತಿಯಂದಿರನ್ನ ಕಳ್ಕೊತಾರೆ, ಇನ್ನು ಮಕ್ಕಳು ತಮ್ಮ ತಂದೆಯನ್ನ ಕಳ್ಕೊತಾರೆ. ಸೊ ಎಷ್ಟೋ ಮಂದಿ ಇದೀಗ ಅನಾಥರಾಗಿ ಕೂಡ ಇದ್ದಾರೆ, ಎಷ್ಟೋ ಮಂದಿ ಕೈಕಾಲು ಕಳ್ಕೊಂಡಿದ್ದಾರೆ. ಹಾಗಾಗಿ ಇವರೆಲ್ಲರಿಗೂ ಕೂಡ ಈ ಒಂದು ಕಾರ್ಗಿಲ್ ವಿಜಯ ದಿವಸ್ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಒಂದು ವಂದನೆಯನ್ನ ಕೊಡ್ತೀನಿ, ನಮನವನ್ನ ಸಲ್ಲಿಸ್ತೀನಿ, ಸೆಲ್ಯೂಟ್ ಅನ್ನ ಕೊಡ್ತಾ ಇದ್ದೀನಿ. ಈಗ ನಾವು ಈ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಹೇಳಿ ಸರ್. ಕೊನೆಯದಾಗಿ ನನ್ನ ಒಂದು ಮಾತು, ಎಲ್ಲ ನಾಗರಿಕರಿಗೆ, ಭಾರತೀಯ ಸೈನಿಕರು ಅಲ್ಲಿ ಮನಬಿಚ್ಚಿ ಕೆಲಸ ಮಾಡಬೇಕಾದ್ರೆ ಅದಕ್ಕೆ ಒಂದು ಶಕ್ತಿ ಬೇಕು. ಆ ಶಕ್ತಿಯನ್ನು ನಾವು ಕೊಡಲಿಕ್ಕೆ ಸಾಧ್ಯ ಇಲ್ಲಿಂದ. ಆ ಶಕ್ತಿ ಏನಂದರೆ, ನಾವು ದಿನನಿತ್ಯ ನಮಗಾಗಿ, ನಮ್ಮ ಹೆಂಡತಿ ಮಕ್ಕಳಿಗಾಗಿ, ನಮ್ಮ ಸೌಕರ್ಯಕ್ಕಾಗಿ ನಾವು ದೇವರಲ್ಲಿ ಬೇಡಿಕೊಳ್ತೇವೆ. ನಾವು ಪ್ರತಿನಿತ್ಯ ಒಂದು 5 ನಿಮಿಷ ನಾವು ದೇವರಲ್ಲಿ ಬೇಡಿಕೊಳ್ಳುವಾಗ ನಮ್ಮ ಸೈನಿಕರು ಅಲ್ಲಿ ಚೆನ್ನಾಗಿರಲಿ, ಅವರ ಸಂಸಾರವು ಚೆನ್ನಾಗಿರಲಿ ಅಂತೇಳಿ ತಾವೆಲ್ಲರೂ ಒಂದು 5 ನಿಮಿಷದ ಭಕ್ತಿಯನ್ನು ದೇವರಲ್ಲಿ ಬೇಡಿಕೊಂಡು ನೀಡಿದರೆ ಅದರಿಂದ ಅವರ ಮನೋಭಾವ ಹೆಚ್ಚಬಹುದೆಂದು ನನ್ನ ಒಂದು ಅನಿಸಿಕೆ. ಸುಬ್ರಹ್ಮಣ್ಯ ಅವರೇ, ನಿಮ್ಮ ಒಂದು ಕೊನೆಯ ಮಾತು ಏನಾದರೂ ಹೇಳಿದ್ರೆ? ಒಂದು ಕೊನೆಯ ಮಾತು ಏನಂತ ಹೇಳಿದರೆ, ನಾಗರಿಕರು ಆದಷ್ಟು ಮಕ್ಕಳನ್ನು ಆರ್ಮಿಗೆ ಸೇರುವಂಗೆ ಇದು ಮಾಡಬೇಕು,
ಮನೆಯವರು ಅವ್ರಿಗೆ ಹೇಳಿಕೊಡ್ಬೇಕು, ಉಳಿಸ್ಬೇಕು, ಹೌದು. ಅವ್ರಿಗೆ ಉರಿ ತುಂಬಿಸ್ಬೇಕು. ಈಗ ಒಂದು ಅಗ್ನಿವೀರ ಅಂತ ಹೇಳಿದರೆ ಅದು ನಾರ್ಮಲ್ ಅಗ್ನಿವೀರ ಅಲ್ಲ, ಅವನು ಒಂದು ಮ್ಯಾನ್ ಆಗ್ತಾನೆ. ಅಲ್ಲಿ ಹೋಗಿ ಅವನಿಗೆ ಟ್ರೈನಿಂಗ್ ಕೊಟ್ಟು ಅವನ ಒಂದು ವ್ಯಕ್ತಿಯಾಗಿ ಮಾಡ್ತಾರೆ. ಅವನು 5 ವರ್ಷದಲ್ಲಿ ವಾಪಸ್ ಬಂದರೆ ಅವನಿಗೆ ಯಾವುದೇ ಒಂದು ಇದರಲ್ಲಿ ಅವನ ಸರ್ವಿಸಿಗೆ ತಗೊಳ್ತಾರೆ. ಅವನ ಡಿಸಿಪ್ಲಿನ್ ಆಗಲಿ, ಅವನ ನಡತೆ, ಅವನ ನೀತಿ ಎಲ್ಲ ಅವನು ಕಲ್ತು ಬರೋದು. 4 ವರ್ಷದ ವಿಷಯ 15 ವರ್ಷದ ವಿಷಯ ಆದ್ರೂ 15 ವರ್ಷ ಅವನು ಸರ್ವಿಸ್ ಮಾಡಿದ್ರು ಅವನು ಮಾಡೋದು ಎಂಥದ್ದು, ಸ್ಟಾರ್ಟಿಂಗಲ್ಲಿ ಅವನಿಗೆ ಕೊಟ್ಟ ಒಂದು ಡಿಸಿಪ್ಲಿನ್ ಉಂಟಲ್ಲ, ಅದರಲ್ಲಿ ಅವನು ಒಂದು ಮ್ಯಾನ್ ಆಗ್ತಾನೆ. ಅದಕ್ಕೋಸ್ಕರ ನೆರೆಕರೆಯವರು, ಊರವರು ಎಲ್ಲರಲ್ಲಿ ಒಂದು ಪ್ರಾರ್ಥನೆ ಏನಂತ ಹೇಳಿದ್ರೆ, ಆದಷ್ಟು ಮಕ್ಕಳನ್ನು ನಮ್ಮ ಊರವರಾಗಲಿ ಬೇರೆ ಅಕ್ಕದ ಪಕ್ಕದವರಾಗಲಿ ಎಲ್ಲರೂ ಕಳಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಅದೊಂದು ನಂದು ಕೊನೆಯ ಓಕೆ ಓಕೆ, ಥ್ಯಾಂಕ್ ಯು ಸರ್. ಈ ಸುದ್ದಿ ಚಾನಲ್ಗೆ ನಮ್ಮಿಬ್ಬರ ಕಡೆಯಿಂದ ಧನ್ಯವಾದ. ಧನ್ಯವಾದಗಳು ಸರ್, ಧನ್ಯವಾದಗಳು. ಇನ್ನು ನಾವೆಲ್ಲರೂ ಕೂಡ ನಮ್ಮ ಮಕ್ಕಳು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಪೈಲಟ್ ಆಗಬೇಕು ಅಂತೆಲ್ಲ ಕನಸು ಕಾಣ್ತೀವಿ. ಆದರೆ ಅದರ ಬದಲಾಗಿ ನಮ್ಮ ಈ ಗಟ್ಟಿ ಮುಟ್ಟಾದಂಥ ಯುವಕರೇನಿದ್ದಾರೆ ಅವರು ಈ ಒಂದು ಯೋಧನಾಗಬೇಕು, ಸೇನೆಗೆ ಸೇರಬೇಕು, ದೇಶ ಸೇವೆ ಮಾಡಬೇಕು ಅಂತ ಮನೋಭಾವ ಎಲ್ಲರಲ್ಲೂ ಬರಲಿ ಅಂತ ಹಾರೈಸ್ತಾ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೀವಿ. ಜೈ ಹಿಂದ್.